ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾದ ಪುತ್ತೂರು ತನ್ನ ಆಡಳಿತಾತ್ಮಕ ಇತಿಹಾಸದಲ್ಲೂ ವಿಶಿಷ್ಟ ಸ್ಥಾನ ಹೊಂದಿದೆ. ಇಲ್ಲಿ ಪರಂಪರೆ ಮತ್ತು ಆಧುನಿಕತೆ ಜೊತೆಯಾಗಿ ಸಾಗ್ತಾ ಇದ್ದು, ಪುತ್ತೂರಿನ ಹಳೆಯ ಮತ್ತು ನೂತನ ನ್ಯಾಯಾಲಯ ಸಂಕೀರ್ಣಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರಗಳಲ್ಲಿ ಒಂದಾದ ಪುತ್ತೂರು ಈಗ ತನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣುತ್ತಾ ಇದೆ. ಶತಮಾನಕ್ಕೂ ಅಧಿಕ ಕಾಲ ಸೇವೆ ನೀಡಿದ ಹಳೆಯ ನ್ಯಾಯಾಲಯ ಕಟ್ಟಡ ಅತ್ಯಾಧುನಿಕ ನ್ಯಾಯಾಲಯಗಳ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತಾ ಇದ್ದು, 150 ವರ್ಷಗಳ ಇತಿಹಾಸದ ಅನಾವರಣಕ್ಕೆ ಮತ್ತು ಆನೆ ಮಜಲಿನಲ್ಲಿ ಹೊಸ ಯುಗದ ಆರಂಭಕ್ಕೆ ಕಾರಣವಾಗ್ತಾ ಇದೆ. ಹಳೆಯ ನ್ಯಾಯಾಲಯ ಕಟ್ಟಡವು ಪುತ್ತೂರಿನ ಐತಿಹಾಸಿಕ ನೆನಪು ಮತ್ತು ಘನತೆಯನ್ನ ಸಾರುತ್ತಿದ್ದರೆ, ಆನೆಮಜಲಿನ ಹೊಸ ಸಂಕೀರ್ಣವು ಆಧುನಿಕ ನ್ಯಾಯಾಂಗ ವ್ಯವಸ್ಥೆಯ ವೇಗಕ್ಕೆ ಅನುಗುಣವಾಗಿ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಹೊಸತನವನ್ನು ತರಲಿದೆ. ಪುತ್ತೂರಿನ ಹಳೆ ನ್ಯಾಯಾಲಯ ಕಟ್ಟಡವು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಸ್ಥಾಪನೆಯಾದ ನ್ಯಾಯಾಲಯ ಕಟ್ಟಡಗಳಲ್ಲಿ ಒಂದಾಗಿದೆ. ಪುತ್ತೂರಿನಲ್ಲಿ ನ್ಯಾಯಾಂಗ ಚಟುವಟಿಕೆಗಳು 18ನೇ ಶತಮಾನದ ಅಂತ್ಯದಲ್ಲಿ ಅಂದರೆ 1860ಕ್ಕೂ ಮೊದಲು ಆರಂಭಗೊಂಡ ಬಗ್ಗೆ ಮಾಹಿತಿ ಇದ್ದು, ಹಳೆ ನ್ಯಾಯಾಲಯ ಕಟ್ಟಡ 150 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ನ್ಯಾಯಾಲಯ ಕಟ್ಟಡಗಳ ಸಂಕೀರ್ಣದಲ್ಲಿ ನವೀಕರಿಸಲಾದ ಕಟ್ಟಡಗಳಿದ್ದರೂ ಬ್ರಿಟಿಷ್ ಶೈಲಿಯ ಹಂಚಿನ ಮನೆಯ ಮಾದರಿಯಲ್ಲಿದೆ. ದಪ್ಪನೆಯ ಗೋಡೆ, ಎತ್ತರದ ಮಾಡು ಮತ್ತು ಮಂಗಳೂರು ಹಂಚಿನ ಬಳಕೆ ಇದರ ವಿಶೇಷತೆಯಾಗಿದೆ. ನಮ್ಮ ಪುತ್ತೂರಿನ ಕೋಟೆಗೂ ಸುಮಾರು 1.5 ಶತಮಾನಗಳ ಇತಿಹಾಸವಿದೆ. ನಮ್ಮ ಊರು, ನಮ್ಮ ಹೆಮ್ಮೆ, ನಮ್ಮ ನ್ಯಾಯಾಲಯ, ನಮ್ಮ ಹಿರಿಮೆ, ನಮ್ಮ ಗರಿಮೆ, ನಮ್ಮ ನ್ಯಾಯಾಲಯ ಎಂಬಂತೆ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹ ವಿಚಾರ ಪುತ್ತೂರಿನ ನ್ಯಾಯಾಲಯದ ಬಗ್ಗೆ ಇದೆ. ಸರಿಸುಮಾರು 1860ನೇ ಇಸವಿಯಲ್ಲಿಯೇ ನಮ್ಮ ಪುತ್ತೂರಿನ ನ್ಯಾಯಾಲಯ ಅಂದರೆ ಆಗಿನ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾಗಿತ್ತು ಎಂಬುವಂಥದ್ದನ್ನು ದಾಖಲೆಯ ಮುಖಾಂತರ ಕಂಡುಬರುತ್ತದೆ. ಪುತ್ತೂರಿನಲ್ಲಿ, ಮೆಡ್ರಾಸಿನಲ್ಲಿ ಮತ್ತು ಕೇರಳದ ಯಾವುದೋ ಒಂದು ಪ್ರದೇಶದಲ್ಲಿ ಏಕಕಾಲದಲ್ಲಿ ಈ ಕೋರ್ಟುಗಳನ್ನು ಆರಂಭ ಮಾಡಿದ್ದಾರೆ. ಅದು ಕೂಡ ಒಂದೇ ರೀತಿಯ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದ್ದುಕೊಂಡು ಮಾಡಿದ್ದಾರೆ ಎಂಬುದನ್ನು ನಮ್ಮ ಹಿರಿಯರಿಂದ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಪುತ್ತೂರಿನಿಂದ ನಮ್ಮ ಈಗ ಹಳೆ ಪೋಸ್ಟ್ ಆಫೀಸ್ ಏನಿತ್ತು, ಪುತ್ತೂರಿನ ಹಳೆ ಪೋಸ್ಟ್ ಆಫೀಸ್, ಅಲ್ಲಿಂದ ನಮ್ಮ ಫಾರೆಸ್ಟ್ ಆಫೀಸಿಗೆ ಹೋಗತಕ್ಕಂತಹ ಆ ರೋಡ್ ಏನಿದೆ ಅದಕ್ಕೆ ಮುನ್ಸಿಫ್ ಕೋರ್ಟ್ ರೋಡ್ ಅಂತ ಹೇಳುವಂತಹ ಉಲ್ಲೇಖ ಕಾಣುತ್ತದೆ ದಾಖಲೆಗಳಲ್ಲಿ ಕೂಡ. ಯಾವುದೋ ಒಂದು ಜಾಗದ ಗಡಿಯನ್ನು ವಿವರಿಸುವಾಗ ಅದರಲ್ಲಿ ಮುನ್ಸಿಫ್ ಕೋರ್ಟ್ ರೋಡ್ ಅಂತ ಹೇಳ್ತಾರೆ. ನಮಗೆ ತಿಳಿದು ಬಂದಂತಹ ಮಾಹಿತಿಯ ಪ್ರಕಾರ ಈಗಿನ ಅರಣ್ಯ ಇಲಾಖೆಯ ಆ ಭವನ ಏನಿದೆ ಅಲ್ಲಿ ಆ ಸಂದರ್ಭದಲ್ಲಿ ಕೋರ್ಟ್ ಕಲಾಪಗಳು ನಡೆಯುತ್ತಿದ್ದವು. ಕೋರ್ಟ್ ಅಲ್ಲಿ ಇತ್ತು ಅಂತ ಹೇಳುವಂಥದ್ದಕ್ಕೆ ಅಧಿಕೃತವಾದಂತಹ ದಾಖಲೆಗಳು ಕೂಡ ಇದೆ. ನನ್ನ ತಿಳುವಳಿಕೆಯಂತೆ 1860ನೇ ಇಸವಿಯಲ್ಲಿ ಈ ದಾಖಲೆ ಕಂಡು ಬಂದರೆ ಮತ್ತೆ ಮುಂದುವರಿದು 1880ನೇ ಇಸವಿಯಿಂದ ಅದನ್ನು ನಮ್ಮ ಈಗ ಏನು ನಮ್ಮ ನ್ಯಾಯಾಲಯದ ಸಂಕೀರ್ಣ ನಮಗೆ ಕಂಡು ಬರ್ತದೆ. ಅಂದರೆ ಪುರಸಭೆ ಮತ್ತು ತಾಲೂಕು ಆಫೀಸುಗಳ ಮಧ್ಯಭಾಗದಲ್ಲಿರತಕ್ಕಂಥದ್ದು. ಆ ಭಾಗಕ್ಕೆ ಕೋರ್ಟಿನ ಸ್ಥಳಾಂತರವಾಗ್ತದೆ. ಆ ಕೋರ್ಟಿಗೆ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟ್ ಎಂಬಂತಹ ಹೆಸರಿತ್ತು. ಆ ವಿಸ್ತಾರ ವ್ಯಾಪ್ತಿ ನ್ಯಾಯಾಲಯದ್ದು ಎಲ್ಲಿಯ ತನಕ ಇತ್ತು ಅಂತ ಹೇಳಿದರೆ ಅದು ಕಾಸರಗೋಡು, ಈ ಕಡೆಯಿಂದ ನಮ್ಮ ಕುದುರೆಮುಖದ ಆ ತಪ್ಪಲು ಪ್ರದೇಶ ಅಂದರೆ ಬೆಳ್ತಂಗಡಿ ತಾಲೂಕಿನ ಆ ಭಾಗಗಳು, ವಿಟ್ಲ ಮತ್ತು ಸುಳ್ಯ ಇವುಗಳನ್ನೆಲ್ಲ ಒಳಗೊಂಡಂತಹ ಆ ವ್ಯಾಪ್ತಿ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟಿಗೆ ಒಳಗೊಂಡಿತ್ತು. ಈಗ ಕೂಡ ನಮ್ಮ ಕೋರ್ಟಿನ ಕೆಲವು ಫರ್ನಿಚರ್ಗಳನ್ನು, ಪೀಠೋಪಕರಣಗಳನ್ನು ನೋಡಿದರೆ ಅದರಲ್ಲಿ DMC ಎಂಬಂತಹ ಛಾಪು ನಮಗೆ ಕಂಡು ಬರ್ತದೆ. ಈ DMC ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟ್ ಅಂತ ಹೇಳುವಂಥದ್ದು. ಹಾಗಾಗಿ ಅದರ ಅಧಿಕೃತತೆಯ ಬಗ್ಗೆ ನಮಗೆ ಯಾವುದೇ ರೀತಿಯ ಅನುಮಾನಗಳೂ ಇಲ್ಲ. 1852ರಲ್ಲಿ ತಾಲೂಕು ಕೇಂದ್ರವಾಗಿದ್ದ ಉಪ್ಪಿನಂಗಡಿಯಿಂದ ಪ್ರವಾಹದ ಹಿನ್ನೆಲೆಯಲ್ಲಿ ಸರಕಾರಿ ಕಚೇರಿಯನ್ನು ಪುತ್ತೂರಿಗೆ ಸ್ಥಳಾಂತರಿಸಲಾಗಿತ್ತು. ಕಚೇರಿ ಪುತ್ತೂರಿಗೆ ಸ್ಥಳಾಂತರಗೊಂಡರೂ ಕಡತಗಳಲ್ಲಿ ಉಪ್ಪಿನಂಗಡಿ ತಾಲೂಕು ಎಂದೇ ನಮೂದಿಸಲಾಗುತ್ತಿತ್ತು. 1859ರಲ್ಲಿ ಕೆನರಾ ಜಿಲ್ಲೆಯನ್ನು ನಾರ್ತ್ ಕೆನರಾ ಮತ್ತು ಸೌತ್ ಕೆನರಾ ಎಂದು ವಿಭಜಿಸಲಾಗುತ್ತದೆ. ಇದಾದ ಬಳಿಕ
ಪುತ್ತೂರು ಸೌತ್ ಕೆನರಾದ ಪ್ರಮುಖ ಆಡಳಿತಾತ್ಮಕ ಕೇಂದ್ರವಾಗಿ ಬೆಳೆಯಿತು. 1879ರಲ್ಲಿ ಉಪ್ಪಿನಂಗಡಿಯ ಬದಲಾಗಿ ಪುತ್ತೂರು ತಾಲೂಕು ಕೇಂದ್ರವಾಗಿ ಕಡತಗಳಲ್ಲಿಯೂ ದಾಖಲಾಯಿತು. ಪುತ್ತೂರು ನ್ಯಾಯಾಲಯದ ಆವರಣ ಇಂದಿಗೂ ಹಳೆಯ ಕಾಲದ ಕೆಲವು ಕಲ್ಲು ನಿರ್ಮಾಣದ ಕುರುಹು ಹೊಂದಿದೆ. ಕೆಂಪು ಕಲ್ಲು, ಸುಣ್ಣದ ಗಾರೆ ಬಳಸಿ ನಿರ್ಮಿಸಿದ ಭವ್ಯ ಕಟ್ಟಡ, ಎತ್ತರದ ಹಜಾರ, ದಪ್ಪನೆಯ ಗೋಡೆ ಬ್ರಿಟಿಷ್ ಗಾಂಭೀರ್ಯಕ್ಕೆ ಸಾಕ್ಷಿಯಂತಿತ್ತು. ಹಳೆಯ ತಾಲೂಕು ಕಚೇರಿ ಕಟ್ಟಡ ಬ್ರಿಟಿಷ್ ಆಡಳಿತದ ಶಕ್ತಿ ಕೇಂದ್ರವಾಗಿತ್ತು. ಅಂದಿನ ಕಾಲದಲ್ಲಿ ತಹಶೀಲ್ದಾರ್ ಮತ್ತು ಮ್ಯಾಜಿಸ್ಟ್ರೇಟ್ ಕಚೇರಿಗಳು ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದವು. ಪುತ್ತೂರು ತಾಲೂಕು ಕೇಂದ್ರವಾಗಿದ್ದ ಕಾರಣ ಇಲ್ಲಿ ಬ್ರಿಟಿಷರಿಂದ ನಿಯುಕ್ತಿಗೊಂಡ ತಹಶೀಲ್ದಾರ್ ಮತ್ತು ಮುನ್ಸಿಫ್ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಿದ್ದರು. ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಮಂಗಳೂರಿನಿಂದ ಪುತ್ತೂರಿನ ಪ್ರಕರಣಗಳ ಬಗ್ಗೆ ನಿಗಾ ವಹಿಸುತ್ತಿದ್ದರು. ಸ್ಥಳೀಯವಾಗಿ ಮುನ್ಸಿಫ್ ಕೋರ್ಟ್ ಎಂದು ಕರೆಯಲ್ಪಡುವ ನ್ಯಾಯಾಲಯವು ನಾಗರಿಕ ಪ್ರಕರಣಗಳನ್ನು ನಿರ್ವಹಿಸುತ್ತಿತ್ತು. ಅಂದಿನ ಕಾಲಕ್ಕೆ ಕೆನರಾ ಜಿಲ್ಲೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದು ಪುತ್ತೂರು ಭಾಗದ ಆಡಳಿತವನ್ನ ಈ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ರು. ಪಟೇಲ ಮತ್ತು ಶಾನುಭೋಗರು ಬ್ರಿಟಿಷರ ಪರವಾಗಿ ಹಳ್ಳಿಗಳಲ್ಲಿ ಕಂದಾಯ ವಸೂಲಿ ಮಾಡುವ ಸ್ಥಳೀಯ ಅಧಿಕಾರಿಗಳಾಗಿದ್ರು. ಪ್ರಸ್ತುತ ತಾಲೂಕು ಆಡಳಿತ ಸೌಧದ ಸಮೀಪ ಇರುವ ಕೋರ್ಟ್ನಲ್ಲಿ ಕಲಾಪಗಳು ನಡೆಯುತ್ತಿವೆ. ಕೋರ್ಟ್ ಸಂಪರ್ಕಿಸುವ ರಸ್ತೆಗೆ ಕೋರ್ಟ್ ರಸ್ತೆ ಎಂದೇ ಹೆಸರಿದೆ. ಹಿಂದೆ ಇದ್ದ ನಗರಸಭೆಯ ಕಚೇರಿ ಕಟ್ಟಡಕ್ಕೆ ತಾಗಿಕೊಂಡು ಇನ್ನೊಂದು ನ್ಯಾಯಾಲಯದ ಕಟ್ಟಡವಿದೆ. ಇದು ಬ್ರಿಟಿಷ್ ಕಾಲದ ನಂತರ ನಿರ್ಮಾಣವಾಗಿದೆ. ಈ ಕಟ್ಟಡಗಳಲ್ಲಿ ಸುಮಾರು 150 ವರ್ಷಗಳ ಕಾಲ ಸಾವಿರಾರು ಜನರಿಗೆ ನ್ಯಾಯದಾನ ನೀಡಿದ ನ್ಯಾಯಾಧೀಶರ ತೀರ್ಪಿನ ಧ್ವನಿ, ವಕೀಲರ ವಾದ ಪ್ರತಿವಾದದ ಭರಾಟೆ, ಕಪ್ಪು ಕೋಟು ಧರಿಸಿ ಪಡಸಾಲೆಯಲ್ಲಿ ವಕೀಲರ ಪಾದರಸದ ನಡಿಗೆ ಎಲ್ಲವೂ ಪುತ್ತೂರು ನಗರದ ಪಾಲಿಗೆ ಇನ್ನು ಐತಿಹಾಸಿಕ. ಯಾಕೆಂದ್ರೆ ಹೆಚ್ಚುತ್ತಿರುವ ಪ್ರಕರಣಗಳು ಮತ್ತು ಆಧುನಿಕ ಸೌಲಭ್ಯಗಳ ಅಗತ್ಯತೆಯನ್ನ ಮನಗಂಡು ಪುತ್ತೂರಿನ ಆನೆಮಜಲಿನಲ್ಲಿ ಅತ್ಯಾಧುನಿಕ ನ್ಯಾಯಾಲಯ ಸಂಕೀರ್ಣ ರೂಪು ತಳೆದಿದ್ದು, ಈವರೆಗೆ ಹಳೆ ಕೋರ್ಟ್ ಕಟ್ಟಡಗಳಲ್ಲಿ ನಡೆಯುತ್ತಿದ್ದ ಕಲಾಪಗಳು ನೂತನ ನ್ಯಾಯಾಲಯ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತಿವೆ. ಪುತ್ತೂರು ನಗರದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಬನ್ನೂರು ಗ್ರಾಮದ ಆನೆಮಜಲು ಪ್ರದೇಶದ ವಿಶಾಲ ಜಾಗದಲ್ಲಿ ನೂತನ ಸುಸಜ್ಜಿತ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣಗೊಂಡಿದೆ. ಈ ಕೋರ್ಟು ಇಲ್ಲಿ ಈಗ ಇದೆಯಲ್ಲ, ಅದು ಬಹಳ ಚಿಕ್ಕದಾಯಿತು ಅಂತೇಳಿ ನಾನು ಫಸ್ಟ್ ಟೈಮು MLA ಆಗಿದ್ದಾಗಲೇ ಆಗಿತ್ತು. ಆಗ ಒಮ್ಮೆ ಬಾರ್ ಅಸೋಸಿಯೇಷನ್ ಅವರು ನನ್ನಲ್ಲಿ ಅಲ್ಲೊಂದು ಹಾಲ್ ಖಾಲಿ ಇದೆ, ಅದೇನೋ ಕ್ಯಾಂಟೀನ್ ಆಗಿತ್ತಂತೆ, ಅದಕ್ಕೆ ಅದನ್ನೊಂದು ನಮಗೆ ಕೋರ್ಟ್ ಮಾಡಿ ಕೊಡಬೇಕು ಅಂತ ಕೇಳಿದರು. ಅದಕ್ಕೆ ಸ್ವಲ್ಪ ಹಣ ಇಟ್ಟಿದ್ದೆ ಆ ಕಾಲದಲ್ಲಿ. ಆಗ ನನಗೂ ಹೆಚ್ಚು ಅನುಭವ ಇಲ್ಲ, ಅವರಿಗೂ ಇಲ್ಲ ಆಗಿರ್ಬೋದು. ನಾನು ಹಣ ಇಟ್ಟಿದ್ದೆ. ಹಣ ಕೆಲಸ ಶುರು ಮಾಡಲಿಕ್ಕೆ ಆಗುವಾಗ ಡಿಸ್ಟ್ರಿಕ್ಟ್ ಜಡ್ಜ್ ನನಗೆ ಫೋನ್ ಮಾಡಿ ಹೇಳಿದರು, ಮೇಡಮ್ ನಿಮ್ಮ ಹಣ ಅಂದರೆ MLAಗಳ ಪ್ರದೇಶಾಭಿವೃದ್ಧಿ ನಿಧಿ ಅಥವಾ ನಾವು ನಮ್ಮ ಹೆಸರಲ್ಲಿ ತರುವಂಥದ್ದು ಕೋರ್ಟಿಗೆ ಆಗುವುದಿಲ್ಲ, ಆದರೆ ನಿಮ್ಮ ಹಣವನ್ನು ಇಂಟರ್ಲಾಕ್ ಏನಾದರೂ ಮಾಡಿ ಉಪಯೋಗ ಮಾಡ್ತೇವೆ ಅಂತ ಹೇಳಿದರು. ಮತ್ತು ಅದಕ್ಕೆ ಬೇರೆ ಅದು ಯಾಕಂದರೆ ನಾವು ಅಲ್ಲಿ ಮಾತಾಡ್ಬೋದು, ಯಾರು ಕಾನೂನು ಸಚಿವರಲ್ಲಿ ಆ ಇಲಾಖೆಯ ಸೆಕ್ರೆಟರಿಯವರಲ್ಲಿ ಮಾತಾಡಿ ಮಂಜೂರು ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ನಮ್ಮ ಹೆಸರಲ್ಲಿ ತರುವ ಹಾಗಿಲ್ಲ. 2ನೇ ಬಾರಿ ಬಂದಾಗ ಕೋರ್ಟಿಗೆ ಜಾಗ ಹುಡುಕ್ತಾ ಇತ್ತು, ಅದು ಆನೆಮಜಲ್ನಲ್ಲಿ ಹುಡುಕಿತು. ಅದರ ಪಕ್ಕದಲ್ಲೇ ನಾನು ಕಾಲೇಜಿಗೂ ಇಟ್ಟಿದ್ದೆ, ಮಹಿಳಾ ಕಾಲೇಜಿಗೆ 7 ಎಕರೆ ಹುಡುಕಿ ಮಾಡಿದ್ದೆ. ಇದನ್ನು ಮಾಡಿತು. ಮಾಡುವಾಗ ನನಗೆ ಮೊದಲೇ ಗೊತ್ತಲ್ಲ, ನಾನೇ ಹಣ ತರಲಿಕ್ಕೆ ಆಗೋದಿಲ್ಲ ನಮ್ಮ ಹೆಸರಲ್ಲಿ ಅಂತ. ಆದ ಕಾರಣ ಕಾನೂನು ಸಚಿವರಿಗೆ ಹೋಗಿ ಒತ್ತಡ ಹಾಕ್ತಾ ಇದ್ದೆ. ಹಾಗೇನೆ ಅದರ ಸೆಕ್ರೆಟರಿ ಅವರಲ್ಲೂ ಮಾತಾಡ್ತಾ ಇದ್ದೆ. ನನ್ನ ಗೊತ್ತಿನ ಪ್ರಕಾರ ಅಬ್ದುಲ್ ನಜೀರ್ ಅವರು ಆಗ ಕರ್ನಾಟಕದಲ್ಲಿದ್ದರು. ಅವರು ಮತ್ತು ಸ್ವಲ್ಪ ನಟರಾಜರದ್ದು ಅದಕ್ಕೆ ಕೊಡುಗೆ ಇದ್ದಿರ್ಬೋದು. ಯಾಕಂದರೆ ನಟರಾಜರಿಗೆ ಅವರ ಊರು ಅಂತ ಇರ್ಬೋದು, ಇವರು ನನ್ನ ಜಿಲ್ಲೆ ಅಂತ ಇರ್ಬೋದು. ಅದಕ್ಕೆ ಒತ್ತಡ ಹಾಕಿ ನಾನು ಇರುವಾಗಲೇ ಅದಕ್ಕೆ ಹಣ ಮಂಜೂರಾಯಿತು. ಕೋರ್ಟಿಗೆ, ಬಾರಿಗೆ ಮತ್ತು ಅವರ ಕ್ವಾರ್ಟರ್ಸ್ಗಳಿಗೆ
ದೊಡ್ಡ ಮೊತ್ತದ್ದು ಪಾಸ್ ಆಯಿತು. ಎರಡನೇ ಬಾರಿ 2018ರಲ್ಲಿ ಪಾಸ್ ಆಯಿತು. ಪಾಸಾಗಿ ಅದನ್ನು ಶಿಲಾನ್ಯಾಸ ಮಾಡುವ ಅಂತ ಲೆಕ್ಕ ಹಾಕುವಾಗಲೇ 3-4 ದಿನದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಯಿತು. ಗೊತ್ತಾಯ್ತಲ್ಲ, ಡಿಕ್ಲೇರ್ ಆದಮೇಲೆ ಯಾರು ಮುಟ್ಟುವಾಗಿಲ್ಲ. ಅದರ ಮೇಲೆ ಇಲೆಕ್ಷನ್ ಆಯಿತು, ಮಠಂದೂರು ಗೆದ್ದರು. ಒಂದೇ ತಿಂಗಳಲ್ಲಿ ಅವರು ಶಿಲಾನ್ಯಾಸ ಮಾಡಿದರು. ಸುಮಾರು 51.9 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಅಂತಸ್ತಿನ ನ್ಯಾಯಾಲಯದ ಕಟ್ಟಡ, ಅಭಿಲೇಖಾಲಯದ ಕಟ್ಟಡ ನಿರ್ಮಾಣವಾಗಿದೆ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಕೀಲರ ಭವನ ಕಟ್ಟಡವು ನಿರ್ಮಾಣಗೊಂಡು ಈಗಾಗಲೇ ಉದ್ಘಾಟನೆಗೊಂಡಿದೆ. ಕೋರ್ಟ್ ಬಿಲ್ಡಿಂಗ್ ಅದು ರಾಜ್ಯದಲ್ಲೇ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಲಿರುವ ಕೋರ್ಟ್ ಬಿಲ್ಡಿಂಗಲ್ಲಿ ಅತ್ಯಂತ ಉತ್ತಮವಾದ ಒಂದು ಹೈಕೋರ್ಟಿನ ಒಂದು ಇದನ್ನು ತೋರಿಸುವ ರೀತಿಯಲ್ಲಿ ಅದು ಕೋರ್ಟ್ ಬಿಲ್ಡಿಂಗ್ ಇರುವಂಥದ್ದು. ಇದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನಜೀರ್ ಸಾಬ್ ಅವರು ಒಂದು ಐಡಿಯಾ ಕೊಟ್ಟಿದ್ರು. ಈಗ ಅವರು ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಈ ಜಾಗವನ್ನು ಬಹಳ ಹಿಂದೆ ಇದನ್ನು ಆ ಜಾಗವೇ ಆಗಬೇಕು ಅನ್ನೋ ಸಿಲೆಕ್ಟ್ ಆಗಿದೆ. ಅದಕ್ಕೆ ಒಂದು ರೀತಿಯ ಅಪವಾದ ಎಲ್ಲ ಇದೆ, ಅದು ದೂರ ಆಯಿತು, ತುಂಬ ರಿಮೋಟ್ ಏರಿಯಾದಲ್ಲಿ ಉಂಟು ಅಂತ. ನಮ್ಮ ಪುತ್ತೂರು ಬೆಳವಣಿಗೆ ಆಗ್ತಾ ಇರುವ ಸಂದರ್ಭದಲ್ಲಿ ರಿಮೋಟ್ ಏರಿಯಾವನ್ನು ನೋಡಲಿಕ್ಕೆ ಆಗೋದಿಲ್ಲ. ಒಂದು 5 ಎಕರೆ ಜಾಗ ಕೋರ್ಟಿನ ಸಂಕೀರ್ಣಕ್ಕೆ ಅಂತಲೇ ಪಾಸಾಗಿರುವಂಥ ಜಾಗದಲ್ಲಿ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ಆಗಿದೆ. ನಮ್ಮ ನಾನು ಅಧ್ಯಕ್ಷನಾಗಿರುವ ಹಿಂದಿನ ಅಧ್ಯಕ್ಷರುಗಳೆಲ್ಲ ಪ್ರಯತ್ನ ಮಾಡಿಬಿಟ್ಟು ಆ ಜಾಗವನ್ನು ಫೈನಲ್ ಮಾಡಿದರು. ಮತ್ತು ನನ್ನ ಅವಧಿಯಲ್ಲಿ ಅದು ಏನು ವಕೀಲರ ಸಂಘ ಭವನ ಉಂಟು ಅದು ಉದ್ಘಾಟನೆ ಆಗಬೇಕು ಅನ್ನೋ ಒಂದು ಎಲ್ಲ ಪ್ರಯತ್ನ ಆಗಿತ್ತು. ಆನೆಮಜಲಿನ ಈ ಬೃಹತ್ ನ್ಯಾಯಾಲಯ ಸಂಕೀರ್ಣವನ್ನ ಸುಮಾರು 51.9 ಕೋಟಿ ರೂಪಾಯಿಯ 2 ಹಂತದ ಕಾಮಗಾರಿಗಳ ಮೂಲಕ 6 ವರ್ಷದ ಅವಧಿಯಲ್ಲಿ ನಿರ್ಮಿಸಲಾಗಿದೆ. 2019ರಲ್ಲಿ ಆರಂಭಗೊಂಡ ಮೊದಲ ಹಂತದ ಕಾಮಗಾರಿ 2021ರಲ್ಲಿ ಪೂರ್ಣಗೊಂಡಿದ್ದು 2021ರ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಎಸ್ ಅಬ್ದುಲ್ ನಜೀರ್ ಅವರು ಪ್ರಥಮ ಹಂತದ ಕಾಮಗಾರಿಯಲ್ಲಿ ನಿರ್ಮಿಸಲಾದ 2 ಅಂತಸ್ತುಗಳ ನ್ಯಾಯಾಲಯ ಕಟ್ಟಡ ಮತ್ತು ವಕೀಲರ ಸಂಘದ ಕಟ್ಟಡದ ಉದ್ಘಾಟನೆ ನೆರವೇರಿಸಿ 2ನೇ ಹಂತದ ಕಾಮಗಾರಿಗೆ ಚಾಲನೆ ನೀಡಿದ್ರು. ಮಂಗಳೂರಿನ ಸಿದಿ ಕನ್ಸ್ಟ್ರಕ್ಷನ್ಸ್ ಕಂಪನಿ ಕಾಮಗಾರಿಯ ಗುತ್ತಿಗೆಯನ್ನ ನಿರ್ವಹಿಸಿದ್ದು, ಲೋಕೋಪಯೋಗಿ ಇಲಾಖೆ ನಿರ್ಮಾಣದ ಉಸ್ತುವಾರಿಯನ್ನ ನೋಡಿಕೊಂಡಿತ್ತು. ಮುಂದಿನ 2 ವರ್ಷಗಳವರೆಗೂ ಲೋಕೋಪಯೋಗಿ ಇಲಾಖೆಯೇ ಈ ಕಟ್ಟಡದ ನಿರ್ವಹಣೆ ಮಾಡಲಿದೆ. ಇದು 2019ನಲ್ಲಿ ಸ್ಟಾರ್ಟ್ ಆಯಿತು. ಫಸ್ಟ್ ಫೇಸ್ ಮತ್ತು ಸೆಕೆಂಡ್ ಫೇಸ್ ಮತ್ತು ಪ್ಲಸ್ ಬಾರ್ ಕೌನ್ಸಿಲ್ ಬಿಲ್ಡಿಂಗ್ ಸಹ ಎಲ್ಲ ನಾವೇ ಮಾಡಿದ್ದು ಸರ್. ಇದು ಇವತ್ತಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಇಟ್. ನಮ್ಮ ಇಂಜಿನಿಯರ್ಸ್ ಎಲ್ಲರ ಸಹಕಾರದೊಂದಿಗೆ ಸುಮಾರು 2019ರಿಂದ ಇದು ಪ್ರಾರಂಭಗೊಂಡು 2 ಹಂತದಲ್ಲಿ, ಪ್ರಥಮ ಹಂತದಲ್ಲಿ 25 ಕೋಟಿ, 2ನೇ ಹಂತದಲ್ಲಿ 26 ಕೋಟಿ, ಅದರ ಒಟ್ಟಿಗೆ ಅದರ ಪಕ್ಕದಲ್ಲಿ ಒಂದು 3 ಕೋಟಿ ವೆಚ್ಚದಲ್ಲಿ ಬಾರ್ ಅಸೋಸಿಯೇಷನ್ ಕಟ್ಟಡ, ಒಟ್ಟು 54 ಕೋಟಿ ರೂಪಾಯಿಗಳಲ್ಲಿ 2 ಹಂತಗಳಲ್ಲಿ ಈ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ಮುಖ್ಯವಾಗಿ 2019ರಲ್ಲಿ ಕಾಮಗಾರಿ ಪ್ರಾರಂಭಗೊಂಡಾಗ ನಮಗೆ ಮಾರ್ಗದರ್ಶನ ಆಗಿದ್ದದ್ದು ನಮ್ಮ ಚೀಫ್ ಇಂಜಿನಿಯರ್ ಆದ ಕಾಂತರಾಜ್ ಸರ್ ಅವರು, ಮತ್ತು ಜೊತೆಗೆ SC ಗಣೇಶ್ ಸರು ಇದ್ದರು, ಮತ್ತು ಆಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಶವಂತ್ ಸರ್ ಇದ್ದರು, ಮತ್ತು ಆಗ ಮೊದಲನೇ ಹಂತದ ಸೆಕ್ಷನ್ ಆಫೀಸರ್ ಆಗಿ ನಮ್ಮ ಪ್ರಮೋದ್ ಮತ್ತು AWE ರಾಜಾರಾಮ್ ಸರ್ ಅವರಿದ್ದರು. ಮತ್ತು ತದನಂತರ 2ನೇ ಹಂತಕ್ಕೆ ಬಂದಾಗ ನಮ್ಮ ಈಗಿನ ಚೀಫ್ ಇಂಜಿನಿಯರ್ ಆದಂಥ ಶ್ರೀ BV ಜಗದೀಶ್ ಅವರಿದ್ದಾರೆ, ಮತ್ತು SC ನಮ್ಮ ಗೋಕುಲ್ದಾಸ್ ಸರ್,
ಜೊತೆಗೆ ನಮ್ಮ ಅಮರ್ನಾಥ್ ಜೈನ್ ಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು. ಈಗ ಪ್ರಸ್ತುತ ಯಾರು ರಾಘವೇಂದ್ರ ನಾಯಕ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಮಗೆ ಬಹಳ ಮಾರ್ಗದರ್ಶನ ನೀಡಿದರು. ಜೊತೆಗೆ ನಮ್ಮ AWA ಆದಂಥ ರಾಜೇಶ್ ರೈ ಸರ್, ಜೊತೆಗೆ ನಾನು ಇಲ್ಲಿ ಸೆಕ್ಷನ್ ಆಫೀಸರ್ ಆಗಿ 2ನೇ ಹಂತದಲ್ಲಿ ಕಾರ್ಯನಿರ್ವಹಿಸಿದ್ದೇವೆ. ನೂತನ ಕಟ್ಟಡದಲ್ಲಿ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರ ನ್ಯಾಯಾಲಯಗಳು, ವಕೀಲರ ಸಂಘದ ಕೊಠಡಿ, ಮಹಿಳಾ ವಿಶ್ರಾಂತಿ ಕೊಠಡಿ, ಲೈಬ್ರರಿ ಸೇರಿದಂತೆ ಹಲವು ಸೌಲಭ್ಯಗಳೊಂದಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. ಡಿಜಿಟಲ್ ವ್ಯವಸ್ಥೆಗೆ ಪೂರಕವಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಸೇರಿದಂತೆ ಇಂದಿನ ಕಾಲದ ನ್ಯಾಯಾಂಗ ಪ್ರಕ್ರಿಯೆಗೆ ಬೇಕಾದ ಎಲ್ಲ ತಾಂತ್ರಿಕ ವ್ಯವಸ್ಥೆಗಳನ್ನು ಹೊಂದಿದೆ. ಈ ಭವ್ಯ ಕಟ್ಟಡವು ರಾಜ್ಯದ ಅತ್ಯುತ್ತಮ ತಾಲೂಕು ಮಟ್ಟದ ನ್ಯಾಯಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದ್ದು, ಜಿಲ್ಲಾ ಕೇಂದ್ರವಾಗಲಿರುವ ಪುತ್ತೂರಿನ ಅಗತ್ಯಕ್ಕೆ ತಕ್ಕಂತೆ ನಿರ್ಮಾಣಗೊಂಡಿದೆ. ಆಗಿನ ಕಾಲಕ್ಕೆ ನಮಗೆ ಇಲ್ಲಿ ಈಗಿರುವಂಥ ಈ ಕೋರ್ಟ್ ರೋಡಲ್ಲಿ ಇರುವಂಥ ಕೋರ್ಟಿನ ವ್ಯವಸ್ಥೆಗಳು ಸಾಕಾಗ್ತಾ ಇದ್ದವು. ಆದರೆ ಹೆಚ್ಚಾದ ಪ್ರಕರಣಗಳು, ಅದೇ ರೀತಿ ವಕೀಲರ ಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲ ಹೆಚ್ಚಾಗ್ತಾ ಬಂದಿದೆ, ಅಭಿವೃದ್ಧಿಯಾಗಿದೆ. ಈ ದೃಷ್ಟಿಯಲ್ಲಿ ಈಗಿರತಕ್ಕಂಥ ಈ ಪ್ರದೇಶದಲ್ಲಿ ಜನರಿಗೆ ತಮ್ಮ ಬರಲಿಕ್ಕೆ ಮತ್ತು ಇಲ್ಲಿ ವಾಹನವನ್ನು ಪಾರ್ಕ್ ಮಾಡಲಿಕ್ಕೆ ಎಲ್ಲದಕ್ಕೂ ಸಹ ಬಹಳ ಇದು ಜಾಗ ಸಾಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ನ್ಯಾಯಾಂಗ ಇಲಾಖೆ, ವಕೀಲರ ಸಂಘ ಹಾಗೂ ಕರ್ನಾಟಕ ಸರ್ಕಾರ ಈ ಒಂದು ಅವಶ್ಯಕತೆ ಮನೆಗೊಂಡು ಹೊಸ ಒಂದು ಕೋರ್ಟನ್ನು ಸ್ಥಾಪಿಸಬೇಕು ಅಂತೇಳಿ ಇದು ಮಾಡಿದರು. ನಮ್ಮ ಮಹೇಶ್ ಕಜೆ ಅವರು ಇರುವಾಗ ಅದಕ್ಕೆ ಸ್ಥಳ ನಿಗದಿಯಾಯಿತು. 2016-17ನೇ ಸಾಲಿನಲ್ಲಿ ಪುತ್ತೂರು ವಕೀಲ ಸಂಘದ ಅಧ್ಯಕ್ಷನಾಗಿ ನಾನಿದ್ದೆ. ಆಗ ಆ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಬಂದು ಈ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದರು. ಆಗ ನಾನು ಅಲ್ಲಿ ಅಧ್ಯಕ್ಷ ಆಗಿದ್ದೆ. ಹೊಸದಾಗಿ ನಿರ್ಮಾಣಗೊಂಡಿರತಕ್ಕಂಥ ಈ ಒಂದು ನ್ಯಾಯಾಲಯ ಸಂಕೀರ್ಣ ಸುಸಜ್ಜಿತವಾದ ಒಂದು ಕಟ್ಟಡ. ಆ ಕಟ್ಟಡದ ಎಲ್ಲ ವ್ಯವಸ್ಥೆಗಳುಂಟು. ಈ ನ್ಯಾಯಾಲಯ ಸಂಕೀರ್ಣದಲ್ಲಿ ಒಟ್ಟು ನಮಗೆ 12 ನ್ಯಾಯಾಲಯ ಅಂಗಣಗಳಿವೆ. ಸೊ ಈಗ ನಮ್ಮ ಪುತ್ತೂರಿನಲ್ಲಿ ಒಟ್ಟು 6 ನ್ಯಾಯಾಲಯಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಮುಂದಕ್ಕೆ 2 ನ್ಯಾಯಾಲಯಗಳು ಬರಲಿಕ್ಕಿದೆ. ಸೊ ಆದ ಕಾರಣ ಎಲ್ಲ ನ್ಯಾಯಾಲಯಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಹಾಗೂ ಬರುವಂತಹ ಎಲ್ಲ ಕಕ್ಷಿಗಾರರಿಗೆ ತೊಂದರೆ ಆಗಬಾರ್ದು. ಆಮೇಲೆ ಇನ್ನು ಮುಂದಕ್ಕೆ ನಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಪುತ್ತೂರಿನ ಸಂಪೂರ್ಣ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ನಮಗೆ ಬಹಳ ದೊಡ್ಡ ನ್ಯಾಯಾಲಯ ಸಂಕೀರ್ಣ ನಮ್ಮಲ್ಲಿ ತಲೆ ಎತ್ತಿ ನಿಂತಿದೆ. ಪುತ್ತೂರಿನಲ್ಲಿ ಸುಮಾರು ಒಂದು 500 ಜನ ವಕೀಲರಿದ್ದೇವೆ. ಸುಮಾರು 350 ಜನ ವಕೀಲರು ನಾವು ದಿನನಿತ್ಯ ಬರುವಂಥ ನ್ಯಾಯಾಲಯಕ್ಕೆ ಬರುವಂಥ ಪರಿಪಾಠ ಇಟ್ಟುಕೊಂಡವರಿದ್ದಾರೆ. ಸೊ ಆದ ಕಾರಣ ಇಷ್ಟು ಜನರಿಗೆ ಸಾಕಾಗುವಂಥ ರೀತಿಯಲ್ಲಿ ಒಂದು ಸುಸಜ್ಜಿತವಾದಂತಹ ವಕೀಲರ ಸಂಘ, ಅದೇ ರೀತಿ ಬರುವಂಥ ಎಲ್ಲ ವಕೀಲರಿಗಾಗಲಿ ಕಕ್ಷಿಗಾರಿಗಾಗಲಿ ತುಂಬ ಅನುಕೂಲ ಆಗುವಂಥ ರೀತಿಯಲ್ಲಿ ನ್ಯಾಯಾಲಯ ಸಂಕೀರ್ಣ. ಯಾಕೆಂತೇಳಿದ್ರೆ ಈಗಿರುವಂಥ ನ್ಯಾಯಾಲಯದಲ್ಲಿ ಒಂದೊಂದು ದಿವಸ ನಾವು ಕ್ರಿಮಿನಲ್ ಡೇ ಅಂತೇಳಿ ನಾವು ಮಾಡ್ತೇವೆ. ನ್ಯಾಯಾಧೀಶರುಗಳು ಆ ದಿವಸ ಕ್ರಿಮಿನಲ್ ಕೇಸ್ಗಳಿರುವಂಥ ದಿವಸಗಳಲ್ಲಿ ಬಹಳ ಜನಸಂದಣಿ ಇರ್ತದೆ. ನ್ಯಾಯಾಲಯಗಳಲ್ಲಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಇರ್ತದೆ. ಇವಾಗ ಅಂತಹ ಪರಿಸ್ಥಿತಿ ಇಲ್ಲ. ಅಲ್ಲಿ ಸಾಕಷ್ಟು ದೊಡ್ಡ ವ್ಯಾರಾಂಡ ಇರುವ ಕಾರಣ, ಅಲ್ಲದೆ ಹೆಚ್ಚಿನ ನ್ಯಾಯಾಲಯಗಳೆಲ್ಲ AC ರೂಮಲ್ಲಿ ಆಗಿರುವ ಕಾರಣ ಬಹಳ ಸುಂದರವಾಗಿ ರೂಪುಗೊಂಡಿದೆ. ನೂತನ ಕಟ್ಟಡದಲ್ಲಿ ಒಟ್ಟು 12 ನ್ಯಾಯಾಲಯಗಳು ಕಾರ್ಯನಿರ್ವಹಿಸಲು ಅವಕಾಶವಿದ್ದು, ಸತ್ರ ನ್ಯಾಯಾಲಯ, ಸಿವಿಲ್ ಜಡ್ಜ್, ಕಿರಿಯ ಮತ್ತು ಹಿರಿಯ ಹಾಗೂ JMFC ನ್ಯಾಯಾಲಯಗಳಿಗೆ ಪ್ರತ್ಯೇಕ ಕೊಠಡಿಗಳಿವೆ. 4 ಅಂತಸ್ತಿನ ಕಟ್ಟಡದಲ್ಲಿ ಮೇಲಿನ 3 ಅಂತಸ್ತಿನಲ್ಲಿ ತಲಾ 4 ಕೋರ್ಟ್ಗಳು ಕಾರ್ಯನಿರ್ವಹಿಸಲಿವೆ. ಪ್ರಸ್ತುತ ಇರುವ ಪುತ್ತೂರಿನ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ 6 ಕೋರ್ಟ್ಗಳು ನೂತನ ನ್ಯಾಯಾಲಯ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳಲಿವೆ. ಜೊತೆಗೆ ಹೆಚ್ಚುವರಿಯಾಗಿ 1 ಪೋಕ್ಸೋ ವಿಶೇಷ ನ್ಯಾಯಾಲಯ ಮತ್ತು ಜಿಲ್ಲಾ ವಿಭಾಗದ ಹೆಚ್ಚುವರಿ 5 ಕೋರ್ಟ್ಗಳು ಮಂಜೂರುಗೊಂಡು ನ್ಯಾಯಾಲಯ ಸಂಕೀರ್ಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಇನ್ನುಳಿದಂತೆ PP ಹಾಲ್, APP ಹಾಲ್, 3 ಜೈಲ್ ಕೊಠಡಿಗಳು, ಕಾನ್ಫರೆನ್ಸ್ ಹಾಲ್, ದಾಖಲೆ ಕೊಠಡಿ, ಅಗ್ನಿಶಮನ ವ್ಯವಸ್ಥಾ ಕೊಠಡಿ, ಬ್ಯಾಂಕ್, ಅಂಚೆ ಕಚೇರಿಯೂ ಇಲ್ಲಿದೆ. ಇನ್ನೂ ಮುಖ್ಯವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ರಚನಾಕರ್ತರ 5 ಸದಸ್ಯ ತಂಡದ ಸದಸ್ಯರಾಗಿದ್ದ
ಬೆನಗಲ್ ನರಸಿಂಗರಾವ್ ಅವರ ಹೆಸರನ್ನು ಇಲ್ಲಿನ ರಸ್ತೆಗೆ ನಾಮಕರಣ ಮಾಡಲಾಗಿದೆ. ಎಲ್ಲರ ಸರ್ಕಾರದ ಪಾತ್ರ ಕೂಡ ಪ್ರಮುಖವಾಗಿದೆ. ಅದಕ್ಕೆ ಅನುದಾನವನ್ನು ಒದಗಿಸುವುದು ಮತ್ತು ವಿಶೇಷ ಕಾಳಜಿ ಇಟ್ಟು ಈ ಕಾರ್ಯಕ್ರಮ, ಈ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಮಾಡುವುದು ಅದರ ಒಂದು ಸರ್ಕಾರದ ಒಂದು ಪ್ರಯತ್ನದ ಫಲ ಅಂತ ಹೇಳಿದರೂ ಕೂಡ ಖಂಡಿತವಾಗಿಯೂ ತಪ್ಪಾಗಲಾರದು. ಸರ್ಕಾರ ತುಂಬ ಸಪೋರ್ಟ್ ಮಾಡಿದೆ, ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಅದರಂತೆ ವಕೀಲರ ಸಂಘದ ಒಂದು ಬಿಲ್ಡಿಂಗ್ 5 ವರ್ಷಕ್ಕೆ ಮೊದಲು ಇನಾಗ್ರೇಷನ್ ಆದರೂ ಕೂಡ ಅದರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ತನಕ ಬಂದಿಲ್ಲ. ಆದರೆ ನನ್ನ ಅಧ್ಯಕ್ಷಗಿರಿಯಲ್ಲಿ 2025ರಲ್ಲಿ ನಾವು ಮಾನ್ಯ ಅಶೋಕ್ ಕುಮಾರ್ ಶಾಸಕರ ಮುಖಾಂತರ PWD ಮಿನಿಸ್ಟರ್ ಅವರು ಇಲ್ಲಿ ಬಂದಿರುವಾಗ ಅದಕ್ಕೆ ಅವರಿಗೆ ವಿಶೇಷವಾದ ಮನವಿ ಸಲ್ಲಿಸಿದೆವು. ವಿಶೇಷವಾದ ಮನವಿಯನ್ನು ಸಲ್ಲಿಸಿದ ತಕ್ಷಣ ಅವರು ಸ್ಪಂದಿಸಿ PWD ಅವರಿಗೆ ಎಸ್ಟಿಮೇಷನನ್ನು ಕಳಿಸಿ PWD ಅವರು ಅದರಂತೆ ಎಸ್ಟಿಮೇಷನನ್ನು ಮಾಡಿ ಇದಕ್ಕೆ ಜುಡಿಷಿಯರಿಗೆ ಕಳಿಸಿದರು. ಜುಡಿಷಿಯರಿಂದ ಅದು ಮಾನ್ಯ ನ್ಯಾಯಾಲಯದವರಿಗೆ ಬಾರ್ ಅಸೋಸಿಯೇಷನಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವ ಪ್ರೊವಿಷನ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಮಿನಿಸ್ಟ್ರಿಗೆ ಹೋಗಲಿಲ್ಲ. ಆದ ಕಾರಣ ಅದು ಒಂದು ಟೆಕ್ನಿಕಲ್ ಫಾಲ್ಟಲ್ಲಿ ನಿಂತಿತ್ತು. ಆದರೆ ಮೊನ್ನೆ ತಾನೇ ನಾವು ಹೈಕೋರ್ಟ್ ಮಿನಿಸ್ಟ್ರಿಯವರನ್ನು ಇನ್ವೈಟ್ ಮಾಡಲಿ ಹೋದಾಗ ಸತೀಶ್ ಜಾರಕಿಹೊಳಿಯವರು ನಮ್ಮ MLA ಅಶೋಕ್ ಕುಮಾರ್ ರೈ ಅವರ ಮುಖಾಂತರ ಬಹಳ ಒಂದು ಮುತುವರ್ಜಿಯಿಂದ ಸ್ಪಂದಿಸಿ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ಖಂಡಿತವಾಗಿ ಬರ್ತದೆ. ನಾವು ಸುಮಾರು 2 ಕೋಟಿಯ ಒಂದು ಅನುದಾನವನ್ನು ಕೇಳಿದ್ದೇವೆ ಮತ್ತು ಹೆಚ್ಚುವರಿ 50 ಲಕ್ಷದ ಅನುದಾನವನ್ನು ಕೇಳಿದ್ದೇವೆ. ಅದನ್ನು ಖಂಡಿತವಾಗಿಯೂ ಗೌರ್ಮೆಂಟಿನವರು ನಮಗೆ ಕೊಡ್ತೇನೆ ಅಂತ ಹೇಳುವ ಆಶ್ವಾಸನೆಯನ್ನು ನೀಡಿದ್ದಾರೆ. ಅಂಬೇಡ್ಕರ್ ಅವರೊಂದಿಗೆ ಅದನ್ನು ತಯಾರಿಸುವ ಒಂದು ಇದರಲ್ಲಿ ತಯಾರಿಸುವವರ ಪಟ್ಟಿಯಲ್ಲಿ ಅಗ್ರಗಣ್ಯರಾಗಿದ್ದ ಬೆನಗಲ್ ನರಸಿಂಗರಾವ್ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ವಿಶೇಷವಾಗಿ ಅವರ ನೇಟಿವ್ ಇದ್ದಂತಹ ಸಂದರ್ಭ. ನಮ್ಮ ಹೊಸ ನ್ಯಾಯಾಲಯಕ್ಕೆ ಬರುವಂತಹ ಒಂದು ಮಾರ್ಗವನ್ನು ಅವರ ಹೆಸರಿಡಬೇಕು ಅಂತ ಹೇಳಿ ಮಾನ್ಯ DC ಅವರಿಗೆ ಈಗ TMC ಟೌನ್ ಮುನ್ಸಿಪಾಲ್ಟಿಯ ಇನ್ಚಾರ್ಜ್ ಆಗಿ DC ಅವರು ಇದ್ದಾರೆ. ಅವರ ಮುಖಾಂತರ ಸರ್ಕಾರಕ್ಕೆ ಕಳಿಸಿದೆವು. ಸರ್ಕಾರ ಖಂಡಿತವಾಗಿಯೂ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಗತ್ಯ ಕಾರ್ಯ ಕೈಗೊಳ್ಳುವಂತೆ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಬೆನಗಲ್ ನರಸಿಂಗರಾವ್ ಸಂವಿಧಾನ್ ಪಾತ್ ಎಂದು ನಮ್ಮ ಹೊಸ ಕೋರ್ಟಿಗೆ ಆನೆಮಜಲಲ್ಲಿ ಹೋಗುವ ರಸ್ತೆಗೆ ನಾಮಕರಣ ಆಗಲಿದೆ. ಅಪರಾಧ ವ್ಯಾಜ್ಯಗಳು ಕಡಿಮೆಯಾಗಲಿ, ಜನ ಸುಖವಾಗಿ ಬದುಕುವಂತಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನ್ಯಾಯದ ಹಾದಿಯಲ್ಲಿ ನಡೆಯುತ್ತಾ ಅಶಕ್ತರ ಧ್ವನಿಯಾಗಿ ಹೋರಾಡುತ್ತಾ ಕಪ್ಪು ಕೋಟಿನ ಗೌರವ ಹೆಚ್ಚಿಸುತ್ತಾ ನ್ಯಾಯದ ತಕ್ಕಡಿಯನ್ನ ಸಮನಾಗಿ ಹಿಡಿಯುತ್ತಾ ಸತ್ಯಕ್ಕೆ ಜಯ ತಂದುಕೊಡುವ, ಸಮಾಜಕ್ಕೆ ಬೆಳಕಾಗುವ ವೃತ್ತಿ ಬದುಕಿನ ಎಲ್ಲ ವಕೀಲರಿಗೆ, ನ್ಯಾಯ ಅರಸಿ ಬರುವ ಎಲ್ಲರಿಗೂ ಇಲ್ಲಿನ ನ್ಯಾಯಪೀಠದಿಂದ ನ್ಯಾಯ ಸಿಗಲಿ ಎನ್ನುವ ಆಶಯದೊಂದಿಗೆ ಸತ್ಯಮೇವ ಜಯತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾದ ಪುತ್ತೂರು ತನ್ನ ಆಡಳಿತಾತ್ಮಕ ಇತಿಹಾಸದಲ್ಲೂ ವಿಶಿಷ್ಟ ಸ್ಥಾನ ಹೊಂದಿದೆ. ಇಲ್ಲಿ ಪರಂಪರೆ ಮತ್ತು ಆಧುನಿಕತೆ ಜೊತೆಯಾಗಿ ಸಾಗ್ತಾ ಇದ್ದು, ಪುತ್ತೂರಿನ ಹಳೆಯ ಮತ್ತು ನೂತನ ನ್ಯಾಯಾಲಯ ಸಂಕೀರ್ಣಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರಗಳಲ್ಲಿ ಒಂದಾದ ಪುತ್ತೂರು ಈಗ ತನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣ್ತಾ ಇದೆ. ಶತಮಾನಕ್ಕೂ ಅಧಿಕ ಕಾಲ ಸೇವೆ ನೀಡಿದ ಹಳೆಯ ನ್ಯಾಯಾಲಯ ಕಟ್ಟಡ ಅತ್ಯಾಧುನಿಕ ನ್ಯಾಯಾಲಯಗಳ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತಾ ಇದ್ದು, 150 ವರ್ಷಗಳ ಇತಿಹಾಸದ ಅನಾವರಣಕ್ಕೆ ಮತ್ತು ಆನೆಮಜಲಿನಲ್ಲಿ ಹೊಸ ಯುಗದ ಆರಂಭಕ್ಕೆ ಕಾರಣವಾಗ್ತಾ ಇದೆ. ಹಳೆಯ ನ್ಯಾಯಾಲಯ ಕಟ್ಟಡವು ಪುತ್ತೂರಿನ ಐತಿಹಾಸಿಕ ನೆನಪು ಮತ್ತು ಘನತೆಯನ್ನ ಸಾರುತ್ತಿದ್ದರೆ, ಆನೆಮಜಲಿನ ಹೊಸ ಸಂಕೀರ್ಣವು ಆಧುನಿಕ ನ್ಯಾಯಾಂಗ ವ್ಯವಸ್ಥೆಯ ವೇಗಕ್ಕೆ ಅನುಗುಣವಾಗಿ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಹೊಸತನವನ್ನು ತರಲಿದೆ.
ಪುತ್ತೂರಿನ ಹಳೆ ನ್ಯಾಯಾಲಯ ಕಟ್ಟಡವು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಸ್ಥಾಪನೆಯಾದ ನ್ಯಾಯಾಲಯ ಕಟ್ಟಡಗಳಲ್ಲಿ ಒಂದಾಗಿದೆ. ಪುತ್ತೂರಿನಲ್ಲಿ ನ್ಯಾಯಾಂಗ ಚಟುವಟಿಕೆಗಳು 18ನೇ ಶತಮಾನದ ಅಂತ್ಯದಲ್ಲಿ ಅಂದರೆ 1860ಕ್ಕೂ ಮೊದಲು ಆರಂಭಗೊಂಡ ಬಗ್ಗೆ ಮಾಹಿತಿ ಇದ್ದು, ಹಳೆ ನ್ಯಾಯಾಲಯ ಕಟ್ಟಡ 150 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ನ್ಯಾಯಾಲಯ ಕಟ್ಟಡಗಳ ಸಂಕೀರ್ಣದಲ್ಲಿ ನವೀಕರಿಸಲಾದ ಕಟ್ಟಡಗಳಿದ್ದರೂ ಬ್ರಿಟಿಷ್ ಶೈಲಿಯ ಹಂಚಿನ ಮನೆಯ ಮಾದರಿಯಲ್ಲಿದೆ. ದಪ್ಪನೆಯ ಗೋಡೆ, ಎತ್ತರದ ಮಾಡು ಮತ್ತು ಮಂಗಳೂರು ಹಂಚಿನ ಬಳಕೆ ಇದರ ವಿಶೇಷತೆಯಾಗಿದೆ. ನಮ್ಮ ಪುತ್ತೂರಿನ ಕೋಟಿಗೂ ಸುಮಾರು 1.5 ಶತಮಾನಗಳ ಇತಿಹಾಸವಿದೆ. ನಮ್ಮ ಊರು, ನಮ್ಮ ಹೆಮ್ಮೆ, ನಮ್ಮ ನ್ಯಾಯಾಲಯ, ನಮ್ಮ ಹಿರಿಮೆ, ನಮ್ಮ ಗರಿಮೆ, ನಮ್ಮ ನ್ಯಾಯಾಲಯ ಎಂಬಂತೆ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹ ವಿಚಾರ ಪುತ್ತೂರಿನ ನ್ಯಾಯಾಲಯದ ಬಗ್ಗೆ ಇದೆ. ಸರಿಸುಮಾರು 1860ನೇ ಇಸವಿಯಲ್ಲಿಯೇ ನಮ್ಮ ಪುತ್ತೂರಿನ ನ್ಯಾಯಾಲಯ ಅಂದರೆ ಆಗಿನ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾಗಿತ್ತು ಎಂಬುವಂಥದ್ದನ್ನು ದಾಖಲೆಯ ಮುಖಾಂತರ ಕಂಡುಬರುತ್ತದೆ. ಪುತ್ತೂರಿನಲ್ಲಿ, ಮೆಡ್ರಾಸಿನಲ್ಲಿ ಮತ್ತು ಕೇರಳದ ಯಾವುದೋ ಒಂದು ಪ್ರದೇಶದಲ್ಲಿ ಏಕಕಾಲದಲ್ಲಿ ಈ ಕೋರ್ಟುಗಳನ್ನು ಆರಂಭ ಮಾಡಿದ್ದಾರೆ. ಅದು ಕೂಡ ಒಂದೇ ರೀತಿಯ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದ್ದುಕೊಂಡು ಮಾಡಿದ್ದಾರೆ ಎಂಬುದನ್ನು ನಮ್ಮ ಹಿರಿಯರಿಂದ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಪುತ್ತೂರಿನಿಂದ ನಮ್ಮ ಈಗ ಹಳೆ ಪೋಸ್ಟ್ ಆಫೀಸ್ ಏನಿತ್ತು, ಪುತ್ತೂರಿನ ಹಳೆ ಪೋಸ್ಟ್ ಆಫೀಸ್, ಅಲ್ಲಿಂದ ನಮ್ಮ ಫಾರೆಸ್ಟ್ ಆಫೀಸಿಗೆ ಹೋಗತಕ್ಕಂತಹ ಆ ರೋಡ್ ಏನಿದೆ ಅದಕ್ಕೆ ಮುನ್ಸಿಫ್ ಕೋರ್ಟ್ ರೋಡ್ ಅಂತ ಹೇಳುವಂತಹ ಉಲ್ಲೇಖ ಕಾಣುತ್ತದೆ ದಾಖಲೆಗಳಲ್ಲಿ ಕೂಡ. ಯಾವುದೋ ಒಂದು ಜಾಗದ ಗಡಿಯನ್ನು ವಿವರಿಸುವಾಗ ಅದರಲ್ಲಿ ಮುನ್ಸಿಫ್ ಕೋರ್ಟ್ ರೋಡ್ ಅಂತ ಹೇಳ್ತಾರೆ. ನಮಗೆ ತಿಳಿದು ಬಂದಂತಹ ಮಾಹಿತಿಯ ಪ್ರಕಾರ ಈಗಿನ ಅರಣ್ಯ ಇಲಾಖೆಯ ಆ ಭವನ ಏನಿದೆ ಅಲ್ಲಿ ಆ ಸಂದರ್ಭದಲ್ಲಿ ಕೋರ್ಟ್ ಕಲಾಪಗಳು ನಡೆಯುತ್ತಿದ್ದವು. ಕೋರ್ಟ್ ಅಲ್ಲಿ ಇತ್ತು ಅಂತ ಹೇಳುವಂಥದ್ದಕ್ಕೆ ಅಧಿಕೃತವಾದಂತಹ ದಾಖಲೆಗಳು ಕೂಡ ಇದೆ. ನನ್ನ ತಿಳುವಳಿಕೆಯಂತೆ 1860ನೇ ಇಸವಿಯಲ್ಲಿ ಈ ದಾಖಲೆ ಕಂಡು ಬಂದರೆ ಮತ್ತೆ ಮುಂದುವರಿದು 1880ನೇ ಇಸವಿಯಿಂದ ಅದನ್ನು ನಮ್ಮ ಈಗ ಏನು ನಮ್ಮ ನ್ಯಾಯಾಲಯದ ಸಂಕೀರ್ಣ ನಮಗೆ ಕಂಡು ಬರ್ತದೆ. ಅಂದರೆ ಪುರಸಭೆ ಮತ್ತು ತಾಲೂಕು ಆಫೀಸುಗಳ ಮಧ್ಯಭಾಗದಲ್ಲಿರತಕ್ಕಂಥದ್ದು. ಆ ಭಾಗಕ್ಕೆ ಕೋರ್ಟಿನ ಸ್ಥಳಾಂತರವಾಗ್ತದೆ. ಆ ಕೋರ್ಟಿಗೆ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟ್ ಎಂಬಂತಹ ಹೆಸರಿತ್ತು. ಆ ವಿಸ್ತಾರ ವ್ಯಾಪ್ತಿ ನ್ಯಾಯಾಲಯದ್ದು ಎಲ್ಲಿಯ ತನಕ ಇತ್ತು ಅಂತ ಹೇಳಿದರೆ ಅದು ಕಾಸರಗೋಡು, ಈ ಕಡೆಯಿಂದ ನಮ್ಮ ಕುದುರೆಮುಖದ ಆ ತಪ್ಪಲು ಪ್ರದೇಶ ಅಂದರೆ ಬೆಳ್ತಂಗಡಿ ತಾಲೂಕಿನ ಆ ಭಾಗಗಳು, ವಿಟ್ಲ ಮತ್ತು ಸುಳ್ಯ ಇವುಗಳನ್ನೆಲ್ಲ ಒಳಗೊಂಡಂತಹ ಆ ವ್ಯಾಪ್ತಿ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟಿಗೆ ಒಳಗೊಂಡಿತ್ತು. ಈಗ ಕೂಡ ನಮ್ಮ ಕೋರ್ಟಿನ ಕೆಲವು ಫರ್ನಿಚರ್ಗಳನ್ನು, ಪೀಠೋಪಕರಣಗಳನ್ನು ನೋಡಿದರೆ ಅದರಲ್ಲಿ DMC ಎಂಬಂತಹ ಛಾಪು ನಮಗೆ ಕಂಡು ಬರ್ತದೆ. ಈ DMC ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟ್ ಅಂತ ಹೇಳುವಂಥದ್ದು. ಹಾಗಾಗಿ ಅದರ ಅಧಿಕೃತತೆಯ ಬಗ್ಗೆ ನಮಗೆ ಯಾವುದೇ ರೀತಿಯ ಅನುಮಾನಗಳೂ ಇಲ್ಲ. 1852ರಲ್ಲಿ ತಾಲೂಕು ಕೇಂದ್ರವಾಗಿದ್ದ ಉಪ್ಪಿನಂಗಡಿಯಿಂದ ಪ್ರವಾಹದ ಹಿನ್ನೆಲೆಯಲ್ಲಿ ಸರಕಾರಿ ಕಚೇರಿಯನ್ನು ಪುತ್ತೂರಿಗೆ ಸ್ಥಳಾಂತರಿಸಲಾಗಿತ್ತು. ಕಚೇರಿ ಪುತ್ತೂರಿಗೆ ಸ್ಥಳಾಂತರಗೊಂಡರೂ ಕಡತಗಳಲ್ಲಿ ಉಪ್ಪಿನಂಗಡಿ ತಾಲೂಕು ಎಂದೇ ನಮೂದಿಸಲಾಗುತ್ತಿತ್ತು. 1859ರಲ್ಲಿ ಕೆನರಾ ಜಿಲ್ಲೆಯನ್ನು ನಾರ್ತ್ ಕೆನರಾ ಮತ್ತು ಸೌತ್ ಕೆನರಾ ಎಂದು ವಿಭಜಿಸಲಾಗುತ್ತದೆ. ಇದಾದ ಬಳಿಕ ಪುತ್ತೂರು ಸೌತ್ ಕೆನರಾದ ಪ್ರಮುಖ ಆಡಳಿತಾತ್ಮಕ ಕೇಂದ್ರವಾಗಿ ಬೆಳೆಯಿತು. 1879ರಲ್ಲಿ ಉಪ್ಪಿನಂಗಡಿಯ ಬದಲಾಗಿ ಪುತ್ತೂರು ತಾಲೂಕು ಕೇಂದ್ರವಾಗಿ ಕಡತಗಳಲ್ಲಿಯೂ ದಾಖಲಾಯಿತು. ಪುತ್ತೂರು ನ್ಯಾಯಾಲಯದ ಆವರಣ ಇಂದಿಗೂ ಹಳೆಯ ಕಾಲದ ಕೆಲವು ಕಲ್ಲು ನಿರ್ಮಾಣದ ಕುರುಹು ಹೊಂದಿದೆ. ಕೆಂಪು ಕಲ್ಲು, ಸುಣ್ಣದ ಗಾರೆ ಬಳಸಿ ನಿರ್ಮಿಸಿದ ಭವ್ಯ ಕಟ್ಟಡ, ಎತ್ತರದ ಹಜಾರ, ದಪ್ಪನೆಯ ಗೋಡೆ ಬ್ರಿಟಿಷ್ ಗಾಂಭೀರ್ಯಕ್ಕೆ ಸಾಕ್ಷಿಯಂತಿತ್ತು. ಹಳೆಯ ತಾಲೂಕು ಕಚೇರಿ ಕಟ್ಟಡ ಬ್ರಿಟಿಷ್ ಆಡಳಿತದ ಶಕ್ತಿ
ಕೇಂದ್ರವಾಗಿತ್ತು. ಅಂದಿನ ಕಾಲದಲ್ಲಿ ತಹಶೀಲ್ದಾರ್ ಮತ್ತು ಮ್ಯಾಜಿಸ್ಟ್ರೇಟ್ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದವು. ಪುತ್ತೂರು ತಾಲೂಕು ಕೇಂದ್ರವಾಗಿದ್ದ ಕಾರಣ ಇಲ್ಲಿ ಬ್ರಿಟಿಷರಿಂದ ನಿಯುಕ್ತಿಗೊಂಡ ತಹಶೀಲ್ದಾರ್ ಮತ್ತು ಮುನ್ಸಿಫ್ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಿದ್ದರು. ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಮಂಗಳೂರಿನಿಂದ ಪುತ್ತೂರಿನ ಪ್ರಕರಣಗಳ ಬಗ್ಗೆ ನಿಗಾ ವಹಿಸುತ್ತಿದ್ದರು. ಸ್ಥಳೀಯವಾಗಿ ಮುನ್ಸಿಫ್ ಕೋರ್ಟ್ ಎಂದು ಕರೆಯಲ್ಪಡುವ ನ್ಯಾಯಾಲಯವು ನಾಗರಿಕ ಪ್ರಕರಣಗಳನ್ನು ನಿರ್ವಹಿಸುತ್ತಿತ್ತು. ಅಂದಿನ ಕಾಲಕ್ಕೆ ಕೆನರಾ ಜಿಲ್ಲೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದು ಪುತ್ತೂರು ಭಾಗದ ಆಡಳಿತವನ್ನ ಈ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ರು. ಪಟೇಲ ಮತ್ತು ಶಾನುಭೋಗರು ಬ್ರಿಟಿಷರ ಪರವಾಗಿ ಹಳ್ಳಿಗಳಲ್ಲಿ ಕಂದಾಯ ವಸೂಲಿ ಮಾಡುವ ಸ್ಥಳೀಯ ಅಧಿಕಾರಿಗಳಾಗಿದ್ರು. ಪ್ರಸ್ತುತ ತಾಲೂಕು ಆಡಳಿತ ಸೌಧದ ಸಮೀಪ ಇರುವ ಕೋರ್ಟ್ನಲ್ಲಿ ಕಲಾಪಗಳು ನಡೆಯುತ್ತಿವೆ. ಕೋರ್ಟ್ ಸಂಪರ್ಕಿಸುವ ರಸ್ತೆಗೆ ಕೋರ್ಟ್ ರಸ್ತೆ ಎಂದೇ ಹೆಸರಿದೆ. ಹಿಂದೆ ಇದ್ದ ನಗರಸಭೆಯ ಕಚೇರಿ ಕಟ್ಟಡಕ್ಕೆ ತಾಗಿಕೊಂಡು ಇನ್ನೊಂದು ನ್ಯಾಯಾಲಯದ ಕಟ್ಟಡವಿದೆ. ಇದು ಬ್ರಿಟಿಷ್ ಕಾಲದ ನಂತರ ನಿರ್ಮಾಣವಾಗಿದೆ. ಈ ಕಟ್ಟಡಗಳಲ್ಲಿ ಸುಮಾರು 150 ವರ್ಷಗಳ ಕಾಲ ಸಾವಿರಾರು ಜನರಿಗೆ ನ್ಯಾಯದಾನ ನೀಡಿದ ನ್ಯಾಯಾಧೀಶರ ತೀರ್ಪಿನ ಧ್ವನಿ, ವಕೀಲರ ವಾದ ಪ್ರತಿವಾದದ ಭರಾಟೆ, ಕಪ್ಪು ಕೋಟು ಧರಿಸಿ ಪಡಸಾಲೆಯಲ್ಲಿ ವಕೀಲರ ಪಾದರಸದ ನಡಿಗೆ ಎಲ್ಲವೂ ಪುತ್ತೂರು ನಗರದ ಪಾಲಿಗೆ ಇನ್ನು ಐತಿಹಾಸಿಕ. ಯಾಕೆಂದ್ರೆ ಹೆಚ್ಚುತ್ತಿರುವ ಪ್ರಕರಣಗಳು ಮತ್ತು ಆಧುನಿಕ ಸೌಲಭ್ಯಗಳ ಅಗತ್ಯತೆಯನ್ನ ಮನಗಂಡು ಪುತ್ತೂರಿನ ಆನೆಮಜಲಿನಲ್ಲಿ ಅತ್ಯಾಧುನಿಕ ನ್ಯಾಯಾಲಯ ಸಂಕೀರ್ಣ ರೂಪು ತಳೆದಿದ್ದು, ಈವರೆಗೆ ಹಳೆ ಕೋರ್ಟ್ ಕಟ್ಟಡಗಳಲ್ಲಿ ನಡೆಯುತ್ತಿದ್ದ ಕಲಾಪಗಳು ನೂತನ ನ್ಯಾಯಾಲಯ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತಿವೆ. ಪುತ್ತೂರು ನಗರದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಬನ್ನೂರು ಗ್ರಾಮದ ಆನೆಮಜಲು ಪ್ರದೇಶದ ವಿಶಾಲ ಜಾಗದಲ್ಲಿ ನೂತನ ಸುಸಜ್ಜಿತ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣಗೊಂಡಿದೆ. ಈ ಕೋರ್ಟು ಇಲ್ಲಿ ಈಗ ಇದೆಯಲ್ಲ, ಅದು ಬಹಳ ಚಿಕ್ಕದಾಯಿತು ಅಂತೇಳಿ ನಾನು ಫಸ್ಟ್ ಟೈಮು MLA ಆಗಿದ್ದಾಗಲೇ ಆಗಿತ್ತು. ಆಗ ಒಮ್ಮೆ ಬಾರ್ ಅಸೋಸಿಯೇಷನ್ನವರು ನನ್ನಲ್ಲಿ ಅಲ್ಲೊಂದು ಹಾಲ್ ಖಾಲಿ ಇದೆ, ಅದೇನೋ ಕ್ಯಾಂಟೀನ್ ಆಗಿತ್ತಂತೆ, ಅದಕ್ಕೆ ಅದನ್ನೊಂದು ನಮಗೆ ಕೋರ್ಟ್ ಮಾಡಿ ಕೊಡಬೇಕು ಅಂತ ಕೇಳಿದರು. ಅದಕ್ಕೆ ಸ್ವಲ್ಪ ಹಣ ಇಟ್ಟಿದ್ದೆ ಆ ಕಾಲದಲ್ಲಿ. ಆಗ ನನಗೂ ಹೆಚ್ಚು ಅನುಭವ ಇಲ್ಲ, ಅವರಿಗೂ ಇಲ್ಲ ಆಗಿರ್ಬೋದು. ನಾನು ಹಣ ಇಟ್ಟಿದ್ದೆ. ಹಣ ಕೆಲಸ ಶುರು ಮಾಡಲಿಕ್ಕೆ ಆಗುವಾಗ ಡಿಸ್ಟ್ರಿಕ್ಟ್ ಜಡ್ಜ್ ನನಗೆ ಫೋನ್ ಮಾಡಿ ಹೇಳಿದರು, ಮೇಡಮ್ ನಿಮ್ಮ ಹಣ ಅಂದರೆ MLAಗಳ ಪ್ರದೇಶಾಭಿವೃದ್ಧಿ ನಿಧಿ ಅಥವಾ ನಾವು ನಮ್ಮ ಹೆಸರಲ್ಲಿ ತರುವಂಥದ್ದು ಕೋರ್ಟಿಗೆ ಆಗುವುದಿಲ್ಲ, ಆದರೆ ನಿಮ್ಮ ಹಣವನ್ನು ಇಂಟರ್ಲಾಕ್ ಏನಾದರೂ ಮಾಡಿ ಉಪಯೋಗ ಮಾಡ್ತೇವೆ ಅಂತ ಹೇಳಿದರು. ಮತ್ತು ಅದಕ್ಕೆ ಬೇರೆ ಅದು ಯಾಕಂದರೆ ನಾವು ಅಲ್ಲಿ ಮಾತಾಡ್ಬೋದು, ಯಾರು ಕಾನೂನು ಸಚಿವರಲ್ಲಿ ಆ ಇಲಾಖೆಯ ಸೆಕ್ರೆಟರಿಯವರಲ್ಲಿ ಮಾತಾಡಿ ಮಂಜೂರು ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು, ಆದರೆ ನಮ್ಮ ಹೆಸರಲ್ಲಿ ತರುವ ಹಾಗಿಲ್ಲ. 2ನೇ ಬಾರಿ ಬಂದಾಗ ಕೋರ್ಟಿಗೆ ಜಾಗ ಹುಡುಕ್ತಾ ಇತ್ತು, ಅದು ಆನೆಮಜಲ್ನಲ್ಲಿ ಹುಡುಕಿತು. ಅದರ ಪಕ್ಕದಲ್ಲೇ ನಾನು ಕಾಲೇಜಿಗೂ ಇಟ್ಟಿದ್ದೆ, ಮಹಿಳಾ ಕಾಲೇಜಿಗೆ 7 ಎಕರೆ ಹುಡುಕಿ ಮಾಡಿದ್ದೆ. ಇದನ್ನು ಮಾಡಿತು. ಮಾಡುವಾಗ ನನಗೆ ಮೊದಲೇ ಗೊತ್ತಲ್ಲ, ನಾನೇ ಹಣ ತರಲಿಕ್ಕೆ ಆಗೋದಿಲ್ಲ ನಮ್ಮ ಹೆಸರಲ್ಲಿ ಅಂತ. ಆದ ಕಾರಣ ಕಾನೂನು ಸಚಿವರಿಗೆ ಹೋಗಿ ಒತ್ತಡ ಹಾಕ್ತಾ ಇದ್ದೆ. ಹಾಗೇನೆ ಅದರ ಸೆಕ್ರೆಟರಿ ಅವರಲ್ಲೂ ಮಾತಾಡ್ತಾ ಇದ್ದೆ. ನನ್ನ ಗೊತ್ತಿನ ಪ್ರಕಾರ ಅಬ್ದುಲ್ ನಜೀರ್ ಅವರು ಆಗ ಕರ್ನಾಟಕದಲ್ಲಿದ್ದರು. ಅವರು ಮತ್ತು ಸ್ವಲ್ಪ ನಟರಾಜರದ್ದು ಅದಕ್ಕೆ ಕೊಡುಗೆ ಇದ್ದಿರ್ಬೋದು. ಯಾಕಂದರೆ ನಟರಾಜರಿಗೆ ಅವರ ಊರು ಅಂತ ಇರ್ಬೋದು, ಇವರು ನನ್ನ ಜಿಲ್ಲೆ ಅಂತ ಇರ್ಬೋದು. ಅದಕ್ಕೆ ಒತ್ತಡ ಹಾಕಿ ನಾನು ಇರುವಾಗಲೇ ಅದಕ್ಕೆ ಹಣ ಮಂಜೂರಾಯಿತು. ಕೋರ್ಟಿಗೆ, ಬಾರಿಗೆ ಮತ್ತು ಅವರ ಕ್ವಾರ್ಟರ್ಸ್ಗಳಿಗೆ ದೊಡ್ಡ ಮೊತ್ತದ್ದು ಪಾಸಾಯಿತು. 2ನೇ ಬಾರಿ 2018ರಲ್ಲಿ ಪಾಸಾಯಿತು. ಪಾಸಾಗಿ ಅದನ್ನು ಶಿಲಾನ್ಯಾಸ ಮಾಡುವ ಅಂತ ಲೆಕ್ಕ ಹಾಕುವಾಗಲೇ 3-4 ದಿನದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಯಿತು. ಗೊತ್ತಾಯ್ತಲ್ಲ, ಡಿಕ್ಲೇರ್ ಆದಮೇಲೆ ಯಾರು ಮುಟ್ಟುವಾಗಿಲ್ಲ. ಅದರ ಮೇಲೆ ಇಲೆಕ್ಷನ್ ಆಯಿತು, ಮಠಂದೂರು ಗೆದ್ದರು. 1 ತಿಂಗಳಲ್ಲಿ
ಅವರು ಶಿಲಾನ್ಯಾಸ ಮಾಡಿದರು. ಸುಮಾರು
ಹಲೋ, ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾನು ಹೇಳಿದಂತೆ ಅನೇಕ ಹಿರಿಯ ಮಂಗಳೂರಿನ ವಕೀಲರು ನಮ್ಮೊಂದಿಗೆ ಬಂದಿದ್ದಾರೆ. ಅದರಲ್ಲಿಯೂ ನಮ್ಮ ಮಾಜಿ ರಾಜ್ಯಸಭಾ ಸದಸ್ಯರಾದ ಬಿ ಇಬ್ರಾಹಿಂ ಸರ್ ನಮ್ಮೊಂದಿಗಿರುವುದು ನಮಗೆ ತುಂಬ ಖುಷಿ ನೀಡಿದೆ. ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತದೆ. ನಮ್ಮ ಹಿರಿಯ ಶ್ರೇಣಿಯ ಪ್ರಕೃತಿ ಕಲ್ಯಾಣಪುರ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈ ಒಟ್ಟು ಕಾರ್ಯಕ್ರಮದ ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ಮಹಿಳೆಯರ ಹಕ್ಕಿಗಾಗಿ ಹೋರಾಡಿದ ಸುಪ್ರೀಂ ಕೋರ್ಟಲ್ಲಿ ಗಿರೀಶ್ ಮಲಿ ಅವರು ಆಗಾಗಲೇ ಹೇಳಿದ್ದಾರೆ, ದೀಕ್ಷಾ ಅಮೃತೇಶ್ ಅವರು ಕೂಡ ಇದ್ದಾರೆ. ಅನೇಕರನ್ನ ಬಿಟ್ಟಿದ್ದೇನೆ ನಾನು. ನೀವು ಯಾರ ಹೆಸರನ್ನು ನಾನು ಬಿಟ್ಟಿದ್ದೇನೋ ಅವರು ನನ್ನ ಹೃದಯದಲ್ಲಿ ಇರ್ತಾರೆ ಅನ್ನುವ ನಂಬಿಕೆಯೊಂದಿಗೆ ನಮ್ಮ ಮನೆಯವರು ಬೇಗ ಮರೆತು ಹೋಗ್ತಾರೆ. ಅನೇಕ ಎಲ್ಲರೂ ನಾವಿಲ್ಲಿ ಕಾರ್ಯಕ್ರಮ ಮಾಡ್ತೇವೆ, ಇದು ರಾಜ್ಯಾದ್ಯಂತ ಪ್ರಚಾರ ಆಗಬೇಕಿದ್ರೆ ಪತ್ರಕರ್ತರು ಬೇಕು ಮತ್ತು ಅವರು ತುಂಬ ಪರೀಕ್ಷಕ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನೋಡ್ತಾರೆ, ವಿಮರ್ಶೆ ಮಾಡ್ತಾರೆ. ಆದರೆ ಧನಾತ್ಮಕವಾದ ವರದಿ ಮೂಡ್ತದೆ ಅಂತ ನನ್ನ ಭಾವನೆ. ನಮ್ಮ ಪ್ರಕೃತಿ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತಿದ್ದಾರೆ, ಬರ್ತಾ ಇದ್ದಾರೆ.
Bar Association Puttur, office bearers of the Bar Association, previous presidents of the Bar Association, and the senior members of the bar to escort the dignitaries to the dais. Give a big round of applause for Honorable Shri Justice S. Abdul Nazir, Honorable Governor of Andhra Pradesh and former Judge, Supreme Court of India. Honorable Shri Justice Vibhu Bakru, Chief Justice, High Court of Karnataka. Honorable Shri Justice H.T. Narendra Prasad, Judge, High Court of Karnataka and Administrative Judge for Dakshina Kannada District. Shri Dinesh Gundurao, Honorable Minister for Health and Family Welfare, Government of Karnataka and In-Charge Minister for Dakshina Kannada District. Captain Brijesh Chauta, Honorable Member of Parliament, Dakshina Kannada. Shri Ashok Kumar Rai, Honorable Member of Legislative Assembly, Puttur. Shri K.S. Bharat Kumar, Registrar General, High Court of Karnataka. Shri K. Sashikiran Shetty, Advocate General, Government of Karnataka. Shri Darshan H.V., Deputy Commissioner, Dakshina Kannada District. Shri P.P. Hegde, Senior Advocate and Member, Karnataka State Bar Council, Bengaluru. Shri Basavaraju, Principal District and Sessions Judge, Dakshina Kannada, Mangaluru. Shri Jagannath Rai Ji, President, Bar Association, Puttur. Shri B.V. Jagadish, Chief Engineer, Central Zone, PWD, Shivamogga. Shri Chinmay Rai N, General Secretary, Bar Association, Puttur. Shri Gokul Das, Superintending Engineer, PWD, Mangaluru Circle, Dakshina Kannada. Shri Raghavendra Nayak, Executive Engineer, PWD, Mangaluru Division, Dakshina Kannada. Today marks a historic milestone in our district's legal history. This August gathering is for the inaugural ceremony of the newly constructed court complex at Puttur. This structure stands as a testament to our collective resolve to ensure that the flame of justice remains accessible, bright, and unyielding. On behalf of the District Judiciary Dakshina Kannada, Public Works Department Dakshina Kannada, and the Bar Association Puttur, we welcome you all to this majestic assembly. ರಾಷ್ಟ್ರಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ತಾವೆಲ್ಲರೂ ಅತ್ಯಂತ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮದ ರಾಷ್ಟ್ರಕ್ಕೆ ಗೌರವ ಕೊಡೋದ್ರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡು. ರಾಷ್ಟ್ರಗೀತೆಯ ನಂತರ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे
ಅಂದದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗ ಷಡಕ್ಷರಿ ಪೊನ್ನ ಪಂಪಲ ಕುವಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿಕೋಗಿಲೆಗಳ ಪುಣ್ಯಧಾಮ ನಾರದ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಕನ್ನಡ ಜಗಣರ ನಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಚಕಿತರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಚಲ ಚಲ ಹೋಲುವ ದೊರೆಗಳ ಧಾಮ ನಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. Now, may I request Sri Basavaraj, Principal District and Sessions Judge, to deliver the welcome address. Dignitaries on the dais, esteemed members of the bar, distinguished guests, ladies and gentlemen, a very good morning to all. It gives me immense pleasure to invite you all to the inaugural ceremony of the newly constructed court complex in Puttur, formerly known as Muttur, the city of pearls. Today we stand before a structure that is a more than just an architectural marvel, but it is renewed promise of equity, sanctuary for aggrieved, and fortress for the rule of law. On behalf of District Judiciary Dakshin Kannada, Public Works Department Dakshin Kannada, Bar Hussain Puttur, I extend a warm welcome to my Lord, Honorable Sri Justice S. Abdul Nadir, Honorable Governor of Andhra Pradesh and former Judge, Supreme Court of India. It was His Excellency vision planted the seeds for the magnificent structure came to be true today. ಸರ್, ತಾವು ಗೌರವಾನ್ವಿತ ಗವರ್ನರ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. I also extend warm welcome to my Lord Honorable Sri Justice V.P. Bakru, Chief Justice High Court of Karnataka, to this function. Your Lordship's presence today reflects your continued commitment to the advancement of judicial system in Karnataka and your deep concern and
dedication for the welfare of the people. The new building would fulfill your Lordship's vision towards efficiency, modernization, timely justice, and accessible to the judiciary. I also ಜಿಲ್ಲಾ ನ್ಯಾಯಾಧೀಶರಾದ ಸರಿತಾ ಮೇಡಮ್. I also extend warm welcome to Honorable Sri Justice H.T. Narendra Prasad, Judge High Court of Karnataka and Administrative Judge for Dakshina Kannada District to this function. ನಮ್ಮ ಮಾಜಿ ಅಧ್ಯಕ್ಷರಾದ ಉದಯಶಂಕರ್ ಶೆಟ್ಟಿ ಅವರು. Your Lordship's continuous support and guidance made this project from blueprint to reality. The Honorable Judges, Sri Justice Muhammad Nawaz, Sri Justice Ashok S. Kenigi, Sri Justice S. Vishwajit Shetty, Sri Justice Rajesh Rai, and Sri Justice T.N. Ninavali did not come to the program because this is the working day. In their absence, I also extend warm welcome to their Lordships. I also extend warm welcome to Sri Dinesh Gundu Rao, Honorable Minister for Health and Family Welfare, Government of Karnataka, and in charge Minister for Dakshina Kannada District to this function. ವಕೀಲರ ಸಂಘದ ಅಧ್ಯಕ್ಷ ಜಗನ್ನಾಥ್ ರೈ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. I also extend warm welcome to Sri Ashok Kumar Rai, Honorable MLA Puttur, to this inaugural function. ಮಹೇಶ್ ಕಜೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು. I also extend warm welcome to Captain Brijesh Chauta, Honorable Member of Parliament, Dakshina Kannada, to this inaugural function. ಮಾಜಿ ಅಧ್ಯಕ್ಷ ಮನೋಹರ್ ಕೆವಿ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. Engineers ಯಾರು ಬಂದ್ರೆ ಹೇಳ್ಬೋದು. I also extend warm welcome to Sri K.S. Bharat Kumar, Registrar General, High Court of Karnataka, to this function. ನ್ಯಾಯಾಧೀಶರಾದ ದೇವರಾಜ್ ಸರ್ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. I also extend warm welcome to Sri Darshan H.V., Deputy Commissioner, Dakshina Kannada District, to this function. ನಮ್ಮ ಮಾಜಿ ಅಧ್ಯಕ್ಷ ಶ್ರೀನಪ್ಪ ಗೌಡ ಅವರು ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. I also extend warm welcome to Sri P.P. Hegde, Senior Advocate and Member of Karnataka Bar State Council, Bangalore, to this function. ದೇವಾನಂದ್ ಸರ್ ಅವರು ಬಂದು ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. ಇಂಜಿನಿಯರ್ ಯಾರು ಬಂದಾರ ನನಗೆ ಹೇಳ್ಬೇಕಂತ. ಇಂಜಿನಿಯರು ಕೆಲವರು ಇಲ್ಲ, ಕೊಟ್ಟರೆ ಗುಚ್ಚು ಕೊಡ್ತಿದ್ದಾರೆ, ಬರ್ತಿಲ್ಲ ಅವರು. ಮೇಡಮ್ಗೆ ಕೊಡ್ತಾರೆ, ಮೇಡಮ್ ಕೊಡ್ತಾರೆ. I also extend warm welcome to Madam Srimati Samira, Justice S. Abdul Nadir, for gracing the occasion. ಕೆ ಆರ್ ಆಚಾರ್ ಸರ್ ಇಲ್ಲಿದ್ದಾರೆ. ಸರ್
ನಮ್ಮ ಮಾಜಿ ಅಧ್ಯಕ್ಷ ಕೆ ಆರ್ ಆಚಾರ್ಯ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. I also extend warm welcome to Sri Jagannath Rai Ji, President Bar Association Puttur, to this function. ಭಾಸ್ಕರ ಕೋಡಿಂಬಲ ಅವರು ಮಾಜಿ ಅಧ್ಯಕ್ಷರು, ಗೌರೀಶ್ ಚಂದ್ರ ಶಾನ್ಭೋಗ್ ಅವರು, ಅಲ್ಲಿ ಹೋಗ್ಬಾರ್ದು ಗೋಕುಲ್ದಾಸ್ ಇದ್ದಾರೆ, ಗೋಕುಲ್ದಾಸ್ ಇದ್ದಾರೆ. I also extend warm welcome to Sri Raghavendra Naik, Executive Engineer PWD, Mangaluru Division, Dakshin Kannada, to this inaugural function. ಸಿದ್ದಿಕ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಹೊಂದಿರಬೇಕು. ಗಿರೀಶ್ ಮಣಿ ಸರ್, ತಾವು ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ವಿನಂತಿ ಮಾಡ್ತಾರೆ. We also extend warm welcome to Executive Committee members and all the members of the Bar Association Puttur, advocates from across the district, law college students, litigant public, citizens of Puttur. I also extend warm welcome to Dr. Arun K, Superintendent of Police, Dakshin Kannada, to this function. I also extend warm welcome to print and electronic media and each and everyone present here for this inaugural function. Thank you for the opportunity. ನಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೆ ನಿಂತು ನಮಗೆ ನಿರ್ದೇಶನ ಕೊಟ್ಟವರು ಬಸವರಾಜ್ ಸರ್ ಅವರು, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪ್ರಕೃತಿ ಮೇಡಮ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ PDG ಅವರನ್ನು ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. Now, may I request Sri Jagannath Rai Ji, President Bar Association Puttur, to deliver the keynote address. ನಮಸ್ಕಾರ. ಮಾನ್ಯ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು, ಮಾನ್ಯ ಆಂಧ್ರ ಪ್ರದೇಶದ ರಾಜ್ಯಪಾಲರಾದ ಶ್ರೀ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಮಹಾನುಭಾವರೇ, ಮಾನ್ಯ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ನ್ಯಾಯಮೂರ್ತಿ ವಿಭು ಬಾಗ್ರು ಮಹಾನುಭಾವರೇ, ಮಾನ್ಯ ಕರ್ನಾಟಕ ಹೈಕೋರ್ಟಿನ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಶ್ರೀ ನ್ಯಾಯಮೂರ್ತಿ ನರೇಂದ್ರ ಪ್ರಸಾದ್ ಮಹಾನುಭಾವರೇ, ಮಾನ್ಯ ಆರೋಗ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಗುಂಡೂರಾವ್ ಸಾಹೇಬ್ರೆ, ಮಾನ್ಯ ಕರ್ನಾಟಕ ವಿಧಾನಸಭೆಯಲ್ಲಿ ಪುತ್ತೂರಿನಿಂದ ಆಯ್ಕೆಯಾದ ಶ್ರೀ MLA ಶ್ರೀ ಅಶೋಕ್ ಕುಮಾರ್ ರೈಯವರೇ, ಮಂಗಳೂರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಜನಪ್ರಿಯ MP ಅವರಾದ ಬ್ರಿಜೇಶ್ ಚೌಟಾರ್ ಅವರೇ, ಹೈಕೋರ್ಟಿನ ರಿಜಿಸ್ಟ್ರಾರ್ ಜನರಲ್ ಅವರೇ,
ಮಾನ್ಯ ರಾಜ್ಯ ವಕೀಲರ ಪರಿಷತ್ತಿನ ಹೆಮ್ಮೆಯ ಸದಸ್ಯರಾದ PP ಹೆಗ್ಡೆಯವರೇ, DC ಅವರೇ, ಜಿಲ್ಲಾಧಿಕಾರಿಯವರೇ, ಜಿಲ್ಲಾ ನ್ಯಾಯಾಧೀಶರೇ, ಗೌರವಾನ್ವಿತ ನ್ಯಾಯಾಧೀಶರುಗಳೇ, ಫಸ್ಟ್ ಲೇಡಿ ಮೇಡಮ್ ಅವರೇ, ಮಾಜಿ ಶಾಸಕರುಗಳೇ, ಹಿರಿಯ ಕಿರಿಯ ವಕೀಲರೇ, ಆದರಣೀಯ ಅತಿಥಿಗಳೇ, ನನ್ನ ಸಹ ವಕೀಲ ಬಂಧುಗಳೇ, ಮಾನ್ಯ PWD ಅಧಿಕಾರಿಗಳೇ, ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಆನ್ ಬಿಹಾಫ್ ಆಫ್ ಬಾರ್ ಅಸೋಸಿಯೇಷನ್ ಪುತ್ತೂರ್, it is my proud privilege to extend a warm and respectful welcome to all the distinguished dignitaries gathered here today. ನಮ್ಮ ರಾಷ್ಟ್ರದ ನ್ಯಾಯಾಂಗ ಇತಿಹಾಸದಲ್ಲಿ ಅಪಾರ ಸೇವೆ ಸಲ್ಲಿಸಿದ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ಇಂದು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ರಾಷ್ಟ್ರ ಸೇವೆಯಲ್ಲಿ ನಿರತರಾಗಿರುವ ಮಾನ್ಯ ಶ್ರೀ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಮಹಾನುಭಾವರ ಈ ಸಮಾರಂಭಕ್ಕೆ ಆಗಮನವು ವಕೀಲರ ಸಂಘಕ್ಕೂ ಜಿಲ್ಲಾ ನ್ಯಾಯಾಂಗಕ್ಕೂ ಅಪಾರ ಗೌರವ ಮತ್ತು ಹೆಮ್ಮೆ ತಂದಿದೆ. ವಿ ಆರ್ ಡೀಪ್ಲಿ ಹಾನರ್ಡ್ ಬೈ ಯುವರ್ Excellency, gracious presence. We are equally honored by the august presence of the Honorable Chief Justice of High Court of Karnataka, Justice Vibhu Bakru, whose leadership continues to uphold the independence, dignity and constitutional strength of our judiciary. ಮಾನ್ಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಶ್ರೀ ನ್ಯಾಯಮೂರ್ತಿ ನರೇಂದ್ರ ಪ್ರಸಾದ್ ಮಹಾನುಭಾವರ ಮಾರ್ಗದರ್ಶನ ಮತ್ತು ಉಪಸ್ಥಿತಿಯು ಈ ಸಮಾರಂಭಕ್ಕೆ ವಿಶೇಷ ಮಹತ್ವವನ್ನು ನೀಡಿದೆ. ಪುತ್ತೂರು ನೆಲ್ಲಿಕಟ್ಟೆಯಿಂದ ಆನೆಮಜಲಿನವರೆಗೆ ಸಾಗಿದ 150 ವರ್ಷಗಳ ಪುತ್ತೂರು ನ್ಯಾಯಾಲಯದ ಐತಿಹಾಸಿಕ ಪಯಣ ಇಂದು ಒಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದೆ. 1860ರಲ್ಲಿ ಮುನ್ಸಿಫ್ ಕೋರ್ಟಿನಿಂದ ಆರಂಭಗೊಂಡ ಈ ನ್ಯಾಯಾಂಗ ಪರಂಪರೆ ಅನೇಕ ಸ್ಥಳಾಂತರಗಳು ಮತ್ತು ಸವಾಲುಗಳನ್ನು ದಾಟಿ ಇಂದು ಆಧುನಿಕ ಸೌಲಭ್ಯಗಳಿಂದ ಕೂಡಿದ ಈ ನೂತನ ನ್ಯಾಯಾಲಯ ಸಂಕೀರ್ಣದ ರೂಪದಲ್ಲಿ ಮುಂದಿನ ಪೀಳಿಗೆಗೆ ನ್ಯಾಯ ಸೇವೆ ನೀಡಲು ಸಿದ್ಧವಾಗಿದೆ. ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಓನ್ಲಿ ಡೆಲಿವರ್ಡ್ ಜಸ್ಟಿಸ್ ಬಟ್ ಹ್ಯಾಸ್ ಆಲ್ಸೋ ಶೇಪ್ಡ್ ಲೀಡರ್ಶಿಪ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಪುತ್ತೂರು ವಕೀಲರ ಸಂಘವು ಕೇವಲ ನ್ಯಾಯಾಲಯದ ಒಳಗಷ್ಟೇ ಸೀಮಿತವಾಗದೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆ ನೀಡಿರುವ ಸಂಘವಾಗಿದೆ. ಇಲ್ಲಿ ವಕೀಲ ವೃತ್ತಿಯನ್ನು ನಿರ್ವಹಿಸಿದ ಅನೇಕ ಹಿರಿಯ ವಕೀಲರು ನ್ಯಾಯಾಧೀಶರಾಗಿ, ಆಡಳಿತಾಧಿಕಾರಿಗಳಾಗಿ, ರಾಜಕೀಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಶಾಸಕರು, ಸಚಿವರು ಮತ್ತು ಜನಪ್ರತಿನಿಧಿಗಳಾಗಿ ಬೆಳೆದು ಪುತ್ತೂರಿಗೂ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೂ ಹೆಮ್ಮೆಯನ್ನು ತಂದಿದ್ದಾರೆ. ಇಂದಿನ ಪೀಳಿಗೆಯ ಪುತ್ತೂರು ವಕೀಲರು ಕೂಡ ನ್ಯಾಯಾಂಗದ ಗೌರವವನ್ನು ಎತ್ತಿ ಹಿಡಿದು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಬದ್ಧರಾಗಿ ನ್ಯಾಯ ಸೇವೆ ಮತ್ತು ಸಮಾಜ ಸೇವೆಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತಿದ್ದಾರೆ. ಇದು ಪುತ್ತೂರು ವಕೀಲರ ಸಂಘದ ಹೆಮ್ಮೆಯ ಪರಂಪರೆ. ಪುತ್ತೂರು ನಗರದಿಂದ ಸುಮಾರು 3 ಕಿಲೋಮೀಟರ್ ದೂರದ ಆನೆಮಜಲಿನಲ್ಲಿ ಸುಮಾರು 51 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ಹೈಕೋರ್ಟ್ ಮಾದರಿಯಲ್ಲಿ ನಿರ್ಮಾಣಗೊಂಡಿರುವ ಈ ಸುಸಜ್ಜಿತ 4 ಮಹಡಿಗಳ ನ್ಯಾಯಾಲಯ ಸಂಕೀರ್ಣವು ಪುತ್ತೂರಿನ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ. ಇಂದಿನ ಈ ಐತಿಹಾಸಿಕ ದಿನದ ಮತ್ತೊಂದು ವಿಶೇಷವೇನೆಂದರೆ ನಮ್ಮ ವಕೀಲರ ಸಂಘದ ಗ್ರಂಥಾಲಯಕ್ಕೆ ಮಾನ್ಯ ಶ್ರೀ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರ ಹೆಸರನ್ನು ನೀಡಲಾಗುತ್ತಿರುವುದು. ಈ ಗ್ರಂಥಾಲಯವನ್ನು ಇಂದು ಮಾನ್ಯ ಆಂಧ್ರ ಪ್ರದೇಶದ ರಾಜ್ಯಪಾಲರಾದ ಶ್ರೀ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಮಹಾನುಭಾವರೇ ವಕೀಲರ ಸಂಘದಲ್ಲಿ ಉದ್ಘಾಟಿಸುತ್ತಿರುವುದು ನಮ್ಮೆಲ್ಲರಿಗೂ ಅಪಾರ ಗೌರವ ಮತ್ತು ಹೆಮ್ಮೆಯ ವಿಷಯವಾಗಿದೆ. ವಕೀಲರ ಸಂಘದ ಇನ್ನೊಂದು ನಿರ್ಣಯದಂತೆ ನೂತನ ನ್ಯಾಯಾಲಯ ಸಂಕೀರ್ಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಬೆಂಗಲ್ ನರಸಿಂಗ್ ರಾವ್ ಸಂವಿಧಾನ್ ಪಥ್ ಎಂದು ನಾಮಕರಣ ಮಾಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಈ ರಸ್ತೆ ಕೇವಲ ಸಂಪರ್ಕ ಮಾರ್ಗವಲ್ಲ, ಸಂವಿಧಾನದ ಮೌಲ್ಯಗಳೊಂದಿಗೆ ನಮ್ಮ ನ್ಯಾಯಾಂಗವನ್ನು ಸಂಪರ್ಕಿಸುವ ಪ್ರತೀಕವಾಗಿದೆ. ಇದು ನಮ್ಮೆಲ್ಲರ ಹೆಮ್ಮೆ. ಮಾನ್ಯ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿಯವರು ಈ ಸಮಾರಂಭದ ಮಹತ್ವವನ್ನು ಮೆಚ್ಚಿ ತಮ್ಮ ಶುಭಾಶಯ ಮತ್ತು ಆಶೀರ್ವಾದವನ್ನು ವಕೀಲರ ಸಂಘಕ್ಕೆ ಸಲ್ಲಿಸುವುದಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಪ್ರಸ್ತುತ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಅಶೋಕ್ ಕಿನಗಿ ಸರ್ ಮತ್ತು ಮಾನ್ಯ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್, ಮಾನ್ಯ ನ್ಯಾಯಮೂರ್ತಿ ತ್ಯಾಗರಾಜ ಇನವಲ್ಲಿ ಅವರು ಕೂಡ ಮತ್ತು ಮಾಜಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ
ನ್ಯಾಯಮೂರ್ತಿ ಶ್ರೀ ಶಿವಶಂಕರೇಗೌಡ ಅವರ ಕೂಡ ನಮಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ಇವರ ಮಾರ್ಗದರ್ಶನ ಮತ್ತು ಬೆಂಬಲಕ್ಕೆ ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಜರಾಗಲು ಸಾಧ್ಯವಾಗದ ಇತರ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಮಂತ್ರಿ ಮಹಾನುಭಾವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಂದಲೂ ಈ ಸಮಾರಂಭಕ್ಕೆ ಸಲ್ಲಿಸಿರುವ ಶುಭಾಶಯಗಳನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದೇನೆ. ಮಾನ್ಯ ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಗುಂಡೂರಾವ್ ಅವರು ಭವಿಷ್ಯದಲ್ಲಿಯೂ ವಕೀಲರ ಸಂಘದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಅನುದಾನದ ಭರವಸೆ ನೀಡಿರುವುದಕ್ಕೆ ವಿಶೇಷ ಧನ್ಯವಾದಗಳು. ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನ ನ್ಯಾಯಾಂಗ ಅಭಿವೃದ್ಧಿಗೆ ನಿರಂತರ ಬೆಂಬಲ ನೀಡುತ್ತಿರುವುದಕ್ಕಾಗಿ ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನಾವು MP ಬ್ರಿಜೇಶ್ ಚೌಟಾ ಅವರು ಕೂಡ ನಮ್ಮೊಡನೆ ಇರ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ನಮಗೆ ಸಹಕಾರದ ಒಂದು ಭರವಸೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಬೆಳ್ತಂಗಡಿ ಅಪೀಲು ನ್ಯಾಯವ್ಯಾಪ್ತಿಯನ್ನು ಪುತ್ತೂರು ನ್ಯಾಯಾಲಯಕ್ಕೆ ವಿಸ್ತರಿಸುವುದು, ನ್ಯಾಯಾಲಯದ ಸಂಕೀರ್ಣಕ್ಕೆ ಅಗತ್ಯವಾದ ಕೋರ್ಟು ಮತ್ತು ನ್ಯಾಯಾಲಯಕ್ಕೆ ಇರುವ ಬ್ರಿಡ್ಜ್, ಸೇತುವೆ ನಿರ್ಮಾಣ ಮತ್ತು ವಕೀಲರ ಸಂಘದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರ ಮೂಲಕ ಸರ್ಕಾರವನ್ನು ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಈಗಾಗಲೇ ವಕೀಲರ ಸಂಘದ ಇನ್ಫ್ರಾಸ್ಟ್ರಕ್ಚರಿಗೆ ಮಾನ್ಯ PWD ಸಚಿವರಾದ ಸತೀಶ್ ಜಾರಕಿಹೊಳಿಯವರು MLA ಮುಖಾಂತರ ನಾವು ಭೇಟಿಯಾದಾಗ ಸ್ಥಳದಲ್ಲೇ ಅವರ ಸಿಗ್ನೇಚರ್ ಮಾಡಿ ನಮಗೆ ಒಂದು ಅನುದಾನದ ಭರವಸೆಯನ್ನು ನೀಡಿದ್ದಾರೆ. ಅದು ಈಗಾಗಲೇ ನಮಗೆ ಕೆಲವೇ ವಾರಗಳಲ್ಲಿ ಅದು ನಮಗೆ ತಲುಪಲಿದೆ. ಅವರಿಗೆ ನಾವು ವಿಶೇಷವಾಗಿ ವಕೀಲರ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ನೂತನ ನ್ಯಾಯಾಲಯದ ಸಂಕೀರ್ಣವು ಪುತ್ತೂರಿನ ಜನತೆಯ ವೇಗವಾದ ಮತ್ತು ನ್ಯಾಯಸಮ್ಮತ ನ್ಯಾಯದಾನಕ್ಕೆ ಒಂದು ಬಲಿಷ್ಠ ವೇದಿಕೆಯಾಗಲಿದೆ. ಈ ಐತಿಹಾಸಿಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ಗೌರವಾನ್ವಿತ ವಕೀಲರು ತಮ್ಮ ಕುಟುಂಬ ಸದಸ್ಯರು, ಸ್ನೇಹಿತರು ಮತ್ತು ಕಕ್ಷಿಗಾರರೊಂದಿಗೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ನಾನು ವಿಶೇಷವಾಗಿ ಇಲ್ಲಿ ನೆನಪಿಸಿಕೊಳ್ಳಬೇಕು, ಕಾಂಟ್ರಾಕ್ಟರ್ ಆಸಿಫ್ ಶಿಕೋ ಸಿದಿ ಕನ್ಸ್ಟ್ರಕ್ಷನ್ ಬಹಳ ವಿಶೇಷ ವಿನ್ಯಾಸದೊಂದಿಗೆ ಬಹಳ ಮುತುವರ್ಜಿ ಇಟ್ಟು ಈ ಒಂದು ಬಿಲ್ಡಿಂಗನ್ನು ಅನಾವರಣಗೊಳಿಸುವಲ್ಲಿ ಸಹಕಾರಿಯಾಗಿದ್ದಾರೆ. ಹಾಗೆಯೇ ಇಂಜಿನಿಯರ್ಸ್ ರಾಜೇಶ್ AW ಮತ್ತು ಕನಿಷ್ಕಾ ಅವರ ಅವಿರತ ಶ್ರಮವನ್ನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಹಾಗೆಯೇ KM ನಟರಾಜ್ ಅಡಿಷನಲ್ ಸಾಲಿಸಿಟರ್ ಜನರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಸಹಕಾರವನ್ನು ಇಲ್ಲಿ ಜ್ಞಾಪಿಸ್ತೇನೆ. ಎಲ್ಲ ಗಣ್ಯ ಅತಿಥಿಗಳಿಗೆ ಮತ್ತು ಸಹ ವಕೀಲ ಬಂಧುಗಳಿಗೆ ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೈ ಹಿಂದ್. Thank you, sir, for officially setting the course for this new chapter with a captivating portrayal of the legacy of Puttur City Court and the Bar Association. May I now request His Excellency Honorable Shri Justice S. Abdul Nazir, Honorable Governor of Andhra Pradesh and former Judge Supreme Court of India, to inaugurate the function by lighting the lamp and unfurling the coconut flower, symbolizing knowledge, enlightenment and prosperity. शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरुत्वं कल्याणम् आरोग्यं धनसम्पदः
Thank you, my lords. In celebrating this moment and to show our respect to the guests of honor, on behalf of the Bar Association Puttur and the District Judiciary Dakshina Kannada District, we would like to felicitate the chief guests. May I request Srimati Swati Rai to introduce our guest of honor, Honorable Shri Justice S. Abdul Nazir, Honorable Governor of Andhra Pradesh and former Judge, Supreme Court of India. ನೂತನ ನ್ಯಾಯಾಲಯ ಕಟ್ಟಡದ ಉದ್ಘಾಟನಾ ಸಮಾರಂಭದ ಮಾನ್ಯ ಅಧ್ಯಕ್ಷರೇ, ಉದ್ಘಾಟಕರೇ, ಗೌರವಾನ್ವಿತ ನ್ಯಾಯಮೂರ್ತಿಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ವಕೀಲ ಮಿತ್ರರೇ, ಗೌರವಾನ್ವಿತ ಆಹ್ವಾನಿತ ಅತಿಥಿಗಳೇ, ಪುತ್ತೂರಿನ ಇತಿಹಾಸದಲ್ಲಿ ಬರೆಯಲ್ಪಟ್ಟ ಹೆಮ್ಮೆಯ ಅಧ್ಯಯನ ನೂತನ ನ್ಯಾಯಾಲಯದ ಕಟ್ಟಡ. ಇದು ನ್ಯಾಯದ ಕನಸಿನ ಸಾಕಾರ ರೂಪ. ಈ ಮಹತ್ವದ ಸಾಧನೆಯ ಹಾಗೂ ಪುತ್ತೂರಿನ ವಕೀಲರಿಗೆ ಹೊಸ ಗರ್ವ ಮತ್ತು ಸ್ವಾಭಿಮಾನದ ಸಂಕೇತವಾಗಿ ಈ ಭವ್ಯ ಕಟ್ಟಡ ಇಂದು ನಿಂತಿರಲು ಕಾರಣರಾದ ಮಹಾನುಭಾವರು ಈ ಐತಿಹಾಸಿಕ ಸಂದರ್ಭದಲ್ಲಿ ನಮ್ಮ ನಡುವೆ ಇದ್ದು ತಮ್ಮ ಸಾನ್ನಿಧ್ಯದಿಂದಲೇ ಕಾರ್ಯಕ್ರಮಕ್ಕೆ ಅಪಾರ ಗೌರವ ಮತ್ತು ಗಂಭೀರತೆಯನ್ನು ತುಂಬಿದ ಆಂಧ್ರ ಪ್ರದೇಶದ ಘನವೆತ್ತ ರಾಜ್ಯಪಾಲರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು, ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಸ್. ಅಬ್ದುಲ್ ನಜೀರ್ ಸರ್ ಅವರನ್ನು ಸಭೆಗೆ ಅತ್ಯಂತ ಗೌರವದಿಂದ ಪರಿಚಯಿಸಲು ಸಂತೋಷಪಡುತ್ತಿದ್ದೇನೆ. ಕರ್ನಾಟಕದ ಕರಾವಳಿಯ ಮಣ್ಣಿನಿಂದ ಮೂಡಬಿದ್ರೆಯ ಬೆಳುವಾಯಿ ಸೊಬಗಿನ ಮಣ್ಣಿನ ಪುತ್ರ. ಮಹಾವೀರ ಕಾಲೇಜಿನಲ್ಲಿ BCom ಮತ್ತು SDM ಕಾನೂನು ಕಾಲೇಜಿನಿಂದ ಕಾನೂನು ಪದವಿ ಪಡೆದು ಕರ್ನಾಟಕದ ಹೈಕೋರ್ಟ್ನಲ್ಲಿ ವಕೀಲರಾಗಿ 2003ರಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಹೆಚ್ಚುವರಿ ನ್ಯಾಯಾಧೀಶರು ಮತ್ತು ಕಾಯಂ ನ್ಯಾಯಾಧೀಶರಾಗಿ ನೇಮಕರಾದವರು. 2017ರಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದೇ ವೇಳೆಯಲ್ಲಿಯೇ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಗೌರವಯುತ ಸೇವೆ ಸಲ್ಲಿಸಿದವರು. ಅಯೋಧ್ಯೆಯ ವಿವಾದ, ತ್ರಿವಳಿ ತಲಾಖ್, ನೋಟು ಅಮಾನ್ಯೀಕರಣದಂತಹ ದೇಶದ ಇತಿಹಾಸದಲ್ಲಿ ಉಳಿಯುವ ಮಹತ್ವದ ಪ್ರಕರಣಗಳಲ್ಲಿ ಸಾಂವಿಧಾನಿಕ ಪೀಠದ ಸದಸ್ಯರ ನ್ಯಾಯದ ಧ್ವನಿಯನ್ನು ಎತ್ತಿದವರು. 2023ರಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಂಡು ಜನಸೇವೆಯ ಮತ್ತೊಂದು ಮಹತ್ತರ ಹೊಣೆಗಾರಿಕೆಯನ್ನು ಸ್ವೀಕರಿಸಿದವರು. ಸರಳತೆ, ನಿಷ್ಠೆ, ಸಾಂವಿಧಾನಿಕ ಧ್ಯೇಯ, ಪ್ರಜೆಗಳ ಹಿತವೇ ಅವರ ಜೀವನ ಧ್ಯೇಯ. ಸಂವಿಧಾನಾತ್ಮಕ ಮೌಲ್ಯಗಳ ಪ್ರತೀಕವಾಗಿರುವಂತಹ ಮಹಾನ್ ವ್ಯಕ್ತಿತ್ವವನ್ನು ಈ ವೇದಿಕೆಯಲ್ಲಿ ಪರಿಚಯಿಸಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಗೌರವಾನ್ವಿತರು, ನಮ್ಮ ಮಣ್ಣಿನ ಮಗ, ತುಳುನಾಡಿನ ಮಣ್ಣಿನ ಮಗ ನಜೀರ್ ಸಾಬ್ ಅವರನ್ನು ನಾವು ಸನ್ಮಾನಿಸುವುದು ನಮ್ಮ ಕರ್ತವ್ಯ ಮತ್ತು ಖುಷಿ, ಆನಂದ. ಎಲ್ಲ ಸಭಿಕರು ಅತ್ಯಂತ ಶ್ರದ್ಧೆಯಿಂದ ಕೂತಿದ್ದಾರೆ. ಎಲ್ಲ ಅತಿಥಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ, ಮಣ್ಣಿನ ಮಗನಿಗೆ ಪುತ್ತೂರಿನ ವಕೀಲರ ಸಂಘದ ಮತ್ತು ಎಲ್ಲ ನ್ಯಾಯಾಧೀಶರ ಪರವಾಗಿ ಆತ್ಮೀಯ ಸನ್ಮಾನದ ಕಾರ್ಯಕ್ರಮ ಈಗ ನೆರವೇರ್ತಾ ಇದೆ.
ಮಣ್ಣಿನ ಮಗನನ್ನು ಸನ್ಮಾನಿಸುವ ಮೂಲಕ ತುಳುನಾಡಿನ ಜನತೆ ತುಂಬ ಸಂತೋಷಗೊಂಡಿದೆ. ಈಗಾಗ ಮುಖ್ಯ ನ್ಯಾಯಾಧೀಶರನ್ನು ಪರಿಚಯಿಸಬೇಕಾಗಿ ನಮ್ಮ ನ್ಯಾಯಮೂರ್ತಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪ್ರಕೃತಿ ಮೇಡಮ್ ಅವರ ವೇದಿಕೆ. Honorable Justice Vibhu Bakru was born in Nagpur in 1966. He did his schooling from Delhi Public School, Mathura Road, New Delhi. After completing his schooling, he enrolled as a student with the Institute of Chartered Accountants in India and commenced his articles with Thakur, Vaidyanath Iyer and Company. He graduated in BCom Honours from Delhi University in 1987. He cleared his final examination for Chartered Accountancy from the Institute of Chartered Accountants of India in 1989. He received his LLB degree in 1990 and enrolled as an advocate with the Bar Council of Delhi in September 1990. He practiced in the Supreme Court, High Court of Delhi, Company Law Board and various other tribunals. He was designated as a senior advocate by the High Court of Delhi on 28 July 2011. He was appointed as Additional Judge of High Court of Delhi on April 17, 2013 and as Permanent Judge on March 18, 2015. He was appointed as Acting Chief Justice of Delhi High Court with effect from 5/12/2024 till 21/1/2025. He was appointed and took oath as the Chief Justice of the Karnataka High Court on 19/7/2025. It was my absolute honor to introduce you, my Lord. Kindly accept our felicitation. Honorable Mr. Justice H.T. Narendra Prasad was born on 1st June 1966 in Madaburu village, Enarpura Taluk, Chikmagalur. He graduated with BSc from DVS College, Shivamogga in 1990 and completed LLB from Vidyavardhaka Law College, Mysore in 1993. He enrolled as an advocate in Karnataka State Bar Council on 29/1/1993. He practiced in the chambers of Professor Ravi Varma Kumar, Senior Advocate. His practice included constitutional law, commercial law, service law, administrative law, public law before the High Court of Karnataka and the tribunals at Bangalore. He was appointed as High Court Government Pleader from 2006 till 2013. He served as Additional Government Advocate from 2013 till the date of elevation. He was appointed as Additional Judge of the High Court of Karnataka and took oath on 2/6/2018. He became a permanent judge on 26/2/2020. It was a privilege to introduce you, my Lord. Kindly accept our felicitation.
ಧನ್ಯವಾದ. ಮುಂದಕ್ಕೆ ನಮ್ಮ ನಾಯಕರನ್ನು ಸನ್ಮಾನಿಸುವುದು ನಮ್ಮ ಕರ್ತವ್ಯ. ದಿನೇಶ್ ಗುಂಡೂರಾವ್ ಅವರನ್ನು ನೋಡುವಾಗಲೇ ನಮಗೆ ಖುಷಿ ಮತ್ತು ನಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಮೊನ್ನೆ ಬೆಂಗಳೂರಲ್ಲಿ ಬರಮಾಡಿಕೊಂಡಿದ್ದಾರೆ. ನೀವು ಪುತ್ತೂರಿಗೆ ಬಂದಾಗ ನಿಮ್ಮನ್ನು ಸನ್ಮಾನಿಸದೇ ಇದ್ದರೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಈಗಾಗಲೇ ನ್ಯಾಯಮೂರ್ತಿಗಳು ಕೂಡ ಅದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸರ್, ತಾವು ಬಂದು ಪುತ್ತೂರಿನ ಮುತ್ತು ಅಂತ ಹೇಳಿದರು, ತಾವು ಕರ್ನಾಟಕದ ಮುತ್ತು, ತಾವು ಬಂದು ನಮ್ಮ ಸನ್ಮಾನವನ್ನು ನಮ್ಮ ಹಿರಿಯ ಅತಿಥಿಗಳ ಮೂಲಕ ವಕೀಲರ ಸಂಘದ ಅಧ್ಯಕ್ಷರ ಇರುವಿಕೆಯಲ್ಲಿ ಇದನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ವಿನಮ್ರವಾಗಿ. ಇದು ವಿನಯ ಅಂತ ಹೇಳ್ತೀವಿ ನಾವು. ನನಗೆ ಚೇರಲ್ಲಿ ಬೇಡ ಸರ್, ಬನ್ನಿ. ಆ ನೆನಪು ಬೇಕು ಅಂತಷ್ಟೇ. ಇನ್ನು ನಮ್ಮ ಸೈನ್ಯವನ್ನು ಮರೆತರೆ ತಪ್ಪಾಗ್ತದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಮ್ಮ ಸಂಸದರಾಗಿ ನಗುಮುಖದ ಒಬ್ಬ ಯುವಕ, ಅವರನ್ನು ವಕೀಲರ ಸಂಘ ಮರೆತು ಬಿಟ್ಟರೆ ನಮಗೆ ಮುಂದೆ ತುಂಬ ಕೆಲಸಗಳು ಬೇಕಾಗ್ತದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸನ್ಮಾನ ಮಾಡ್ತಾ ಇದ್ದೇವೆ. ಅವರು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅನ್ನುವ ಇಚ್ಛೆ ನಮ್ಮದು. ತಾವು ಬನ್ನಿ. ಧನ್ಯವಾದ. ಮುಂದೆ ಒಬ್ಬರು ಹೇಳಿದ್ದಾರೆ ನಿನ್ನೆ ಬಂದು ನನಗೆ ಸನ್ಮಾನ ಮಾಡಬೇಡಿ ಅಂತ. ನಾವು ಬಿಟ್ಟರೆ ಜನಗಳಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತದೆ ನಮಗೆ. ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು ತಾವು ನಿನ್ನೆ ಹೇಳಿದರೂ ಕೂಡ ಇವತ್ತು ನಮ್ಮ ಸನ್ಮಾನವನ್ನು ಈ ಒಂದು ವೇದಿಕೆಯಲ್ಲಿ ಸ್ವೀಕಾರ ಮಾಡಬೇಕು. ನಮಗೆ ಅನೇಕ ಬೇಡಿಕೆ ಇದೆ. ನಮ್ಮದು ಬೇಡಿಕೆಗಾಗಿ ನಿಮಗೆ ಸನ್ಮಾನ ಅಲ್ಲ, ಒಂದು ಅತ್ಯಂತ ಸುಸಜ್ಜಿತವಾದ ನ್ಯಾಯಾಲಯದ ಕಟ್ಟಡ ಆಗಿದೆ, ಅದರ ಹಿಂದೆ ನಿಮ್ಮ ಶ್ರಮ ಇದೆ. ನಿಮಗೆ ಭಾಗ್ಯ ಏನು ಅಂತ ಹೇಳಿದರೆ ನಮ್ಮ ಮಾಜಿ ಶಾಸಕರು ಇಬ್ಬರು ಕೂಡ ಇದ್ದಾರೆ, ವೇದಿಕೆಯ ಮುಂದೆ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನವನ್ನು ತಾವು ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬನ್ನಿ ಸರ್.
ಎಲ್ಲರ ಚಪ್ಪಾಳೆ ಬಿದ್ದಿದೆ. ನಮ್ಮ ಮಾಜಿ ಶಾಸಕರು ಇಬ್ಬರು ನಾನು ಹೇಳಿದೆ, ಸಂಜೀವ ಮಠಂದೂರು ಮತ್ತು ಶಕುಂತಲಾ ಶೆಟ್ಟಿ ಅವರು ಕೂಡ ಜೋರಾಗಿ ಚಪ್ಪಾಳೆ ಬರೆದಿದ್ದಾರೆ. ಇದು ಪುತ್ತೂರಿನ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ, ಒಟ್ಟಿಗೆ ಇರ್ತೇವೆ ಅನ್ನುವ ಸಂದೇಶ ನೀಡ್ತದೆ. ಮುಂದಕ್ಕೆ ಒಂದು ವಿನಂತಿ, ಈಗಾಗಲೇ ನಮಗೊಂದು ಇನ್ಸ್ಟ್ರಕ್ಷನ್ ಬಂದಿದೆ, ಕಾರ್ಯಕ್ರಮವನ್ನು 12:25 ಮುಗಿಸಬೇಕು ಅಂತ. ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಸ್ವಲ್ಪ ಲೇಟ್ ಆಗಿದೆ, 1 ಗಂಟೆ 15 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗೀತದೆ. ಯಾರು ಕೂಡ ಅತಿಥಿಗಳು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ, ಆದರೆ ಎಲ್ಲರೂ ಕೂಡ ಶುಭ ಹಾರೈಕೆಯನ್ನು ಕೊಡಬೇಕು. ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ತಾವು ಬಂದು ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ನೀಡಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಬನ್ನಿ. Very good afternoon, one and all. It's given me a immense pride and honor and privilege for the gather here today for the inaugural ceremony of newly constructed court complex at Puttur, a milestone in the judiciary history of Dakshina Kannada district. On behalf of, as MLA of this constituency, District Judiciary, Dakshina Kannada and Public Works Department and the Bar Association registered Puttur, I extend my most warm, respectful welcome to all dignitaries who are graciously adorned this occasion in their presence. I am deeply honored by the presence of Our Excellency, Honorable Sri Justice Abdul Nazir Sir, Honorable Governor of Andhra Pradesh, and former Justice of Honorable Supreme Court of India. Your Excellency, illustrious judicial career and commitment to our constitutional value continues to be impressed to the entire legal fraternity, and you are the Excellency who have taken the main initiative for establishing the new court complex in Puttur. Thank you very much, sir. ಚಪ್ಪಾಳೆ ಎಲ್ಲ ಬಿಟ್ಲೆ ಐಕದಲ್ಲ ದುಡ್ಡು ಕೊರೊಡ್ಚೆ. We are equally privileged to have Your Excellency, Honorable Sri Justice Vibhu Bakru, Honorable Chief Justice of High Court, Karnataka, presiding over this historic occasion. I respectfully acknowledge the presence of Your Lordship, Sri Justice Narendra Prasad, Honorable Judge of High Court, Karnataka, and Administrative Judge of Dakshina Kannada District also. Also, Sri Dinesh Gundrao, Honorable Minister of Health and Family Welfare, Department of Government of Karnataka, and District in Charge Minister. I welcome Mr. Captain Brijesh Chauta, Honorable Member of Parliament, Sri Darshan, Deputy Commissioner of Mangalore. Also, Mr. P.P. Hegde, Senior Advocate and Member, Karnataka State Bar Council, Bangalore, and all the dignitaries on the dais, esteemed officers of the judiciary and administration. Puttur is the second and most developing taluk of Dakshina Kannada district. By coming years, Puttur will be the next district headquarters. The newly constructed court complex is the benchmark and milestone to our taluk. This newly constructed court complex stands not only merely as a physical structure, but it has a symbol of justice, rule of the law, and faith of the people. Along with another feather adding to the Puttur crown, 2 kilometers from the new court complex, about 45 acres of land is allotted to the purpose of the new medical college. The same has been sanctioned from the respected Karnataka State Government Budget 2025. With the prior construction of the medical college, the first phase in the 300-bed hospital sanctioned and DPR has been finalized. 300 crores tender has been processed. It is in the coming days. With all this development work, the Banuru area will be the next Manipal of Dakshina Kannada district, and I ensure all of you that
the special bus services will be given from the bus stand to this new court area as per our requirements in the future. On behalf of the Bar Association registered and the general public, I hereby request Excellency Chief Justice of Karnataka to grant the permission for the newly sanctioned POSCO additional court in Puttur. Also, now I request Chief Justice, the Beltangadi Taluk considered carried under the jurisdiction of the District Court of Mangalore, which is 55 kilometers from the Beltangadi Taluk. It will help all the public and advocates if you brought under the jurisdiction of newly built Puttur court, which is just 22 kilometers from Beltangadi Taluk, which will be benefit the people of the Beltangadi Taluk. I thankful if you consider our request. Also, ನಾನು ತಮ್ಮೆಲ್ಲರ ಹತ್ರ ಹೇಳ್ತಿರುವಂಥದ್ದು, ನಮ್ಮ ಪುತ್ತೂರಿನ 4 ಜನ ಜಡ್ಜ್ಗಳು ಇವತ್ತು ಬರಲಿಕ್ಕೆ ಆಗಲಿಲ್ಲ. ಇವತ್ತು ಹೈಕೋರ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 4 ಜನ ಜಡ್ಜ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ 3 ಜನ ಕೂಡ ನಮ್ಮ ಪುತ್ತೂರು ಕಾನ್ಸ್ಟಿಟ್ಯೂನ್ಸಿ ಅವರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ. ಇವತ್ತು ವಿಶ್ವಜಿತ್ ಶೆಟ್ಟಿ ಆಗಿರ್ಬೋದು, ಜಸ್ಟಿಸ್ ನವಾಜ್ ಆಗಿರ್ಬೋದು, ಜಸ್ಟಿಸ್ ರಾಜೇಶ್ ಅವರಾಗಿರ್ಬೋದು, ಇವತ್ತು ಕೋರ್ಟ್ ಆರಂಭ ಮಾಡಿದ್ರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ವಿ ರಿಮೆಂಬರ್ ಸರ್, ವಿಶ್ವಜಿತ್ ಶೆಟ್ಟಿ ಅವರು ಈ ಬಿಲ್ಡಿಂಗ್ ಮಾಡಲಿಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ವಿಲ್ ಆಲ್ ಪ್ರೌಡ್ ಅಬೌಟ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Also, the court complex is inaugurated today. We reform our pledge to uphold the highest ideal of justice and integrity, service to the society. May this institution continue to be a beacon of the hope, fairness, justice for the generation to come true. ಬಾರ್ ಅಸೋಸಿಯೇಷನ್ ಅವ್ರದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು 2 ಡಿಸಿಷನ್ ಮೇಕರ್ಸು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮ ನಜೀರ್ ಸಾಹೇಬರು ಆದೇಶ ಮಾಡಿದರೆ, ವಿನಂತಿ ಮಾಡಿದರೆ, ಚೀಫ್ ಜಸ್ಟಿಸ್ ಇಸ್ ಅವರ್ ಡಯಸ್, ನಮಗೆ ಸಂಚಾರಿ ಪೀಠ ಬೇಕಂತ ಇಡೀ ನಮ್ಮ ಬಾರ್ ಅಸೋಸಿಯೇಷನ್ ಅವರು ಇವತ್ತು ಅವರ ಡಿಮಾಂಡ್ ಆ್ಯಂಡ್ ರಿಕ್ವೆಸ್ಟ್ ಸರ್, ಪ್ಲೀಸ್ ಪ್ರೊವೈಡ್ ಎ ಸಂಚಾರಿ ಪೀಠ ಟು ಅವರ್ Mangalore district. That is our humble request on behalf of all publics of the Dakshina Kannada district. Thank you for one and all. Thank you very much. ಬ್ರಿಜೇಶ್ ಚೌಟ ತಾವು ಶುಭವನ್ನು ಹಾರೈಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ಪುತ್ತೂರಿಗೆ ತುಂಬ ಸಂತೋಷದ ಮತ್ತು ಸಂಭ್ರಮದ ದಿನ. ನೂತನವಾದ ನ್ಯಾಯಾಲಯದ ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಮಣ್ಣಿನ ಮಗ, ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಜಸ್ಟಿಸ್ ಅಬ್ದುಲ್ ನಜೀರ್ ಅವರ ಕೈಯಿಂದ ಉದ್ಘಾಟನೆಗೊಂಡಿರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಈ ಸಂಭ್ರಮಕ್ಕೆ ನಾವೆಲ್ಲ ಚಪ್ಪಾಳೆ ತಟ್ಟಿ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಕೋರ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ, ಜಿಲ್ಲೆಯ ಉಸ್ತುವಾರಿ ಸಚಿವರೇ, ಮಾನ್ಯ ಶಾಸಕರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ನ್ಯಾಯವಾದಿ ಸ್ನೇಹಿತರೆ, ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ಪುತ್ತೂರಿನಲ್ಲಿ ಇಂಥ ಒಂದು ಸುಂದರವಾದ ಕಟ್ಟಡ ನಿರ್ಮಾಣಗೊಂಡಿರೋದು. ನಾನು ಮೊದಲನೇದಾಗಿ ಈ ಕಟ್ಟಡದ ನಿರ್ಮಾಣಕ್ಕೆ ಕಾರಣೀಕರ್ತರಾಗಿರುವಂಥ ಎಲ್ರಿಗೂ ವಿಶೇಷವಾಗಿ ಪುತ್ತೂರಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2019ರಲ್ಲಿ ಈ ಕಟ್ಟಡದ ಕೆಲಸ ಪ್ರಾರಂಭ ಆಗಿ ಇವತ್ತು 25ರಲ್ಲಿ ಇದರ ಉದ್ಘಾಟನೆಗೊಳ್ತಾ ಇದೆ ಮತ್ತು ಸಮಸ್ತ ನಾಗರಿಕರಿಗೂ ಇದರ ಪ್ರಯೋಜನ ಆಗಲಿ ಅಂತ ಪುತ್ತೂರು ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಕಳೆದ 11-12 ವರ್ಷದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಆಡಳಿತವನ್ನು ಮಾಡಿದ ನಂತರ ಈಸ್ ಆಫ್ ಲಿವಿಂಗ್ ಮತ್ತು ಈಸ್ ಆಫ್ ಬಿಸ್ನೆಸ್ ದೃಷ್ಟಿಯಿಂದ ಒಟ್ಟಾರೆಯಾಗಿ ಕಾನೂನನ್ನು ಮತ್ತು ಕಾನೂನು ವ್ಯವಸ್ಥೆಯನ್ನು ಮತ್ತು ಲೀಗಲ್ ಇನ್ಫ್ರಾಸ್ಟ್ರಕ್ಚರನ್ನು ಅದಕ್ಕೆ ಪೂರಕವಾಗಿ ಜೋಡಿಸಿಕೊಂಡು ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬರ್ತಾ ಇದ್ದೇನೆ. ವಿಶೇಷವಾಗಿ ಕೊಲೋನಿಯಲ್ ಮೈಂಡ್ಸೆಟ್ನಲ್ಲಿದ್ದಂಥ ಕಾನೂನುಗಳನ್ನು ಇವತ್ತು ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಎವಿಡೆನ್ಸ್ ಆ್ಯಕ್ಟನ್ನು ಕೂಡ ಭಾರತದ ಮಾನಸಿಕತೆಗೆ ಅನುಗುಣವಾಗಿ, ಈ ನೆಲದ ಮಾನಸಿಕತೆಗೆ ಅನುಗುಣವಾಗಿ ತಂದಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೂ ಬಂದಿದೆ. ಮತ್ತು ಅದನ್ನು ಇನ್ನು ಮುಂದಿನ ದಿವಸದಲ್ಲಿ ಈ ದೇಶ ವಿಕಾಸ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ವಿರಾಸತ್ತನ್ನು ಉಳಿಸಿಕೊಂಡು
ಈ ದೇಶದ ಜನರಿಗೆ ಈಸ್ ಆಫ್ ಲಿವಿಂಗ್ ಮತ್ತು ಈಸ್ ಆಫ್ ಬಿಸ್ನೆಸ್ ಮಾಡುವ ದೃಷ್ಟಿಯಿಂದ ನ್ಯಾಯವಾದಿಗಳು, ನ್ಯಾಯಮೂರ್ತಿಗಳು, ಒಟ್ಟಾರೆಯಾಗಿ ಕಾನೂನು ವ್ಯವಸ್ಥೆ ಆ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆಯೂ ಕೂಡ ಸಾರ್ವಜನಿಕರದು ಇದೆ ಅನ್ನುವಂಥದ್ದನ್ನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗೆ ಲೇಬರ್ ಲಾಸನ್ನು, ಒಟ್ಟು 28 ಲೇಬರ್ ಲಾಸನ್ನು 4 ಲೇಬರ್ ಕೋಡ್ಗೆ ತಂದಿರುವಂಥದ್ದನ್ನು ಕೂಡ ತಮ್ಮನ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇಟ್ ಈಸ್ ಓನ್ಲಿ ಸಿಂಪ್ಲಿಫೈಯಿಂಗ್ laws, removing obsolete laws and ensuring that ease of living and ease of doing business is the priority of Prime Minister Narendra Modi led ಯೂನಿಯನ್ ಗೌರ್ಮೆಂಟ್ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ದೇಶ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಆ ದೃಷ್ಟಿಯಿಂದ ಎಲ್ಲ ಜನರ ಶ್ರಮವೂ ಕೂಡ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ, ಆಕಾಂಕ್ಷೆ. ಆ ದೃಷ್ಟಿಯಿಂದ ಕಾನೂನು ವ್ಯವಸ್ಥೆಯು ಕೂಡ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತದೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಆ ದೃಷ್ಟಿಯಲ್ಲಿ ಇವತ್ತು ಪುತ್ತೂರಿನಲ್ಲಿ ಕೂಡ ಈ ನೂತನವಾದ ಕಟ್ಟಡ ಈ ಅಪೇಕ್ಷೆ ಅನುಗುಣ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಸಂಕಲ್ಪಕ್ಕೆ ಪೂರಕವಾಗಿ ಆಗಲಿ ಅನ್ನುವಂಥದ್ದನ್ನು ಕೂಡ ಆಶಿಸ್ತಾ ಶಾಸಕ ಅಶೋಕ್ ರೈ ಅವರು ಮಂಗಳೂರಿನ ಜನರ ಮತ್ತು ಕರಾವಳಿಯ ಮಲೆನಾಡು ಜನರ ಬೇಡಿಕೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ದ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ಈಸ್ ಆನ್ ದ ಡಯಸ್ ಆ್ಯಂಡ್ ದೆರ್ ಆರ್ the administrative judge also is here. I request especially the administrative judge of this region to understand the aspirations of our region, understand the demand of our region, and ensure that a high court bench is set up in Mangalore, because it is a demand not just another demand. It is a demand backed with lot of facts, backed with lot of inputs. So I request the Honorable Chief Justice and the Administrative Judge to convene a meeting of the local people, the Bar Association, the public representatives, and understand this demand, and we'll also pursue with the government. But if the Chief Justice takes up in his mind, then it is only a process is what I feel. So ಆ ದೃಷ್ಟಿಯಿಂದ ನಾವೆಲ್ಲರೂ ತಮ್ಮೆಲ್ಲರ ಪರವಾಗಿ ಮತ್ತು ಜಿಲ್ಲೆಯ ಬಾರ್ ಅಸೋಸಿಯೇಷನ್ ಮತ್ತು ಇಲ್ಲಿರುವ ಎಲ್ಲ ನ್ಯಾಯವಾದಿಗಳ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ನಾನು ಕೈಮುಗಿದು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ಹತ್ರ ಈ ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನೀವು ಮನಸ್ಸು ಮಾಡಿದರೆ ಖಂಡಿತವಾಗಿ ಇದು ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಕಲ್ಪಿಸೇ ಸಿದ್ಧಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಹಾಗಾಗಿ ಪುತ್ತೂರಿನ ಮಣ್ಣಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಒಂದು ಸಂಚಾರಿ ನ್ಯಾಯಪೀಠ, ಹೈಕೋರ್ಟ್ನ ನ್ಯಾಯಪೀಠ ಆಗಲಿ ಅನ್ನುವಂಥದ್ದನ್ನು ಇವತ್ತು ಸಂಕಲ್ಪ ಮಾಡಿ ಮುಂದಿನ ದಿವಸದಲ್ಲಿ ಅದು ಸಿದ್ಧಿ ಆಗ್ತದೆ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನ್ನನ್ನು ಕೂಡ ಪ್ರೀತಿ ಇಟ್ಟು ಆಹ್ವಾನಿಸಿದ್ದಕ್ಕಾಗಿ ಎಲ್ಲ ಬಾರ್ ಅಸೋಸಿಯೇಷನ್ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ಧನ್ಯವಾದ. ಮುಂದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಶುಭ ಹಾರೈಕೆಯನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಪುತ್ತೂರಿನಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವಂಥ ಈ ಅತ್ಯಂತ ಸುಂದರ ನ್ಯಾಯಾಲಯ ಕಟ್ಟಡದ ಉದ್ಘಾಟನೆ ಸಮಾರಂಭಕ್ಕೆ ಇವತ್ತು ಇಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮಾನ್ಯತೆಯನ್ನು ನೀಡಿರ್ತಕ್ಕಂಥ ಆಂಧ್ರ ಪ್ರದೇಶದ ಘನತೆವೆತ್ತ ರಾಜ್ಯಪಾಲರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ಎಸ್ ಅಬ್ದುಲ್ ನಜೀರ್ ಅವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ವಿಭು ಬಕ್ರೂ ಅವರೇ, ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಎಚ್ ಟಿ ನರೇಂದ್ರ ಪ್ರಸಾದ್ರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಹಾಗೂ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ, ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ದರ್ಶನ್ ಅವರೇ, ಮತ್ತು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಜಗನ್ನಾಥ್ ರೈ ಅವರೇ, ಸನ್ಮಾನ್ಯ ಇನ್ನಿತರ ಎಲ್ಲ
ಡಿಸ್ಟ್ರಿಕ್ಟ್ ಜಡ್ಜ್ ಅವರಾಗಿರ್ತಕ್ಕಂಥ ಬಸವರಾಜ್ ಅವರೇ ಮತ್ತು ಎಲ್ಲ ಇತರ ಎಲ್ಲ ಜುಡಿಷಿಯಲ್ ಆಫೀಸರ್ಸ್ ಮತ್ತು ಎಲ್ಲ ಜುಡಿಷಿಯಲ್ ಸ್ಟಾಫ್ ಸಿಬ್ಬಂದಿಯವರು ಹಾಗೂ ಬಂದಿರತಕ್ಕಂಥ ಎಲ್ಲ ಸ್ಥಳೀಯ ಎಲ್ಲ ಮುಖಂಡರುಗಳೇ ಹಾಗೂ ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಇವತ್ತು ಎಲ್ಲರೂ ಹೇಳಿದಾಗೆ ಇದು ಒಂದು ಅತ್ಯಂತ ಸಂತೋಷದ ದಿನ. ಈ ಒಂದು ನ್ಯಾಯಾಲಯವನ್ನು ನೋಡಿದಾಗ ಬಹುಶಃ ಇದು ಯಾವುದೋ ಒಂದು ಉಚ್ಚ ನ್ಯಾಯಾಲಯ ನೋಡ್ತಾ ಇದ್ದೀವಿ ಅಂತ ಅನಿಸುವಂಥ ರೀತಿಯಲ್ಲಿ ಇಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ತಾಲೂಕಾ ಕೋರ್ಟ್ which is looking like a district court or even more or less like a high court also we can say. So wonderfully it has been constructed and built, and it will definitely, I think, add to the better functioning of the court, because a better environment helps in able to function better. And we all of us went inside and saw the court halls and the way the court has been built. ಬಹಳ ಚೆನ್ನಾಗಿ ಅದು ನಿರ್ಮಾಣ ಆಗಿದೆ. ಎಲ್ಲ ಕೋರ್ಟ್ ಹಾಲ್ಗಳಲ್ಲೂ ಕೂಡ AC ಅಳವಡಿಸಲಾಗಿದೆ. ಇದೆಲ್ಲ ಭಾಳ ಮುಖ್ಯ, ಯಾಕೆಂದರೆ ಒಂದು ಕಂಫರ್ಟಬಲ್ ಆಗಿ ಒಳ್ಳೆಯವಾದಂಥ ವಾತಾವರಣದಲ್ಲಿ ಆ ಹಿಯರಿಂಗ್ಸ್ ಆಗಬೇಕು. ಆವಾಗ ಯಾರು ನ್ಯಾಯಾಧೀಶರು ಕೂಡ ಮನುಷ್ಯರೇ, ಇಡೀ ದಿವಸ ಕೂತ್ಕೊಂಡಿರಬೇಕು. ಅಲ್ಲಿ ಸರಿಯಾಗಿ ಇಲ್ಲದೆ ಹೋದರೆ ಅವ್ರಿಗೂ ಕೂಡ ಆ ಒಂದು ಸಮಯದಲ್ಲಿ ಅವರ ಒಂದು ಕೆಲಸದ ಮೇಲೆ ಅದರ ಪರಿಣಾಮ ಬೇರೆ ಬೀರ್ತದೆ. ಆದ್ದರಿಂದ ಇದು ಒಳ್ಳೆಯ ವ್ಯವಸ್ಥೆಗಳು ನಿರ್ಮಾಣ ಆಗುವಂಥದ್ದು ಭಾಳ ಮುಖ್ಯ. ಇಲ್ಲಿ ಭಾಳ ಸಂತೋಷ, ಇವತ್ತು ಸುಮಾರು 57 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ನ್ಯಾಯಾಲಯ ನಿರ್ಮಾಣ ಆಗಿದೆ. ಬಹುಶಃ ಒಂದು ತಾಲೂಕಾ ಮಟ್ಟದ ಕೋರ್ಟ್ಗೆ ಇಷ್ಟೊಂದು ವೆಚ್ಚ ಆಗಬೇಕಾದ್ರೆ, ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಬರಬೇಕಾದ್ರೆ ಇದಕ್ಕೆ ಸರ್ಕಾರಗಳು ಕಾರಣ ಇದೆ. ಅದು ನನಗನ್ಸುತ್ತೆ ಇದರ ಒಂದು ಹಿನ್ನೆಲೆ ಇದಕ್ಕೆ ಯಾರು ಕಾರಣಕರ್ತರು ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಅದು ನಮ್ಮ ನ್ಯಾಯಮೂರ್ತಿಗಳಾದಂಥ ಅಬ್ದುಲ್ ನಜೀರ್ ಅಂತ ಸಾಹೇಬ್ರಂತ ಹೇಳ್ಬೋದು. ಅವರ ಒಂದು ಪ್ರೇರಣಾ ಶಕ್ತಿ ಇದೆ ಇದರಲ್ಲಿ, ಅವರ ಒಂದು ಪ್ರಯತ್ನ ಇದ್ದೇ ಇದೆ. ಮತ್ತು ಇವತ್ತು ನಿರ್ಮಾಣ ಆಗಿ ಇದರ ಮುಖಾಂತರ ನಮಗೆ ಈ ಒಂದು ಪುತ್ತೂರಿನಲ್ಲಿ ಒಂದು ಒಳ್ಳೆಯ ಸೌಕರ್ಯ ಇವತ್ತು ಜನರಿಗೆ ಸಿಗುವಂಥದ್ದಾಗಿದೆ. ನ್ಯಾಯಾಲಯಗಳು ಭಾಳ ಮುಖ್ಯವಾದಂಥ ಅಂಗ. ಒಂದು ಸಮಾಜದಲ್ಲಿ ಸಮತೋಲನ ಇರಬೇಕಾದ್ರೆ ಮತ್ತು ಜನರಿಗೆ ಒಂದು ಕಡೆ ಕಾನೂನನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಪೊಲೀಸ್ ಇಲಾಖೆ ಇದ್ದರೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಸಿಗುವಂಥದ್ದು, ಮತ್ತು ಯಾರು ತಪ್ಪು ಮಾಡದೇ ಇರತಕ್ಕಂಥವ್ರಿಗೆ ಅವರಿಗೆ ರಕ್ಷಣೆ ಸಿಗುವಂಥದ್ದು ಎರಡೂ ಕೂಡ ಸರಿಯಾಗಿ ಆಗಬೇಕಾದ್ರೆ ಅದು ನಮ್ಮ ಕೋರ್ಟ್ಗಳು ಚೆನ್ನಾಗಿ ನಡೆದಾಗ ಅದಾಗ್ತದೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಮ ಒಂದು ಜುಡಿಷಿಯರಿಗೆ ಮತ್ತು ನಮ್ಮ ಒಂದು ಲೀಗಲ್ ಸಿಸ್ಟಮ್ ಬಹಳ ದೊಡ್ಡ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಇಲ್ಲಿರುವಂಥ ಅಸಂಖ್ಯಾತ ಕೇಸ್ಗಳು, ಅಸಂಖ್ಯಾತವಾದಂಥ ಒಂದು ಬರ್ತಕ್ಕಂಥ ಸಮಸ್ಯೆಗಳು, ಒತ್ತಡಗಳು, ಅದ್ರ ಮಧ್ಯೆ ಕೆಲಸ ಮಾಡಬೇಕು. ಎಲ್ಲ ವ್ಯವಸ್ಥೆಗಳು ಸಮಸ್ಯೆ ಇದೆ. ಇವತ್ತು ಈಗ ನಮ್ಮ MP ಅವರು ಮತ್ತು MLA ಅವರು ಇಬ್ಬರು ಕೂಡ ಸರ್ಕಿಟ್ ಬೆಂಚನ್ನು ಬೇಕು ಅಂತ ದಕ್ಷಿಣ ಕನ್ನಡಕ್ಕೆ ಕೇಳಿದ್ದಾರೆ. ಖಂಡಿತ ನಾನು ಆ ಮಾತು ಒಪ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಿಟ್ ಬೆಂಚ್ ಬಂದರೆ ಡೆಫಿನೆಟ್ಲಿ ಇಲ್ ಬಿ ವೆರಿ ಗುಡ್. But along with that, I think what is more important, I think, is to able to utilize what facilities we already have. ಅದನ್ನು ಕಂಪ್ಲೀಟಾಗಿ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ, ಟು ಬಿ ಏಬಲ್ ಟು ಯೂಸ್ ಆಲ್ ದ ಫೆಸಿಲಿಟೀಸ್ ಟು ಇಟ್ಸ್ ಫುಲ್ ಕೆಪಾಸಿಟಿ. ಯಾಕಂದರೆ ಎಷ್ಟೋ ವೇಕೆನ್ಸೀಸ್ ಇದೆ, ಜಡ್ಜಸ್ ವೇಕೆನ್ಸೀಸ್ ಇದೆ, ಜುಡಿಷಿಯಲ್ ಆಫೀಸರ್ಸ್ ವೇಕೆನ್ಸಿ ಇದೆ, ಜುಡಿಷಿಯಲ್ ಸ್ಟಾಫ್ ವೇಕೆನ್ಸೀಸ್ ಇದೆ. ಅದನ್ನೆಲ್ಲ ಭರ್ತಿ ಮಾಡಿದಾಗ ಇರುವಂಥ ವ್ಯವಸ್ಥೆ ಇನ್ನೂ ಪೂರ್ತಿಯಾಗಿ ಬಳಕೆ ಮಾಡೋದಕ್ಕಾಗ್ತದೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ದ ಚೀಫ್ ಜಸ್ಟಿಸ್ ಇಸ್ ಲುಕಿಂಗ್ ಇನ್ ಟು ಇಟ್, ಆ್ಯಂಡ್ ಫ್ರಮ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ, whatever that we can do from our side to see that these vacancies are filled up, because just now I was speaking to the Chief Justice, he was saying almost 30% vacancies is there in judges. So sitting benches ಎಲ್ಲನೇ ಖಾಲಿ ಇದ್ದಾಗ ಹೊಸಾದ್ ಕಟ್ಟೋಣ, ಆದರೆ ಇದನ್ನು ಪೂರ್ತಿಯಾಗಿ ಮಾಡ್ತಕ್ಕಂಥದ್ದು ನಮ್ಮ ಆದ್ಯತೆ ಆಗಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಆ್ಯಂಡ್ ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಕೂಡ ಈಗಾಗಲೇ ಹಲವಾರು ಈ ಥರ ಒಂದು ಅಡಿಷನ್ ಆಗಿ ತಗೊಳ್ತಕ್ಕಂಥದ್ದು ಕೂಡ ಅನುಮೋದನೆ ನೀಡ್ತಾ ಇದೆ. ಖಂಡಿತ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಕಾನೂನು ಸಚಿವರು HK ಪಾಟೀಲ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಾವೆಲ್ಲರೂ ಕೂಡ ಅದಕ್ಕೆ ಮಾಡುವಂಥದ್ದಕ್ಕೆ ಖಂಡಿತ ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ಇರ್ತದೆ ಮತ್ತು ಮಾಡ್ತಾ ಇದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಭರವಸೆ ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಯಾಕೆಂದರೆ ಆನರಬಲ್ ಜಡ್ಜಸ್ ಆ್ಯಂಡ್ ಡಿಗ್ನಿಟರೀಸ್ ಆರ್ ಹಿಯರ್, ಆ್ಯಂಡ್ ಅವ್ರ ಮಾತುಗಳನ್ನು ನಾವು ಕೇಳಬೇಕು. ಇವತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಮಂಗಳೂರಿನ ಒಂದು ಕೋರ್ಟ್ ಇದೆ, ಅಲ್ಲಿಗೆ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ
ಈಗಾಗಲೇ ಅದನ್ನು ಟೆಂಡರ್ ಕರೆದು ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರಿನ ಒಂದು ಬ್ಲಾಕ್ ಎ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಆ ಕಾಮಗಾರಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಮಂಗಳೂರಿನ ಕೋರ್ಟಿನ ಅಭಿವೃದ್ಧಿಯನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಬೆಳ್ತಂಗಡಿಯ ಅಲ್ಲೂ ಕೂಡ ಹೊಸ ಕಟ್ಟಡಕ್ಕೆ 9 ಕೋಟಿಯ ಒಂದು ಟೆಂಡರನ್ನು ಈಗಾಗಲೇ ಕರೆದಿದ್ದೇವೆ. ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ನಮ್ಮ ಕಡೆಯಿಂದ ಎಲ್ಲ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇವತ್ತು ಕಾನೂನಿನ ಸುವ್ಯವಸ್ಥೆ, ಕಾನೂನಿನ ಮತ್ತು ರಕ್ಷಣೆ ಎರಡನ್ನೂ ಕೂಡ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಟ್ಟಾರೆ ಅದನ್ನು ಮಾಡಬೇಕಾಗ್ತದೆ. ಎಲ್ಲ ಪಕ್ಷಗಳು ಇರ್ಬೋದು, ಎಲ್ಲ ವ್ಯಕ್ತಿಗಳು ಇರ್ಬೋದು, ಎಲ್ಲ ಧರ್ಮಗಳಿರ್ಬೋದು, ಎಲ್ಲ ಜಾತಿಯವರು, ನಾವೆಲ್ಲರೂ ಕೂಡ ಎಲ್ರಿಗೂ ಕೂಡ ಸರಿಸಮಾನವಾದಂಥ ವಾತಾವರಣ ನಿರ್ಮಾಣ ಮಾಡೋದು. ಎಲ್ಲರೂ ಕೂಡ ಈ ದೇಶದ ಪ್ರಜೆಗಳು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಯಾರನ್ನು ಕೂಡ ದ್ವೇಷಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೇನೆ ಆ ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಎಲ್ರಿಗೂ ಕೂಡ ಇದು ನಮ್ಮ ದೇಶ, ನಾವು ಯಾರು ಕೂಡ ಈ ದೇಶದಿಂದ ನಾವು ದೂರ ಇದ್ದೀವಿ, ಬೇರೆ ಇದ್ದೀವಿ ಅಂತ ಅನಿಸುವಂಥದ್ದು ಕೂಡ ಆಗಬಾರ್ದು. ಅದರಿಂದ ಇವತ್ತು ನಮ್ಮ ಅಬ್ದುಲ್ ನಜೀರ್ ಅವರು ಯಾವ ಮಹತ್ತರವಾದ ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೆ. ಟ್ರಿಪಲ್ ತಲಾಕ್ ಜಡ್ಜ್ಮೆಂಟ್, ಐ ಥಿಂಕ್ ಇಟ್ ವಾಸ್ ಹಿಸ್ಟಾರಿಕ್ ಜಡ್ಜ್ಮೆಂಟ್. along with that right to privacy judgment, another historic judgment. So ಈ ಥರದೆಲ್ಲ which has a big impact on society, which has a big impact on our fundamental rights. So ಇದು ಕಾನೂನಿನ ರಕ್ಷಣೆ ಮಾಡ್ತಕ್ಕಂಥ ನ್ಯಾಯಮೂರ್ತಿಗಳು ಆ ದೂರದೃಷ್ಟಿ ಇದ್ದರೆ ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದು ಇನ್ನೂ ಈ ದೇಶದಲ್ಲಿ ಆಗಲಿ ಅಂತ ಹೇಳಿ ನಾನು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಶುಭವನ್ನು ಹಾರೈಸಿ ಎಲ್ರಿಗೂ ಕೂಡ ಈ ಹೊಸ ಕಟ್ಟಡ ನಿರ್ಮಾಣ ಆಗಿರತಕ್ಕಂಥ ಸಂದರ್ಭದಲ್ಲಿ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ PWD ಇಲಾಖೆ, ನಮ್ಮ ಕಾನೂನಿನ ಮತ್ತು ಸಂಸದೀಯ ಇಲಾಖೆ, ನಮ್ಮ ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ವಿಶೇಷವಾಗಿ ಬಾರ್ ಅಸೋಸಿಯೇಷನ್ ಅವರು ಕೂಡ ಕೆಲವು ಡಿಮಾಂಡ್ಸ್ ಹೇಳಿದ್ದಾರೆ. ಖಂಡಿತವಾಗಿ ಅದನ್ನು ಕೂಡ ನಾವು ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ನಮ್ಮ ಬಾರ್ ಅಸೋಸಿಯೇಷನ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. We are privileged to have with us a leader who has consistently reinforced the pillars of our democracy. May I request Honorable Shri Justice H.T. Narendra Prasad, Judge, High Court of Karnataka and Administrative Judge for Dakshina Kannada District to address the gathering. ಎಲ್ಲರಿಗೂ ನಮಸ್ಕಾರ. Honorable Sri Justice Abdul Nazir, Governor of Andhra Pradesh and former Judge, Supreme Court, Honorable Sri Justice Vibhu Bakru, Chief Justice, High Court of Karnataka, other dignitaries on the dais, of the dais. As a administrative judge, I want to give 2 or 3 advice to that litigants, publics and lawyers. You may take it as my request. I hope if I speak in Kannada, it may reach to that all publics. Therefore, with the permission of Chief Justice, I will speak in Kannada. ಇವತ್ತು PWD ಅವರು ಈ ಸುಂದರವಾದ ಕಟ್ಟಡನ ನಮ್ಮ ಜುಡಿಷಿಯರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನೀವು ವಕೀಲರು, ಲಾಯರ್, ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಟ್ ಇನ್ಸ್ಟಿಟ್ಯೂಷನ್. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನು ಕೂಡ ಈ ಬಿಲ್ಡಿಂಗ್ನ ಕ್ಲೀನಾಗಿ ಮೇಂಟೈನ್ ಮಾಡಿ ಕಾಪಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ನಿಮಗೂ ಇದೆ. ನಮ್ಮಲ್ಲಿ ಜನರಲ್ ಥಿಂಕಿಂಗ್ ಏನು ಅಂತ ಅಂದರೆ, ಯಾವುದಾದ್ರೂ ಒಂದು ಸರ್ಕಾರದ ಕಟ್ಟಡ, ಯಾವುದಾದ್ರೂ ಕೋರ್ಟಿನ ಕಟ್ಟಡ ಆದರೆ ಪಬ್ಲಿಕ್ಸು ಎಲ್ಲ ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು, ಇಟ್ ಇಸ್ ಎನ್ ಎ ಪಬ್ಲಿಕ್ ಪ್ರಾಪರ್ಟೀಸ್, ವಿ ಆರ್ ಆಲ್ ಹ್ಯಾವ್ ಎನ್ ಎ ರೆಸ್ಪಾನ್ಸಿಬಿಲಿಟೀಸ್. ಆ ಕಟ್ಟಡನ ಇದೇ ಥರ ನಾವು ಯಾವತ್ತೂ ಮೇಂಟೈನ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮಗೆ ಲಾಯರಿಗಿದೆ. ಎರಡನೇದಾಗಿ, ಈ ಕಟ್ಟಡ ಎಂಥ ಸುಂದರವಾದ ಜಾಗದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅಂದರೆ, ನಾನು ಕೂಡ ಇದೇ ಪಕ್ಕದ ಜಿಲ್ಲೆಯಿಂದ ಬಂದಿರತಕ್ಕಂಥ ಚಿಕ್ಕಮಗಳೂರು. ಈ ಥರ ತೋಟದ ವಾತಾವರಣ, ಈ ಥರದ ವಾತಾವರಣದಲ್ಲಿ ನಾನು ಯಾವ ಕೋರ್ಟನ್ನು ನೋಡಿಲ್ಲ. ಅಂಥ ಸುಂದರವಾದ ಜಾಗದಲ್ಲಿ ಇವತ್ತು ಕೋರ್ಟು ಎಸ್ಟಾಬ್ಲಿಷ್ ಆಗಿದೆ. ಈಗ ಜವಾಬ್ದಾರಿ ನಿಮ್ಮ ಅಡ್ವೊಕೇಟ್ ಮೇಲಿದೆ. ನಾವು ಯು ಹ್ಯಾವ್ ಟು ಗಿವ್ ಬ್ಯಾಕ್ ಟು ದಟ್ ಸೊಸೈಟಿ. ಈ ವಾತಾವರಣದಲ್ಲಿ ನೀವು ಕೇಸ್ಗಳನ್ನು ಉತ್ತಮವಾಗಿ ಪ್ರಿಪೇರ್ ಆಗಿ ನೀವು ಬೇಗ ಕೇಸ್ಗಳನ್ನ ತೀರ್ಮಾನ ಮಾಡೋದಕ್ಕೆ ನೀವು ಸಹಕಾರ ಮಾಡಬೇಕು. ಹಿಂದೆ ಕಟ್ಟಡ ಇರಲಿಲ್ಲ, ರೂಮ್ ಇರಲಿಲ್ಲ, ಸ್ಪೇಸ್ ಇರಲಿಲ್ಲ ಅಂತ, ಎನ್ವೈರ್ನ್ಮೆಂಟ್ ಇರಲಿಲ್ಲ ಅಂತ. ಇವತ್ತು ಉತ್ತಮವಾದ ಎನ್ವೈರ್ನ್ಮೆಂಟ್ ಇದೆ. ಈಗ ನೀವು ಎಲ್ಲ ಕೇಸ್ಗಳನ್ನೂ ಕೂಡ
ಹಳೆ ಕೇಸ್ಗಳನ್ನ ತೀರ್ಮಾನ ಮಾಡೋದಕ್ಕೆ ನೀವು ಉತ್ತಮವಾಗಿ ನಮ್ಮ ಜುಡಿಷಿಯಲ್ ಆಫೀಸರಿಗೆ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮೂರನೇದು, ಈಗ ನಿಮಗೆ ಅಷ್ಟೇ ಸುಂದರವಾದಂಥದ ವಕೀಲರ ಭವನನೂ ಒಂದು ಪಕ್ಕದಲ್ಲಿದೆ, ಹಾಲಿದೆ. ಅದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಯಂಗ್ಸ್ಟರ್ಸ್ ಲಾಯರ್ಸ್ ಇದ್ದಾರೆ, ಸೀನಿಯರ್ಸ್ಗಳು ಒಂದು ಸೆಮಿನಾರ್ ಮಾಡ್ತಕ್ಕಂಥದ್ದು, ನಿಮ್ಮ ಜಿಲ್ಲೆಯಿಂದನೇ ಬಂದಿರತಕ್ಕಂಥ 4-5 ಜನ ಜಡ್ಜಸ್ಸು ಹೈಕೋರ್ಟಲ್ಲಿದ್ದಾರೆ, ಅವ್ರು ಬಂದಾಗ ಯಾವುದಾದ್ರು ಒಂದು ಲೆಕ್ಚರಿಂಗು ಸೆಮಿನಾರು ಮಾಡಿ ಯಂಗ್ಸ್ಟರ್ಸ್ನ ಟ್ರೈನ್ ಮಾಡಿ. ಯಾಕೆ ಅಂತಂದರೆ ದಿಸ್ ಈಸ್ ಎ ಬೇಸಿಕ್ ಕೋರ್ಟ್. ನಿಮ್ಮದು ಪ್ಲೀಡಿಂಗ್ಸು ಸೂಟಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಪ್ಲೀಡಿಂಗ್ಸು ಕರೆಕ್ಟಾಗಿದ್ದರೆ ನಿಮ್ಮ ಮೇಲಿನ ಕೋರ್ಟಲ್ಲಿ ನಿಮಗೆ ಕೇಸಿಗೆ ಅನುಕೂಲ ಆಗುತ್ತೆ. ಆ ಪ್ಲೀಡಿಂಗ್ಸಲ್ಲಿ ಸ್ವಲ್ಪ ಲ್ಯಾಕುನ ಕಾಣಿಸ್ತಾ ಇದೆ. ವಿ ಆರ್ ಸೀಯಿಂಗ್ ದ್ಯಾಟ್ ನಾವು ಫ್ರೀಕ್ವೆಂಟ್ಲಿ ವಿ ಆರ್ ಯೂಸಿಂಗ್ ಆರ್ಡರ್ 7 ರೂಲ್ 17. ದಟ್ ಮೀನ್ಸ್ ಟು ಸೇ ದ್ಯಾಟ್ ಯು ಆರ್ ನಾಟ್ ಪ್ಲೀಡಿಂಗ್ ಪ್ರಾಪರ್ಲಿ ಅಟ್ ದ ಪ್ರಿಲಿಮಿನರಿ ಸ್ಟೇಜ್. ಆದ್ದರಿಂದ ಇಂಥ ಸುಂದರವಾದ ಕಟ್ಟಡನ ಉಪಯೋಗಿಸ್ಕೊಂಡು ನೀವು ಕೂಡ ಒಳ್ಳೆ ಇಲ್ಲಿಂದ ಉತ್ತಮವಾದ ಲಾಯರನ್ನು ಬೆಳೆಸಿ ಇದನ್ನು ಇವು ಕೂಡ ಹೈಕೋರ್ಟಿಗೂ ಕೂಡ ಕಳಿಸ್ಬೋದು. ಮತ್ತು ಇನ್ನೊಂದು ರಿಕ್ವೆಸ್ಟು ಅಂತ ಅಂದರೆ, ನೀವು ಈಗ ನಾವು ಆರ್ಬಿಟ್ರೇಷನ್ ಮತ್ತು ಮೀಡಿಯೇಷನ್ ಡ್ರೈವ್ ನಡೀತಾ ಇದೆ. ಲಾಯರ್ಸ್ಗಳು ಸಾಧ್ಯವಾದಷ್ಟು ಕೇಸ್ಗಳನ್ನ, ಯಾಕೆಂದರೆ ಲಾಯರ್ಸಿಗೆ ಗೊತ್ತಿರುತ್ತೆ ಯಾವ ಕೇಸನ್ನು ಸೆಟ್ಲ್ ಮಾಡ್ಬೋದು ಅಂತ. ನೀವು ಲಿಟಿಗೇಂಟ್ಸಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಆದಷ್ಟು ಕೇಸ್ಗಳನ್ನ, ಸೆಟ್ಲ್ ಆಗೋಂಥ ಕೇಸ್ಗಳನ್ನ ಮೀಡಿಯೇಷನು ಮತ್ತು ಲೋಕ ಅದಾಲತ್ತಲ್ಲಿ ಸೆಟ್ಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆ ಅಂತಂದರೆ ನಾವು ಇಂಪಾರ್ಟೆಂಟ್ ಕೇಸ್ಗಳು ಕೋರ್ಟ್ನಲ್ಲೇ ತೀರ್ಮಾನ ಆಗಬೇಕಂತ ಕೇಸ್ಗಳಿಗೆ ನಾವು ಹೆಚ್ಚಿಗೆ ಸಮಯನ ಕೊಟ್ಟು ಆ ಕೇಸ್ಗಳನ್ನ ತೀರ್ಮಾನ ಮಾಡ್ಬೋದು. ಈ ಥರ ಕೇಸ್ಗಳಿಗೆ ನೀವು ಸಹಕಾರ ಕೊಟ್ಬಿಟ್ಟು ಅದನ್ನು ಮೀಡಿಯೇಷನಲ್ಲಿ ಅಥವಾ ಲೋಕ ಅದಾಲತ್ತಲ್ಲಿ ತೀರ್ಮಾನ ಮಾಡೋದಕ್ಕೆ ನೀವು ಅಡ್ವೈಸ್ ಮಾಡಬೇಕಂತ ಹೇಳ್ತಾ, ಈ ನನ್ನ ಸಲಹೆಯನ್ನು ನೀವೆಲ್ಲ ಸ್ವೀಕರಿಸಿ ಮುಂದಿನ ದಿನದಲ್ಲಿ ಇಲ್ಲಿ ಉತ್ತಮವಾದಂಥ ವಾತಾವರಣ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿ, ಈ ಬಿಲ್ಡಿಂಗ್ ಇಲ್ಲಿ ಬರೋದಕ್ಕೆ ಕಾರಣರಾದ ಎಲ್ಲರಿಗೂ ಕೂಡ ನನ್ನ ಥ್ಯಾಂಕ್ಸನ್ನು ತಿಳಿಸ್ತಾ, ನನ್ನ 4 ಮಾತನಾಡಲು ಅವಕಾಶ ಕೊಟ್ಟವರಿಗೆ ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತೀನಿ. Thank you, my lord, for your unwavering support to the judicial officers and bar in this endeavor to inaugurate this citadel of justice. ಖಂಡಿತವಾಗಿಯೂ ನೀವು ಹೇಳಿದ ಸಲಹೆಗಳನ್ನು ನಾವು ಪಾಲಿಸುತ್ತೇವೆ, my lord. It is my distinct honor to invite the cornerstone of our judicial family, a jurist known not only for his legal scholarship but also for his unwavering commitment to the common man. May I request Honorable Sri Justice Vibhu Bakru, Chief Justice, High Court of Karnataka, to deliver the presidential address. Justice S. Abdul Nazir, Honorable Governor of Andhra Pradesh and the former Judge of the Supreme Court of India. My brother Justice Narendra Prasad, Judge of the High Court of Karnataka and the Administrative Judge for Dakshin Kannada District. Shri Dinesh Gundu Rao, Honorable Minister for Health and Family Welfare, Government of Karnataka and In-Charge Minister for Dakshin Kannada. Captain Brijesh Chauta, Honorable Member of the Parliament, Dakshin Kannada. Shri Ashok Kumar Rai, Member Legislative Assembly, Puttur. Mr. Bharat Kumar, the Registrar General of the High Court of Karnataka. Mr. Baswaraj, Principal District and Session Judge, Dakshin Kannada, Mangaluru. Mr. Darshan, Deputy Commissioner, Dakshina, Kannada. Mr. P.P. Hegde, Senior Advocate and a member of the Karnataka Bar Council. Mr. Jagannath Rai, President. Mr. Chinmay Rai, General Secretary and other office bearers of the Bar Association, Puttur. Mr. Jagdish, Chief Engineer. Mr. Gokul Das, Superintendent Engineer, PWD. All the judicial officers, learned senior advocates, members of the bar, dignitaries on and off the dais, ladies and gentlemen, Yelaragu Namaskara. I must at the outset also mention 5 of my brother judges who are sons of the soil here and who feel very deeply. They have not been able to join us because of the judicial commitment. Justice Nawaz, Justice Kinagi, Justice Shetty, Justice Rai and Justice Inwali. It gives me great pleasure to preside over this solemn and significant occasion marking the inauguration of the new constructed court complex at Puttur.
a land known for its rich cultural heritage, deep-rooted traditions, and an enduring commitment to learning, harmony, and justice. This is indeed a proud moment not only for the district judiciary of Dakshin Kannada, but also for the bar, the litigant public, and all stakeholders committed to the effective administration of justice. At the outset, I extend a warm welcome to Justice Nazir, Honorable Governor of the Andhra Pradesh and the former Judge of the Supreme Court of India. His distinguished judicial career and an extremely exemplary public service continue to inspire the legal fraternity across the country. We are deeply honored of his gracious presence. A court building is far more than just a structure of brick and mortar, particularly in a culturally vibrant region like Dakshin Kannada, known for its ancient temples, Yakshagana, Bhutakola, and a long tradition of scholarship and public service. A court stands as a modern institution rooted in timeless civilizational values. It symbolizes constitutional governance, the rule of law, and the faith of citizens in the justice delivery system. Until now, the courts at Puttur were functioning from buildings constructed several decades ago. At present, 5 courts were functioning in the principal senior civil judge court building, constructed in the year 1995, and 1 court was functioning in the old second additional senior civil judge court building belonging to the Revenue Department. While justice continued to be delivered with dedication, the need for a modern comprehensive court complex was keenly felt. Recognizing this requirement, land measuring 4.8 acres at Bannur village, Upanagadi Hobli, Puttur Taluk, was allotted in the year 2013 for construction of a new court complex. This marked the beginning of a long but purposeful journey towards strengthening judicial infrastructure in this region. The court complex that we inaugurate today has been carefully planned and designed as a G+3 structure with 12 court halls and a wide range of essential facilities. These include judges' chambers, e-filing counters, mediation halls, legal service authority offices, judicial service center, copying and process branches, record and property rooms, conference halls, and offices for prosecutors. The building also provides litigant-friendly facilities as waiting halls, a mother and child waiting room, creche, dispensary, bank, post office, and separate toilets for ladies, gents, and differently abled persons. This ensures inclusiveness and dignity for all court users. I'm informed that the plans were refined and improved over time through modifications made in the year 2016, 2019, and 23. So the final structure adequately meets the evolving needs of the justice system. The government had extended substantial support to this project. An amount of 25 crores was sanctioned for the first phase of construction, which commenced in December 2019, and subsequently another 26.9 crores was sanctioned in the second phase, which commenced in December 2022. Today we see a successful completion of both phases, and the building stands ready to serve people. I place on record my sincere appreciation to the Public Works Department team for executing this project with professionalism, technical competence, and accountability in the use of public funds. The Bar Association Puttur deserves a special appreciation for its constructive engagement and continued cooperation. The bar in this region has a proud tradition of principled advocacy and discipline, and its role in supporting improved judicial infrastructure has been significant. A strong and responsible bar is indispensable to a vibrant justice delivery system. This court complex has been conceived not only to meet the present requirements, but also to cater to the future growth. As caseloads increase and jurisdictions expand, such infrastructure will play a vital role in ensuring timely and effective justice. Investment in judicial infrastructure is in truth an investment in social stability, public confidence, and democratic governance. The High Court of Karnataka remains committed to modernizing the courts across the state, integrating technology into judicial process, and ensuring that justice is accessible, affordable, and efficient. At the same time, we must remember that infrastructures alone cannot deliver justice. It is a dedication of the judges, advocates, court staff, and the administrators that breathe life into these institutions. Integrity, competence, and compassion must continue to guide our work so that public confidence in the judiciary remains strong and unwavering. I am confident that this court complex at Puttur will serve as a true center for justice, upholding constitutional values and responding to sensitivity of the needs of people of this region. May it stand as a beacon of fairness,
equity, and the rule of law for generations to come. Before I conclude, I must express my gratitude to all dignitaries on the dais, the organizers of this event, and everyone who contributed in making this project a reality. Before further, I must add, I must reinforce what Justice Prasad said, that we have a building now, and we must all now be committed to ensure that it is maintained, it is kept in a condition that it continues to serve and serve with dignity. I wish the District Judiciary and the Bar Association and the stakeholders every success in their shared mission of serving justice. Jai Hind, Jai Karnataka. Thank you, my lord. Your visionary leadership has been the driving force behind the realization of this modern temple of justice. It is time to hear from the man who envisioned this infrastructure as a hub of efficient justice. May I request His Excellency, Honorable Shri Justice S. Abdul Nazir, Honorable Governor, Andhra Pradesh, and former Judge, Supreme Court of India, to deliver the inaugural address. ಮಾತರಿಗಳ ನಮಸ್ಕಾರ. Shri Justice Vibhu Bakruji, Chief Justice, Honorable Chief Justice, High Court of Karnataka, Bangalore, ಸ್ನೇಹಿತರಾದ ನ್ಯಾಯಮೂರ್ತಿ ಶ್ರೀ ಎಚ್ ಟಿ ನರೇಂದ್ರ ಪ್ರಸಾದ್ ಸಾಹೇಬ್ರೆ, ಮಂತ್ರಿಯವರಾದ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ಎಂ ಪಿಯವರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾಹೇಬ್ರೆ, ಭರತ್ ಕುಮಾರ್ ಸಾಹೇಬ್ರೆ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯರೇ, ಸಭೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ನ್ಯಾಯಾಧೀಶರುಗಳೇ, ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರುಗಳೇ, ಹಿರಿಯ ವಕೀಲರೇ, ಕಿರಿಯ ವಕೀಲರೇ, ಹಾಗೂ ನನ್ನ ಎಲ್ಲ ಬಂಧುಗಳೇ, ಮೂಲ ಬತ್ತಿಬಕ್ಕ ಎಂಕ್ ಕುಡಾರ ವಕೀಲರಪ್ಪನ ಆಸೆ ಅಬೈದಿನಿತೆ ಎಂಕ್ ಈ ಪರಿಸರಡು ಎದುರುಡು ಬಜೆದ ತೋಟ ಫ್ರೀ ಆಕ್ಸಿಜನ್ ಬಶಿ ಎನ್ನ ಕಾಲೋಡು ಇತ್ತು ಜತ್ತ ಬಣ್ಣದ ಹೆಂಗೆ ಬೇಜಾರ ಒಂದುಂಡಿತ್ತೆ. It gives me immense pleasure to be here today amongst the august gathering on the auspicious occasion of inauguration of the newly constructed court building at Anemajal, Puttur in Dakshina Kannada district. This court complex is a proud symbol of our unwavering faith in the Constitution of India, the rule of law, and the enduring strength of our judicial system. Courts are temples of justice, and such well-planned infrastructure plays a vital role in ensuring effective and dignified delivery of justice to the common citizens. I am happy to recall that this court building and the associated judicial infrastructure have been developed with a clear vision and persistent effort by the judiciary, the bar, and the administration working together. The collective approach truly reflects the spirit of the constitutional governance. Puttur is famous for the 12th century Sri Mahalingeshwara temple, Panchamukhi Hanuman temple,
and ancient Puttur fort with historical significance. Puttur is also historically associated with Koti Chennaya, the revered Tuluva twin warrior heroes. I think you must have seen the film Koti Chennaya long back. Karnataka has produced, nurtured, and hosted many legal personalities who have made significant contributions to the Indian judiciary and legal profession, including Justice E.S. Venkatramaya, who served as the 19th Chief Justice of India and the first Chief Justice elevated from Karnataka High Court. Of course, the great M.N. Venkatachalaya, 25th Chief Justice of India, and a highly respected jurist known for his contribution to constitution law and human rights. Sri Justice Rajendra Babu, who served as the 34th Chief Justice of India, and Sri H.L. Dattu, the 42nd Chief Justice of India, apart from several legal luminaries who have served and are now serving as judges of the Supreme Court of India. They have undoubtedly left a significant impact on the Indian jurisprudence. Among the legal luminaries who contributed directly to the development of constitution law, the valiant personality, Sir B.N. Rao, all of us have forgotten him, stands out as a foremost Indian jurist of his time. I want to say a few things about B.N. Rao, because we should not forget him. And I want to tell you, he is from this place. I am particularly delighted to note that the road connecting this new court building is being named Benegal Narasimha Rao Samvidhan Path. The President told us. Sri Benegal Narasimha Rao was one of the chief architects behind the constitutional framework of our nation. And this thoughtful naming serves as a constant reminder that every path leading to the courts must ultimately lead to constitutional values, justice, and democratic principles. Sri Benegal Narasimha Rao, who hails from this part of Karnataka, is hailed for his role in drafting the constitution of Burma, now Myanmar, in 1947 and India in 1950. He served as India's representative on the United Nations Security Council and also served as President of the Council. Sri Rao entered the Indian Civil Service in 1910. Only Indian selected for the year. He is credited for revising the entire Indian Statutory Code, the Government of India Act 1935, and was knighted by the then British government for his services and made a judge of the Bengal High Court at Calcutta in those days. Sri B.N. Rao played a pivotal role as the constitutional advisor to the Constituent Assembly in preparing the preliminary draft. We have all forgotten. He made distinguished contribution to the making of the Indian Constitution and legal jurisprudence. In his concluding speech on November 25, 1949, please listen to me carefully. In the Constituent Assembly, Dr. B.R. Ambedkar, chairman of the drafting committee, explicitly stated, and I quote, "The credit that is given to me does not really belong to me. It belongs partly to Sir B.N. Rao.
the constitutional advisor to the Constituent Assembly, who prepared a rough draft of the Constitution for consideration of the drafting committee, unquote. Dr. Babu Rajendra Prasad, as the President of the Constituent Assembly, praised B.N. Rao for his crucial role as a guide, philosopher, and friend in framing the Constitution, highlighting his invaluable legal expertise and meticulous work as the constitutional advisor, acknowledging his pivotal role in preparing initial draft and advising on complex constitutional principles from international models, stating that Rao's knowledge and experience made him the inevitable choice for the task. Sri B.N. Rao became India's permanent representative to the United Nations in 1949. From February 1952 until he passed away in 1953, he served as the judge of the Permanent Court of International Justice. The Hague, before his election to the court, he was also regarded as a candidate for Secretary General of the United Nations. Can you believe this? ಎಂಕುಲ್ ಮಾತ ಮರೆತು ಹೋಗ್ತೈತೆ. Here I am reminded of the following famous verse from the Bhagavad Gita. All of you know this. Every day we chant, Karmanye vadikaraste mahapaleshu kadashana, so and so, so and so. Meaning, your right is to perform your work. Your right is to perform your work, but never to the results. Never be motivated by the results of your actions. Nor should you be attached to not performing your prescribed duties. Argument ಮಾಡಿ ಬಿಟ್ಟು ಬಿಡಿ, ಸಾಹೇಬ್ರು ನೋಡ್ಕೊಳ್ತಾರೆ. Sri B.N. Rao was truly a karma yogi who believed in Nishkama Karma. He never claimed credit for his work in preparation of the initial draft of the Constitution that formed the basis for the final version adopted by the Constituent Assembly. Friends, I want to also remember two persons here, because somehow I was associated with this building right from the beginning. One is our Shri K.M. Nataraj, Additional Solicitor General, now in the Supreme Court of India. His support was immense. And the lawyers will know, Justice Shivashankara Gowda, right? He was the judge here, and his support was again immense. I place, and also the presidents of this, president and secretaries and office bearers of this association right from the beginning. It can't be built overnight like this. I place on record my deep appreciation for Puttur Bar Association, which has always stood as a pillar of strength for the judiciary in this region. There are already 3 or 4 judges from this area in the Karnataka High Court. The bar plays a crucial role not only in advocacy but also in institution building and safeguarding the interest of the litigants. Providing essential amenities to the litigants such as accessibility, seating and functional court facilities is integral to the concept of justice. I am pleased to note that these concerns have been effectively taken forward with a commitment and coordination. And all of you have heard Mr. Dinesh Gundu Raoji, if there are any problems, he has undertaken to settle everything. And of course, our dynamic MLA. Sir, ಈರ್ನ ಕಾಲೋಡು ಏನು ಪನ್ಪೆ ನಿಮ್ಮ ಟೈಮಲ್ಲಿ ಪುತ್ತೂರಿದ್ದು ಚಿತ್ರಣನೇ ಬದಲಾಗಿ ಬಿಡ್ತದೆ. I also commend the district judiciary, public works department,
and all concerned officers for their cooperation and dedication in bringing this important project to completion. And confident that this new court building will serve as a beacon of justice, fairness and constitutional morality for generations to come. May this institution always function with independence, integrity, and what? Compassion. I feel proud to belong to the state of Karnataka that gave birth to so many legal luminaries who made outstanding contribution to the Indian Constitution and legal jurisprudence of the country, and more particularly to Dakshina Kannada region of the state. Here I am reminded of the following powerful Sanskrit phrase from Ramayana. When Lord Rama won Sri Lanka, right? And they were moving on the road the next day morning. And Lakshmana got special idea. ಎಲ್ಲ ಪಕ್ಕದಲ್ಲಿ ಮುತ್ತು ರತ್ನ ಎಲ್ಲ ಬಿದ್ದಿತ್ತಂತೆ ದಾರಿಯಲ್ಲಿ ಹೋಗುವಾಗ. ಆವಾಗ ಲಕ್ಷ್ಮಣ ಹೇಳ್ತಾನೆ ಅಣ್ಣನಿಗೆ, ಹಿ ಟೆಲ್ಸ್ ರಾಮ, ಲಾರ್ಡ್ ರಾಮ, ಏನಂದ್ರೆ ನಾವು ಇನ್ನು ಯಾಕಣ್ಣ ಅಯೋಧ್ಯೆಗೆ ವಾಪಸ್ ಹೋಗೋದು, ಇಲ್ಲೇ ನಮ್ಮ ಕ್ಯಾಪಿಟಲ್ ಮಾಡಿಬಿಡೋಣ ಅಂತ. ಅವಾಗ ರಾಮ ಹೇಳ್ತಾನೆ, ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಮದರ್ ಅಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದ್ಯಾನ್ ಹೆವನ್, ರೈಟ್? ಒಂದು ಸಣ್ಣ ಅಡ್ವೈಸ್ ಹೇಳ್ತೇನೆ ನಮ್ಮ ವಕೀಲರಿಗೆ, ಸಣ್ಣ ವಕೀಲರಿಗೆ, ದೊಡ್ಡವರಿಗಲ್ಲ. ಈ ಸಮಾಜದಲ್ಲಿ ನಾವು ಒಂಥರ ನೋಡಿದರೆ ಯಾವುದು ಸರಿ ಇಲ್ಲ ಅಂತ ಕಾಣ್ತದೆ ನಮಗೆ ಒಂಥರ. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ. ನಾವು ವಕೀಲರು, ಜಡ್ಜಸ್ಸು, ನಮಗೆ ನ್ಯಾಯ ಏನಂತ ಗೊತ್ತಿರ್ತದೆ. ನಾವು ನ್ಯಾಯಸಮ್ಮತವಾಗಿ ಫಸ್ಟಿಗೆ ನಡೆಯೋಣ, ನ್ಯಾಯಸಮ್ಮತ ನಡವಳಿಕೆ. ಲೆಟ್ ದ ಅದರ್ಸ್ ಫಾಲೋ. ನಮ್ಮ ಮನೆಯಲ್ಲಿ, ನಮ್ಮ ಕೋರ್ಟಲ್ಲಿ, ನಮ್ಮ ಆಫೀಸಲ್ಲಿ ಎಲ್ಲ ಕಡೆ ನ್ಯಾಯಸಮ್ಮತವಾಗಿ ನಾವು ಫಸ್ಟಿಗೆ ನಡಿಬೇಕು, ಮತ್ತೆ ಬಾಕಿಯವರಿಗೆ ಬುದ್ಧಿ ಹೇಳೋದು. ಐ ಡೀಮ್ ಇಟ್ an honor and privilege to participate in this auspicious program and thank the organizers for having invited me to be here amongst you all today. Thank you very much. Jai Hind. Thank you, Your Excellency. It was your vision and persistence years ago that planted the seed for this magnificent structure. Today, we see your dream translated into stone and spirit. We owe a debt of gratitude to the architects, engineers, contractors, and laborers who worked tirelessly to ensure that this citadel was completed with the precision it deserves. ಕಾರ್ಮಿಕರೆಲ್ಲರನ್ನ ಸನ್ಮಾನ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸಹಾಯಕ ಇಂಜಿನಿಯರ್ ಕನಿಷ್ಕ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಸಹಾಯಕ ಇಂಜಿನಿಯರ್ ಕನಿಷ್ಕ್. ರಾಜೇಶ್ ರೈ ಬನ್ನಿ ಸರ್, ಕನಿಷ್ಕ್ ಬನ್ನಿ. ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಅತಿಥಿಗಳ ಸಮ್ಮುಖದಲ್ಲಿ ಕನಿಷ್ಕ್ ಅವರು ನಮ್ಮ ಅಭಿನಂದನೆಯನ್ನು ಸ್ವೀಕಾರ ಮಾಡಬೇಕು. ಹೋಗಿ ಸರ್. ಅಧ್ಯಕ್ಷರು ಜೇನನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವನ ಜೇನಿನಂತಿರಲಿ. ಪ್ರಮೋದ್ ರೈ ಬನ್ನಿ ಸರ್, ಬೇಗ ಹೋಗಿ. ಇನ್ನೊಬ್ಬರು ಇದನ್ನೆಲ್ಲ ಕಟ್ಟಿದವರು ಆಸಿಫ್, ಅತ್ಯಂತ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟುವುದಕ್ಕೆ
ಬನ್ನಿ ಸರ್. ಆಸಿಫ್ರವರ ಕೆಲಸ ಹೇಗೆ ಅಂತ ಹೇಳಿದರೆ, ಅವರು ಎಲೆಮರೆಯ ಕಾಯಿ, ಮುಂದೆ ಕಾಣ್ತಾ ಇಲ್ಲ, ಹಿಂದೆ ಅವರ ಕೈಚಲಕ ಇರುತ್ತೆ. ಪ್ರಮೋದ್ ರೈ ಅವರಿಗೆ ಧನ್ಯವಾದ. ಆಸಿಫ್ ಅವರೊಮ್ಮೆ ಬನ್ನಿ ಸರ್. ಸರ್, ಈ ಸಮಾರಂಭದಲ್ಲಿ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತಿದೆ. ನಮ್ಮ ಹಳೆ ಬೇರುಗಳಿವೆ. ನಮ್ಮ ಮಾಜಿ MLA ಶಕುಂತಲಾ ಶೆಟ್ಟಿ ಅವರು ಆಗ ಇದ್ದರು, ಅವರು ಹೋದ್ರ, ಅವರಿಗೆ ಆತ್ಮೀಯ ಧನ್ಯವಾದ. ಸಂಜೀವ ಮಠದ್ದೂರ್ ಸರ್ ನಮ್ಮೊಂದಿಗಿದ್ದಾರೆ, ತಾವು ದಯವಿಟ್ಟು ವೇದಿಕೆ ಬರಬೇಕು. ಬನ್ನಿ ಸರ್. ಶಕುಂತಲಾ ಶೆಟ್ಟಿ ಮತ್ತು ಸಂಜೀವ ಮಠದ್ದೂರ್ ಅವರಿಗೆ ಒಟ್ಟಿಗೆ ಸನ್ಮಾನ ಮಾಡಬೇಕು ಅಂತ ನಮಗಿತ್ತು. ಬನ್ನಿ ಸರ್. ನಿಮ್ಮ ಸೇವೆಯನ್ನು ನಾವು ಗಮನಿಸಿದ್ದೇವೆ ಮತ್ತು ನೀವು ನಮ್ಮೊಂದಿಗೆ ಇನ್ನು ಮುಂದೆ ಇರಬೇಕು ಅನ್ನುವ ಶಕುಂತಲಾ ಶೆಟ್ಟಿ ಅವರು ಮುಂದೆ ಬಂದರೆ ಅವರಿಗೆ ಸನ್ಮಾನ ಬರ್ತೇನೆ ಅಂತ ಹೇಳಿದ್ದಾರೆ ಅವರು. ನಮ್ಮ DC ಅವರು ನಮ್ಮೊಂದಿಗಿದ್ದಾರೆ ಸರ್. ನಮ್ಮ ಮಾಜಿ ಅಧ್ಯಕ್ಷರಾದ ಭಾಸ್ಕರ ಗೌಡ ಕೋಡಿಂಬಾಲ್ ಅವರನ್ನು ವೇದಿಕೆ ಬರಮಾಡಿಕೊಂಡು DC ಅವರಿಗೆ ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಭಾಸ್ಕರ ಗೌಡ ಕೋಡಿಂಬಾಲ ಬನ್ನಿ. ನಮ್ಮ DC ಅವರಿಗೆ ವಕೀಲರ ಸಂಘದ ನೆನಪಿನ ಕಾಣಿಕೆ. ನಮ್ಮ ಹಿರಿಯ ವಕೀಲರಾದ ರಾಮಮೋಹನ್ ರಾವ್ ಸರ್, ನಿಮ್ಮ ಆಶೀರ್ವಾದದಿಂದ ತಾವು ಒಮ್ಮೆ ಬರಬೇಕು ಸರ್. ನಮ್ಮ PDJ ಅವರಿಗೆ, ನಮ್ಮ ಒಟ್ಟು ವಕೀಲರ ಸಂಘದ PDJ ಅವರು ಇಲ್ಲಿಗೆ ಎಷ್ಟು ಸಲ ಬಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಬಂದು ನಮಗೆ ಸೂಕ್ತವಾದ ಸಲಹೆ ಸೂಚನೆಯನ್ನು ನೀಡಿದ್ದಾರೆ. ಅವರಿಗೆ ಒಟ್ಟು ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ನೆನಪು ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅತ್ಯಂತ ಹಿರಿಯ ವಕೀಲರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದ MR ಅವರು ಬಂದು ನೆನಪಿನ ಕಾಣಿಕೆಯನ್ನು PDJ ಅವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ನ್ಯಾಯಾಧೀಶರಾದ ಶಿವಣ್ಣ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನೀವು ವೇದಿಕೆ ಬರಬೇಕು. ಭರತ್ ಕುಮಾರ್, ಮಾನ್ಯ ಭರತ್ ಕುಮಾರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಶಿವಣ್ಣ ಸರ್ ಅವರು ಬಂದು ಚಿನ್ಮಯ ರೈ ಅವರಲ್ಲಿ ವಿನಂತಿ ನನ್ನದು. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, PP ಹೆಗ್ಡೆ ಅವರು, ನಮ್ಮ ವಕೀಲರ ಪ್ರತಿನಿಧಿಯವರು. ಎಲ್ಲಿದ್ದರೂ PP ಹೆಗ್ಡೆ ಇದ್ದರೆ ವಕೀಲರ ಸದಸ್ಯರಿಗೆ ಒಂದು ರೀತಿಯ ಧೈರ್ಯ ಅದು. ಅವರಿಗೆ ನಮ್ಮ ನೆನಪಿನ ಕಾಣಿಕೆ. ನಾನು ಮಹೇಶ್ ಸವನೂರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಕೋಶಾಧಿಕಾರಿ ಮಹೇಶ್ ಕೆ ಸವನೂರು. ಗೋಕುಲ್ ದಾಸ್ ಅವರಿಗೆ ನಮ್ಮ ನೆನಪಿನ ಕಾಣಿಕೆನ ಹಸ್ತಾಂತರಿಸಬೇಕು. ಅಲ್ಲಿದ್ದಾರೆ ನೋಡಿ ಸರ್, ತಾವು ತಗೋಬೇಕು. ಈ ನೆನಪು ನಮಗೆ ನಿರಂತರವಾಗಿರಬೇಕು ಅನ್ನೋದು. ನಮ್ಮ ವಕೀಲರ ಸಂಘದ ಜೊತೆ ಕಾರ್ಯದರ್ಶಿ ಮಮತಾ ಸುವರ್ಣ ಬನ್ನಿ. ಒಬ್ಬರು ವ್ಯಕ್ತಿ ಉಳಿದಿದ್ದಾರೆ.
ನಮ್ಮ ಸಂಘದ ಅಧ್ಯಕ್ಷರು ಜಗನ್ನಾಥ್ ರೈ ಜಿ ಅವರಿಗೆ ಒಂದು 2 ವಾರ ಅವರು ಪ್ರಾಕ್ಟೀಸ್ ಬಿಟ್ಟಿದ್ದಾರೆ. ಬೆಂಗಳೂರಿಗೆ ಒಂದು 10 ಸಲ ಹೋಗಿದ್ದಾರೆ ಅಂತ ಹೇಳ್ತಾರೆ. ಒಂದು 5 ಸಲ ಹೋದ್ದು ನನಗೆ ಗೊತ್ತಿದೆ. ಮಮತಾ ಸುವರ್ಣ ಅವರು ಜಗನ್ನಾಥ್ ರೈ ಅವರಿಗೆ ನಮ್ಮೆಲ್ಲರ ನೆನಪಿನ ಕಾಣಿಕೆ, ನೀವು ತಂದದಲ್ಲ, ಇದು ನಾವೇ ತಂದದ್ದು, ವಕೀಲರೆಲ್ಲ ಸೇರಿ. ನಮ್ಮ ವಕೀಲ ಮಿತ್ರರು ಒಮ್ಮೆ ಚಪ್ಪಾಳೆ ತಟ್ಟಿ ಅವರ MLA ಅವರೇ ಅವರಿಗೆ ಹಾರ ಹಾಕಿದ್ದಾರೆ. ಒಂದು ರೀತಿ ಸನ್ಮಾನ ಮಾಡಿದರೆ ಇನ್ನು ನೀವು ವಿರಾಮದಲ್ಲಿ ಇರಿ ಅಂತ ಭಾವನೆ. ಜಗನ್ನಾಥರಿ ಅವರು ವಿರಾಮದಲ್ಲಿರುವುದು ಬೇಡ, ಇನ್ನೂ ಕೂಡ ಕೆಲಸ ಮಾಡಲಿ ಅನ್ನುವ ಮನೋಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ, ಸರ್ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ 1 ಗಂಟೆ 10 ನಿಮಿಷದಲ್ಲಿ ಮುಗಿಬೇಕು ಅಂತ. ಅಲ್ಲ, ಒಟ್ಟು ಡ್ಯೂರೇಷನ್ ಒಂದು 10 ನಿಮಿಷ ಜಾಸ್ತಿ ಆಗಿದೆ. ಗವರ್ನರ್ ಸಾಹೇಬರು ಮತ್ತು ನ್ಯಾಯಾಧೀಶರಲ್ಲಿ ಕ್ಷಮೆಯನ್ನು ಕೋರುತ್ತಾ ಧನ್ಯವಾದ ಸಮರ್ಪಣೆಗಾಗಿ ನಮ್ಮ ಉಪಾಧ್ಯಕ್ಷರು ಮೋನಪ್ಪ ಅವರು ವೇದಿಕೆ ಬರಬೇಕು. 3 ನಿಮಿಷದಲ್ಲಿ ಅವರು ಧನ್ಯವಾದ ಸಮರ್ಪಣೆ ಮುಗಿಸ್ತಾರೆ. ಜಿಲ್ಲಾ ನ್ಯಾಯಾಂಗ ಇಲಾಖೆ, ಲೋಕೋಪಯೋಗಿ ಇಲಾಖೆ, ದಕ್ಷಿಣ ಕನ್ನಡ ವಕೀಲರ ಸಂಘ ಪುತ್ತೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರಿನಲ್ಲಿ ನೂತನವಾಗಿ ನಿರ್ಮಿಸಿರುವ ನ್ಯಾಯಾಲಯದ ಕಟ್ಟಡವನ್ನು ಉದ್ಘಾಟಿಸಿದಂಥ ಆಂಧ್ರ ಪ್ರದೇಶದ ಘನವೆತ್ತ ರಾಜ್ಯಪಾಲರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಗೌರವಾನ್ವಿತ ಶ್ರೀ ಎಸ್ ಅಬ್ದುಲ್ ನಜೀರ್ ಸರ್, ತಮಗೆ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ದಿಸ್ ಫಂಕ್ಷನ್ ವಾಸ್ ಪ್ರಿಸೈಡೆಡ್ ಬೈ ಆನರೇಬಲ್ ಶ್ರೀ ಜಸ್ಟಿಸ್ ವಿ ಬಕ್ರು, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಸರ್, ಥ್ಯಾಂಕ್ ಯು ಸರ್ ಫಾರ್ ಯುವರ್ ಕೈಂಡ್ ಕೋಆಪರೇಷನ್. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದಂಥ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರು ಆದಂಥ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ HT ನರೇಂದ್ರ ಪ್ರಸಾದ್ ಸರ್, ತಮಗೂ ಪುತ್ತೂರು ವಕೀಲರ ಸಂಘ ಮತ್ತು ವಿವಿಧ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅದೇ ರೀತಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್, ತಮಗೂ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಈ ಒಂದು ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಶೌಟಾರ್ ಅವರು ಉಪಸ್ಥಿತರಿದ್ದೀರಿ ಸರ್, ತಮಗೂ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ರಿಜಿಸ್ಟ್ರಾರ್ ಜನರಲ್ ಆದಂಥ ಶ್ರೀಯುತ ಭರತ್ ಕುಮಾರ್ ಸರ್ ಅವರು ಉಪಸ್ಥಿತರಿದ್ದೀರಿ, ತಮಗೂ ಕೂಡ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಉಪಸ್ಥಿತರಿದ್ದೀರಿ ಸರ್, ತಮಗೆ ಕೂಡ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ನ್ಯಾಯಾಧೀಶರಾದಂಥ ಗೌರವಾನ್ವಿತ ಬಸವರಾಜ್ ಸರ್ ಅವರು ಉಪಸ್ಥಿತರಿದ್ದೀರಿ, ತಮಗೂ ಧನ್ಯವಾದಗಳು. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದಂಥ ಶ್ರೀಯುತ ದರ್ಶನ್ HV ಸರ್ ರವರು ಕೂಡ ಉಪಸ್ಥಿತರಿದ್ದೀರಿ ಸರ್, ತಮಗೆ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನಿಕಟಪೂರ್ವ ಸದಸ್ಯರಾದಂಥ ಶ್ರೀಯುತ PP ಹೆಗ್ಡೆ ಅವರು ಉಪಸ್ಥಿತರಿದ್ದೀರಿ ಸರ್, ತಮಗೆ ಕೂಡ ಎಲ್ಲ ಇಲಾಖೆಗಳ ಪರವಾಗಿ ಮತ್ತು ಪುತ್ತೂರು ವಕೀಲರ ಸಂಘದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ PW ಇಂಜಿನಿಯರ್ ಆದಂಥ ಶ್ರೀಯುತ ಗೋಕುಲ್ ದಾಸ್ ರವರು ಉಪಸ್ಥಿತರಿದ್ದಾರೆ, ತಮಗೆ ಕೂಡ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಜಗನ್ನಾಥ್ ರೈ ಅವರು ಕೂಡ ಉಪಸ್ಥಿತರಿದ್ದಾರೆ, ತಮಗೂ ಧನ್ಯವಾದಗಳು. ಕಾರ್ಯದರ್ಶಿಯಾದಂಥ ಚಿನ್ಮಯ ರೈ ಅವರು ಕೂಡ ಉಪಸ್ಥಿತರಿದ್ದೀರಿ, ತಮಗೆ ಕೂಡ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿ ನಿಕಟಪೂರ್ವ
ಶಾಸಕರಾದಂಥ ಸಂಜೀವ ಮಠದೂರವರು ಉಪಸ್ಥಿತರಿದ್ದೀರಿ, ತಮಗೂ ಧನ್ಯವಾದಗಳು. ಅದೇ ರೀತಿ ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿಯವರು ಆಗಮಿಸಿ ನಿರ್ಗಮಿಸಿದ್ದಾರೆ, ತಮಗೆ ಕೂಡ ಎಲ್ಲ ಇಲಾಖೆಗಳ ಪರವಾಗಿ ಧನ್ಯವಾದಗಳು. ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಪುತ್ತೂರಿನ ನ್ಯಾಯಾಧೀಶರು ಉಪಸ್ಥಿತರಿದ್ದೀರಿ, ತಮಗೆ ಕೂಡ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ಉಪಸ್ಥಿತರಿದ್ದೀರಿ, ತಮಗೆ ಕೂಡ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ಧರ್ಮಪತ್ನಿಯಾದಂಥ ಸಾಯಿರಾ ನಜೀರ್ ಅವರು ಉಪಸ್ಥಿತರಿದ್ದೀರಿ, ತಮಗೆ ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದೀರಿ, ತಮಗೆ ಧನ್ಯವಾದಗಳು. ಅದೇ ರೀತಿ ವಿವಿಧ ನ್ಯಾಯಾಲಯಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದೀರಿ, ತಮಗೆ ಕೂಡ ಧನ್ಯವಾದಗಳು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಉಪಸ್ಥಿತರಿದ್ದೀರಿ, ತಮಗೆ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ನವರು ಉಪಸ್ಥಿತರಿದ್ದೀರಿ, ತಮಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದೀರಿ, ತಮಗೆ ಎಲ್ಲ ಇಲಾಖೆಗಳ ಪರವಾಗಿ ಧನ್ಯವಾದಗಳು. ಪೊಲೀಸ್ ಇಲಾಖೆಯವರು ಕೂಡ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದೀರಿ, ತಮಗೆ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಪ್ರೆಸ್ ಮತ್ತು ನ್ಯೂಸ್ ಚಾನೆಲ್ನ ಪತ್ರಕರ್ತ ಮಿತ್ರರಿದ್ದೀರಿ, ತಮಗೆ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಪುತ್ತೂರು ವಕೀಲರ ಸಂಘದ ಹಿರಿಯ ಕಿರಿಯ ಎಲ್ಲ ವಕೀಲರುಗಳು ಮತ್ತು ವಿವಿಧ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಶಕ್ತಿ ಮೀರಿ ಶ್ರಮಿಸಿದ್ದೀರಿ, ತಮಗೆ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದೀರಿ, ತಮಗೂ ಧನ್ಯವಾದಗಳು. ಅದೇ ರೀತಿ ವಿವಿಧ ರಾಜಕೀಯ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ತಮಗೆ ಎಲ್ಲ ಇಲಾಖೆಗಳ ಪರವಾಗಿ ಮತ್ತು ಪುತ್ತೂರು ವಕೀಲರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. Thank you, sir. For expressing our sense of gratitude, kindly rise for the national anthem. जन गण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. I request the office bearers, past presidents and senior members of the Bar Association Puttur to escort the dignitaries to the Bar Association building for inaugurating the library of the Bar Association. ಈಗ ಪುತ್ತೂರಿನ ಬಾರ್ ಅಸೋಸಿಯೇಷನ್ನ ಲೈಬ್ರರಿಯ ಇನಾಗ್ರೇಷನ್ ಇರುವುದರಿಂದ ಎಲ್ಲರೂ ಆ ಕಡೆಗೆ ಹೋಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಂತರದಲ್ಲಿ ಊಟ ಬಾರ್ ಅಸೋಸಿಯೇಷನ್ನ ಕೆಳಗೆ ಅರೇಂಜ್ ಆಗಿರುತ್ತದೆ, ದಯವಿಟ್ಟು ಎಲ್ಲರೂ ಅಲ್ಲಿಗೆ ಬರಬೇಕೆಂದು ಕೋರಿಕೊಳ್ಳುತ್ತೇನೆ.
ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಪ್ರಿನ್ಸಿಪಾಲ್ ಸೀನಿಯರ್ ಸಿವಿಲ್ ಜಡ್ಜ್ ಆ್ಯಂಡ್ ACJM ನ್ಯಾಯಾಲಯದ ನ್ಯಾಯಾಧೀಶೆಯಾದಂಥ ಶ್ರೀಮತಿ ಪ್ರಕೃತಿ ಕಲ್ಯಾಣಪುರ್ ಮತ್ತು ಪುತ್ತೂರಿನ ಹಿರಿಯ ವಕೀಲರಾದಂಥ ಶ್ರೀಯುತ ದುರ್ಗಾ ಪ್ರಸಾದ್ ರೈ ಕುಮ್ರಾ ಇವರಿಗೆ ಎಲ್ಲ ಇಲಾಖೆಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಬಂದಂಥ ಎಲ್ಲ ಅತಿಥಿಗಳಿಗೆ ಮತ್ತು ಊರ ಪರೌರ ಮಾನ್ಯರಿಗೆ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಿಕೊಂಡು ತೆರಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾದ ಪುತ್ತೂರು ತನ್ನ ಆಡಳಿತಾತ್ಮಕ ಇತಿಹಾಸದಲ್ಲೂ ವಿಶಿಷ್ಟ ಸ್ಥಾನ ಹೊಂದಿದೆ. ಇಲ್ಲಿ ಪರಂಪರೆ ಮತ್ತು ಆಧುನಿಕತೆ ಜೊತೆಯಾಗಿ ಸಾಗ್ತಾ ಇದ್ದು, ಪುತ್ತೂರಿನ ಹಳೆಯ ಮತ್ತು ನೂತನ ನ್ಯಾಯಾಲಯ ಸಂಕೀರ್ಣಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರಗಳಲ್ಲಿ ಒಂದಾದ ಪುತ್ತೂರು ಈಗ ತನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣ್ತಾ ಇದೆ. ಶತಮಾನಕ್ಕೂ ಅಧಿಕ ಕಾಲ ಸೇವೆ ನೀಡಿದ ಹಳೆಯ ನ್ಯಾಯಾಲಯ ಕಟ್ಟಡ ಅತ್ಯಾಧುನಿಕ ನ್ಯಾಯಾಲಯಗಳ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತಾ ಇದ್ದು, 150 ವರ್ಷಗಳ ಇತಿಹಾಸದ ಅನಾವರಣಕ್ಕೆ ಮತ್ತು ಆನೆ ಮಜಲಿನಲ್ಲಿ ಹೊಸ ಯುಗದ ಆರಂಭಕ್ಕೆ ಕಾರಣವಾಗ್ತಾ ಇದೆ. ಹಳೆಯ ನ್ಯಾಯಾಲಯ ಕಟ್ಟಡವು ಪುತ್ತೂರಿನ ಐತಿಹಾಸಿಕ ನೆನಪು ಮತ್ತು ಘನತೆಯನ್ನ ಸಾರುತ್ತಿದ್ದರೆ, ಆನೆಮಜಲಿನ ಹೊಸ ಸಂಕೀರ್ಣವು ಆಧುನಿಕ ನ್ಯಾಯಾಂಗ ವ್ಯವಸ್ಥೆಯ ವೇಗಕ್ಕೆ ಅನುಗುಣವಾಗಿ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಹೊಸತನವನ್ನು ತರಲಿದೆ. ಪುತ್ತೂರಿನ ಹಳೆ ನ್ಯಾಯಾಲಯ ಕಟ್ಟಡವು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಸ್ಥಾಪನೆಯಾದ ನ್ಯಾಯಾಲಯ ಕಟ್ಟಡಗಳಲ್ಲಿ ಒಂದಾಗಿದೆ. ಪುತ್ತೂರಿನಲ್ಲಿ ನ್ಯಾಯಾಂಗ ಚಟುವಟಿಕೆಗಳು 18ನೇ ಶತಮಾನದ ಅಂತ್ಯದಲ್ಲಿ ಅಂದರೆ 1860ಕ್ಕೂ ಮೊದಲು ಆರಂಭಗೊಂಡ ಬಗ್ಗೆ ಮಾಹಿತಿ ಇದ್ದು, ಹಳೆ ನ್ಯಾಯಾಲಯ ಕಟ್ಟಡ 150 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ನ್ಯಾಯಾಲಯ ಕಟ್ಟಡಗಳ ಸಂಕೀರ್ಣದಲ್ಲಿ ನವೀಕರಿಸಲಾದ ಕಟ್ಟಡಗಳಿದ್ದರೂ ಬ್ರಿಟಿಷ್ ಶೈಲಿಯ ಹಂಚಿನ ಮನೆಯ ಮಾದರಿಯಲ್ಲಿದೆ. ದಪ್ಪನೆಯ ಗೋಡೆ, ಎತ್ತರದ ಮಾಡು ಮತ್ತು ಮಂಗಳೂರು ಹಂಚಿನ ಬಳಕೆ ಇದರ ವಿಶೇಷತೆಯಾಗಿದೆ. ನಮ್ಮ ಪುತ್ತೂರಿನ ಕೋರ್ಟಿಗೂ ಸುಮಾರು 1.5 ಶತಮಾನಗಳ ಇತಿಹಾಸವಿದೆ. ನಮ್ಮ ಊರು, ನಮ್ಮ ಹೆಮ್ಮೆ, ನಮ್ಮ ನ್ಯಾಯಾಲಯ, ನಮ್ಮ ಹಿರಿಮೆ, ನಮ್ಮ ಗರಿಮೆ, ನಮ್ಮ ನ್ಯಾಯಾಲಯ ಎಂಬಂತೆ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹ ವಿಚಾರ ಪುತ್ತೂರಿನ ನ್ಯಾಯಾಲಯದ ಬಗ್ಗೆ ಇದೆ. ಸರಿಸುಮಾರು 1860ನೇ ಇಸವಿಯಲ್ಲಿಯೇ ನಮ್ಮ ಪುತ್ತೂರಿನ ನ್ಯಾಯಾಲಯ ಅಂದರೆ ಆಗಿನ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾಗಿತ್ತು ಎಂಬುವಂಥದ್ದನ್ನು ದಾಖಲೆಯ ಮುಖಾಂತರ ಕಂಡುಬರುತ್ತದೆ. ಪುತ್ತೂರಿನಲ್ಲಿ, ಮೆಡ್ರಾಸಿನಲ್ಲಿ ಮತ್ತು ಕೇರಳದ ಯಾವುದೋ ಒಂದು ಪ್ರದೇಶದಲ್ಲಿ ಏಕಕಾಲದಲ್ಲಿ ಈ ಕೋರ್ಟುಗಳನ್ನು ಆರಂಭ ಮಾಡಿದ್ದಾರೆ. ಅದು ಕೂಡ ಒಂದೇ ರೀತಿಯ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದ್ದುಕೊಂಡು ಮಾಡಿದ್ದಾರೆ ಎಂಬುದನ್ನು ನಮ್ಮ ಹಿರಿಯರಿಂದ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಪುತ್ತೂರಿನಿಂದ ನಮ್ಮ ಈಗ ಹಳೆ ಪೋಸ್ಟ್ ಆಫೀಸ್ ಏನಿತ್ತು, ಪುತ್ತೂರಿನ ಹಳೆ ಪೋಸ್ಟ್ ಆಫೀಸ್, ಅಲ್ಲಿಂದ ನಮ್ಮ ಫಾರೆಸ್ಟ್ ಆಫೀಸಿಗೆ ಹೋಗತಕ್ಕಂತಹ ಆ ರೋಡ್ ಏನಿದೆ ಅದಕ್ಕೆ ಮುನ್ಸಿಫ್ ಕೋರ್ಟ್ ರೋಡ್ ಅಂತ ಹೇಳುವಂತಹ ಉಲ್ಲೇಖ ಕಾಣುತ್ತದೆ ದಾಖಲೆಗಳಲ್ಲಿ ಕೂಡ. ಯಾವುದೋ ಒಂದು ಜಾಗದ ಗಡಿಯನ್ನು ವಿವರಿಸುವಾಗ ಅದರಲ್ಲಿ ಮುನ್ಸಿಫ್ ಕೋರ್ಟ್ ರೋಡ್ ಅಂತ ಹೇಳ್ತಾರೆ. ನಮಗೆ ತಿಳಿದು ಬಂದಂತಹ ಮಾಹಿತಿಯ ಪ್ರಕಾರ ಈಗಿನ ಅರಣ್ಯ ಇಲಾಖೆಯ ಆ ಭವನ ಏನಿದೆ ಅಲ್ಲಿ ಆ ಸಂದರ್ಭದಲ್ಲಿ ಕೋರ್ಟ್ ಕಲಾಪಗಳು ನಡೆಯುತ್ತಿದ್ದವು. ಕೋರ್ಟ್ ಅಲ್ಲಿ ಇತ್ತು ಅಂತ ಹೇಳುವಂಥದ್ದಕ್ಕೆ ಅಧಿಕೃತವಾದಂತಹ ದಾಖಲೆಗಳು ಕೂಡ ಇದೆ. ನನ್ನ ತಿಳುವಳಿಕೆಯಂತೆ 1860ನೇ ಇಸವಿಯಲ್ಲಿ ಈ ದಾಖಲೆ ಕಂಡು ಬಂದರೆ ಮತ್ತೆ ಮುಂದುವರಿದು 1880ನೇ ಇಸವಿಯಿಂದ ಅದನ್ನು ನಮ್ಮ
ಈಗ ಏನು ನಮ್ಮ ನ್ಯಾಯಾಲಯದ ಸಂಕೀರ್ಣ ನಮಗೆ ಕಂಡು ಬರ್ತದೆ, ಅಂದರೆ ಪುರಸಭೆ ಮತ್ತು ತಾಲೂಕು ಆಫೀಸುಗಳ ಮಧ್ಯಭಾಗದಲ್ಲಿರತಕ್ಕಂಥದ್ದು. ಆ ಭಾಗಕ್ಕೆ ಕೋರ್ಟಿನ ಸ್ಥಳಾಂತರವಾಗ್ತದೆ. ಆ ಕೋರ್ಟಿಗೆ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟ್ ಎಂಬಂತಹ ಹೆಸರಿತ್ತು. ಆ ವಿಸ್ತಾರ ವ್ಯಾಪ್ತಿ ನ್ಯಾಯಾಲಯದ್ದು ಎಲ್ಲಿಯ ತನಕ ಇತ್ತು ಅಂತ ಹೇಳಿದರೆ, ಅದು ಕಾಸರಗೋಡು, ಈ ಕಡೆಯಿಂದ ನಮ್ಮ ಕುದುರೆಮುಖದ ಆ ತಪ್ಪಲು ಪ್ರದೇಶ ಅಂದರೆ ಬೆಳ್ತಂಗಡಿ ತಾಲೂಕಿನ ಆ ಭಾಗಗಳು, ವಿಟ್ಲ ಮತ್ತು ಸುಳ್ಯ, ಇವುಗಳನ್ನೆಲ್ಲ ಒಳಗೊಂಡಂತಹ ಆ ವ್ಯಾಪ್ತಿ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟಿಗೆ ಒಳಗೊಂಡಿತ್ತು. ಈಗ ಕೂಡ ನಮ್ಮ ಕೋರ್ಟಿನ ಕೆಲವು ಫರ್ನಿಚರ್ಗಳನ್ನು, ಪೀಠೋಪಕರಣಗಳನ್ನು ನೋಡಿದರೆ ಅದರಲ್ಲಿ DMC ಎಂಬಂತಹ ಛಾಪು ನಮಗೆ ಕಂಡು ಬರ್ತದೆ. ಈ DMC ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ಮುನ್ಸಿಫ್ ಕೋರ್ಟ್ ಅಂತ ಹೇಳುವಂಥದ್ದು. ಹಾಗಾಗಿ ಅದರ ಅಧಿಕೃತತೆಯ ಬಗ್ಗೆ ನಮಗೆ ಯಾವುದೇ ರೀತಿಯ ಅನುಮಾನಗಳೂ ಇಲ್ಲ. 1852ರಲ್ಲಿ ತಾಲೂಕು ಕೇಂದ್ರವಾಗಿದ್ದ ಉಪ್ಪಿನಂಗಡಿಯಿಂದ ಪ್ರವಾಹದ ಹಿನ್ನೆಲೆಯಲ್ಲಿ ಸರಕಾರಿ ಕಚೇರಿಯನ್ನು ಪುತ್ತೂರಿಗೆ ಸ್ಥಳಾಂತರಿಸಲಾಗಿತ್ತು. ಕಚೇರಿ ಪುತ್ತೂರಿಗೆ ಸ್ಥಳಾಂತರಗೊಂಡರೂ ಕಡತಗಳಲ್ಲಿ ಉಪ್ಪಿನಂಗಡಿ ತಾಲೂಕು ಎಂದೇ ನಮೂದಿಸಲಾಗುತ್ತಿತ್ತು. 1859ರಲ್ಲಿ ಕೆನರಾ ಜಿಲ್ಲೆಯನ್ನು ನಾರ್ತ್ ಕೆನರಾ ಮತ್ತು ಸೌತ್ ಕೆನರಾ ಎಂದು ವಿಭಜಿಸಲಾಗುತ್ತದೆ. ಇದಾದ ಬಳಿಕ ಪುತ್ತೂರು ಸೌತ್ ಕೆನರಾದ ಪ್ರಮುಖ ಆಡಳಿತಾತ್ಮಕ ಕೇಂದ್ರವಾಗಿ ಬೆಳೆಯಿತು. 1879ರಲ್ಲಿ ಉಪ್ಪಿನಂಗಡಿಯ ಬದಲಾಗಿ ಪುತ್ತೂರು ತಾಲೂಕು ಕೇಂದ್ರವಾಗಿ ಕಡತಗಳಲ್ಲಿಯೂ ದಾಖಲಾಯಿತು. ಪುತ್ತೂರು ನ್ಯಾಯಾಲಯದ ಆವರಣ ಇಂದಿಗೂ ಹಳೆಯ ಕಾಲದ ಕೆಲವು ಕಲ್ಲು ನಿರ್ಮಾಣದ ಕುರುಹು ಹೊಂದಿದೆ. ಕೆಂಪು ಕಲ್ಲು, ಸುಣ್ಣದ ಗಾರೆ ಬಳಸಿ ನಿರ್ಮಿಸಿದ ಭವ್ಯ ಕಟ್ಟಡ, ಎತ್ತರದ ಹಜಾರ, ದಪ್ಪನೆಯ ಗೋಡೆ ಬ್ರಿಟಿಷ್ ಗಾಂಭೀರ್ಯಕ್ಕೆ ಸಾಕ್ಷಿಯಂತಿತ್ತು. ಹಳೆಯ ತಾಲೂಕು ಕಚೇರಿ ಕಟ್ಟಡ ಬ್ರಿಟಿಷ್ ಆಡಳಿತದ ಶಕ್ತಿ ಕೇಂದ್ರವಾಗಿತ್ತು. ಅಂದಿನ ಕಾಲದಲ್ಲಿ ತಹಶೀಲ್ದಾರ್ ಮತ್ತು ಮ್ಯಾಜಿಸ್ಟ್ರೇಟ್ ಕಚೇರಿಗಳು ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದವು. ಪುತ್ತೂರು ತಾಲೂಕು ಕೇಂದ್ರವಾಗಿದ್ದ ಕಾರಣ ಇಲ್ಲಿ ಬ್ರಿಟಿಷರಿಂದ ನಿಯುಕ್ತಿಗೊಂಡ ತಹಶೀಲ್ದಾರ್ ಮತ್ತು ಮುನ್ಸಿಫ್ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಿದ್ದರು. ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಮಂಗಳೂರಿನಿಂದ ಪುತ್ತೂರಿನ ಪ್ರಕರಣಗಳ ಬಗ್ಗೆ ನಿಗಾ ವಹಿಸುತ್ತಿದ್ದರು. ಸ್ಥಳೀಯವಾಗಿ ಮುನ್ಸಿಫ್ ಕೋರ್ಟ್ ಎಂದು ಕರೆಯಲ್ಪಡುವ ನ್ಯಾಯಾಲಯವು ನಾಗರಿಕ ಪ್ರಕರಣಗಳನ್ನು ನಿರ್ವಹಿಸುತ್ತಿತ್ತು. ಅಂದಿನ ಕಾಲಕ್ಕೆ ಕೆನರಾ ಜಿಲ್ಲೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದು ಪುತ್ತೂರು ಭಾಗದ ಆಡಳಿತವನ್ನ ಈ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ರು. ಪಟೇಲ ಮತ್ತು ಶಾನುಭೋಗರು ಬ್ರಿಟಿಷರ ಪರವಾಗಿ ಹಳ್ಳಿಗಳಲ್ಲಿ ಕಂದಾಯ ವಸೂಲಿ ಮಾಡುವ ಸ್ಥಳೀಯ ಅಧಿಕಾರಿಗಳಾಗಿದ್ರು. ಪ್ರಸ್ತುತ ತಾಲೂಕು ಆಡಳಿತ ಸೌಧದ ಸಮೀಪ ಇರುವ ಕೋರ್ಟ್ನಲ್ಲಿ ಕಲಾಪಗಳು ನಡೆಯುತ್ತಿವೆ. ಕೋರ್ಟ್ ಸಂಪರ್ಕಿಸುವ ರಸ್ತೆಗೆ ಕೋರ್ಟ್ ರಸ್ತೆ ಎಂದೇ ಹೆಸರಿದೆ. ಹಿಂದೆ ಇದ್ದ ನಗರಸಭೆಯ ಕಚೇರಿ ಕಟ್ಟಡಕ್ಕೆ ತಾಗಿಕೊಂಡು ಇನ್ನೊಂದು ನ್ಯಾಯಾಲಯದ ಕಟ್ಟಡವಿದೆ. ಇದು ಬ್ರಿಟಿಷ್ ಕಾಲದ ನಂತರ ನಿರ್ಮಾಣವಾಗಿದೆ. ಈ ಕಟ್ಟಡಗಳಲ್ಲಿ ಸುಮಾರು 150 ವರ್ಷಗಳ ಕಾಲ ಸಾವಿರಾರು ಜನರಿಗೆ ನ್ಯಾಯದಾನ ನೀಡಿದ ನ್ಯಾಯಾಧೀಶರ ತೀರ್ಪಿನ ಧ್ವನಿ, ವಕೀಲರ ವಾದ ಪ್ರತಿವಾದದ ಭರಾಟೆ, ಕಪ್ಪು ಕೋಟು ಧರಿಸಿ ಪಡಸಾಲೆಯಲ್ಲಿ ವಕೀಲರ ಪಾದರಸದ ನಡಿಗೆ ಎಲ್ಲವೂ ಪುತ್ತೂರು ನಗರದ ಪಾಲಿಗೆ ಇನ್ನು ಐತಿಹಾಸಿಕ. ಯಾಕೆಂದ್ರೆ ಹೆಚ್ಚುತ್ತಿರುವ ಪ್ರಕರಣಗಳು ಮತ್ತು ಆಧುನಿಕ ಸೌಲಭ್ಯಗಳ ಅಗತ್ಯತೆಯನ್ನ ಮನಗಂಡು ಪುತ್ತೂರಿನ ಆನೆಮಜಲಿನಲ್ಲಿ ಅತ್ಯಾಧುನಿಕ ನ್ಯಾಯಾಲಯ ಸಂಕೀರ್ಣ ರೂಪು ತಳೆದಿದ್ದು, ಈವರೆಗೆ ಹಳೆ ಕೋರ್ಟ್ ಕಟ್ಟಡಗಳಲ್ಲಿ ನಡೆಯುತ್ತಿದ್ದ ಕಲಾಪಗಳು ನೂತನ ನ್ಯಾಯಾಲಯ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತಿವೆ. ಪುತ್ತೂರು ನಗರದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಬನ್ನೂರು ಗ್ರಾಮದ ಆನೆಮಜಲು ಪ್ರದೇಶದ ವಿಶಾಲ ಜಾಗದಲ್ಲಿ ನೂತನ ಸುಸಜ್ಜಿತ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣಗೊಂಡಿದೆ. ಈ ಕೋರ್ಟು ಇಲ್ಲಿ ಈಗ ಇದೆಯಲ್ಲ, ಅದು ಬಹಳ ಚಿಕ್ಕದಾಯಿತು ಅಂತೇಳಿ ನಾನು ಫಸ್ಟ್ ಟೈಮು MLA ಆಗಿದ್ದಾಗಲೇ ಆಗಿತ್ತು. ಆಗ ಒಮ್ಮೆ ಬಾರ್ ಅಸೋಸಿಯೇಷನ್ ಅವರು ನನ್ನಲ್ಲಿ ಅಲ್ಲೊಂದು ಹಾಲ್ ಖಾಲಿ ಇದೆ, ಅದು ಏನೋ ಕ್ಯಾಂಟೀನ್ ಆಗಿತ್ತಂತೆ, ಅದಕ್ಕೆ ಅದನ್ನೊಂದು ನಮಗೆ ಕೋರ್ಟ್ ಮಾಡಿ ಕೊಡಬೇಕು ಅಂತ ಕೇಳಿದರು. ಅದಕ್ಕೆ ಸ್ವಲ್ಪ ಹಣ ಇಟ್ಟಿದ್ದೆ ಆ ಕಾಲದಲ್ಲಿ. ಆಗ ನನಗೂ ಹೆಚ್ಚು ಅನುಭವ ಇಲ್ಲ, ಅವರಿಗೂ ಇಲ್ಲ ಆಗಿರ್ಬೋದು. ನಾನು ಹಣ ಇಟ್ಟಿದ್ದೆ. ಹಣ ಕೆಲಸ ಶುರು ಮಾಡಲಿಕ್ಕೆ ಆಗುವಾಗ ಡಿಸ್ಟ್ರಿಕ್ಟ್ ಜಡ್ಜ್ ನನಗೆ ಫೋನ್ ಮಾಡಿ ಹೇಳಿದರು, ಮೇಡಮ್ ನಿಮ್ಮ ಹಣ ಅಂದರೆ MLAಗಳ ಪ್ರದೇಶಾಭಿವೃದ್ಧಿ ನಿಧಿ ಅಥವಾ ನಾವು ನಮ್ಮ ಹೆಸರಲ್ಲಿ ತರುವಂಥದ್ದು ಕೋರ್ಟಿಗೆ ಆಗುವುದಿಲ್ಲ.
ಆದರೆ ನಿಮ್ಮ ಹಣವನ್ನು ಇಂಟರ್ಲಾಕ್ ಏನಾದರೂ ಮಾಡಿ ಉಪಯೋಗ ಮಾಡ್ತೇವೆ ಅಂತ ಹೇಳಿದರು. ಮತ್ತು ಅದಕ್ಕೆ ಬೇರೆ ಅದು ಯಾಕಂದರೆ ನಾವು ಅಲ್ಲಿ ಮಾತಾಡ್ಬೋದು, ಯಾರು ಕಾನೂನು ಸಚಿವರಲ್ಲಿ ಆ ಇಲಾಖೆಯ ಸೆಕ್ರೆಟರಿಯವರಲ್ಲಿ ಮಾತಾಡಿ ಮಂಜೂರು ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನಮ್ಮ ಹೆಸರಲ್ಲಿ ತರುವ ಹಾಗಿಲ್ಲ. 2ನೇ ಬಾರಿ ಬಂದಾಗ ಕೋರ್ಟಿಗೆ ಜಾಗ ಹುಡುಕ್ತಾ ಇತ್ತು, ಅದು ಆನೆಮಜಲ್ನಲ್ಲಿ ಹುಡುಕಿತು. ಅದರ ಪಕ್ಕದಲ್ಲೇ ನಾನು ಕಾಲೇಜಿಗೂ ಇಟ್ಟಿದ್ದೆ, ಮಹಿಳಾ ಕಾಲೇಜಿಗೆ 7 ಎಕರೆ ಹುಡುಕಿ ಮಾಡಿದ್ದೆ. ಇದನ್ನು ಮಾಡಿತು. ಮಾಡುವಾಗ ನನಗೆ ಮೊದಲೇ ಗೊತ್ತಲ್ಲ, ನಾನೇ ಹಣ ತರಲಿಕ್ಕೆ ಆಗೋದಿಲ್ಲ ನಮ್ಮ ಹೆಸರಲ್ಲಿ ಅಂತ. ಆದ ಕಾರಣ ಕಾನೂನು ಸಚಿವರಿಗೆ ಹೋಗಿ ಒತ್ತಡ ಹಾಕ್ತಾ ಇದ್ದೆ. ಹಾಗೇನೆ ಅದರ ಸೆಕ್ರೆಟರಿ ಅವರಲ್ಲೂ ಮಾತಾಡ್ತಾ ಇದ್ದೆ. ನನ್ನ ಗೊತ್ತಿನ ಪ್ರಕಾರ ಅಬ್ದುಲ್ ನಜೀರ್ ಅವರು ಆಗ ಕರ್ನಾಟಕದಲ್ಲಿದ್ದರು. ಅವರು ಮತ್ತು ಸ್ವಲ್ಪ ನಟರಾಜರದ್ದು ಅದಕ್ಕೆ ಕೊಡುಗೆ ಇದ್ದಿರ್ಬೋದು. ಯಾಕಂದರೆ ನಟರಾಜರಿಗೆ ಅವರ ಊರು ಅಂತ ಇರ್ಬೋದು, ಇವರು ನನ್ನ ಜಿಲ್ಲೆ ಅಂತ ಇರ್ಬೋದು. ಅದಕ್ಕೆ ಒತ್ತಡ ಹಾಕಿ ನಾನು ಇರುವಾಗಲೇ ಅದಕ್ಕೆ ಹಣ ಮಂಜೂರಾಯಿತು. ಕೋರ್ಟಿಗೆ, ಬಾರಿಗೆ ಮತ್ತು ಅವರ ಕ್ವಾರ್ಟರ್ಸ್ಗಳಿಗೆ ದೊಡ್ಡ ಮೊತ್ತದ್ದು ಪಾಸಾಯಿತು. 2ನೇ ಬಾರಿ 2018ರಲ್ಲಿ ಪಾಸಾಯಿತು. ಪಾಸಾಗಿ ಅದನ್ನು ಶಿಲಾನ್ಯಾಸ ಮಾಡುವ ಅಂತ ಲೆಕ್ಕ ಹಾಕುವಾಗಲೇ 3-4 ದಿನದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಯಿತು. ಗೊತ್ತಾಯ್ತಲ್ಲ, ಡಿಕ್ಲೇರ್ ಆದಮೇಲೆ ಯಾರು ಮುಟ್ಟುವಾಗಿಲ್ಲ. ಅದರ ಮೇಲೆ ಇಲೆಕ್ಷನ್ ಆಯಿತು, ಮಠಂದೂರು ಗೆದ್ದರು. 1 ತಿಂಗಳಲ್ಲಿ ಅವರು ಶಿಲಾನ್ಯಾಸ ಮಾಡಿದರು. ಸುಮಾರು 51.9 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಅಂತಸ್ತಿನ ನ್ಯಾಯಾಲಯದ ಕಟ್ಟಡ, ಅಭಿಲೇಖಾಲಯದ ಕಟ್ಟಡ ನಿರ್ಮಾಣವಾಗಿದೆ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಕೀಲರ ಭವನ ಕಟ್ಟಡವು ನಿರ್ಮಾಣಗೊಂಡು ಈಗಾಗಲೇ ಉದ್ಘಾಟನೆಗೊಂಡಿದೆ. ಕೋರ್ಟ್ ಬಿಲ್ಡಿಂಗ್ ಅದು ರಾಜ್ಯದಲ್ಲೇ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರುವ ಕೋರ್ಟ್ ಬಿಲ್ಡಿಂಗ್ ಅಲ್ಲಿ ಅತ್ಯಂತ ಉತ್ತಮವಾದ ಒಂದು ಹೈಕೋರ್ಟಿನ ಒಂದು ಇದನ್ನು ತೋರಿಸುವ ರೀತಿಯಲ್ಲಿ ಅದು ಕೋರ್ಟ್ ಬಿಲ್ಡಿಂಗ್ ಇರುವಂಥದ್ದು. ಇದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನಜೀರ್ ಸಾಬ್ ಅವರು ಒಂದು ಐಡಿಯಾ ಕೊಟ್ಟಿದ್ರು. ಈಗ ಅವರು ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಈ ಜಾಗವನ್ನ ಬಹಳ ಹಿಂದೆ ಇದನ್ನ ಆ ಜಾಗದಲ್ಲಿ ಆಗಬೇಕು ಅನ್ನೋದು ಒಂದು ರೀತಿಯ ಅಪವಾದ ಎಲ್ಲ ಇದೆ. ಅದು ದೂರ ಆಯಿತು, ತುಂಬ ರಿಮೋಟ್ ಏರಿಯಾದಲ್ಲಿ. ಸಪ್ತಮಂ ದೈವಚಿಂತನಂ ಅಂತ ಹೇಳ್ತಾರೆ. ಹಾಗೆ ಬರುವುದು when the wisdom matches this so we are very proud that you have come here and inaugurated our wisdom here, so it will carry. And another most important thing is
From the root, I am witnessing you for the last 20 years. We have maintained the same figure and same adulthood. That is very, very important because we have developed now a basic fat is there. The purpose of this is, see, even a grassroots level from a person rise from the grassroots level, reach the top. That is the role model. We have not simply put the name of person, the purpose of, there is a purpose. That is the Yuva Kana. So I congratulate the present here and did this for us. And we will carry the wisdom to the next generation. Thank you. Yellow Harishit. Yes. Everything is Harishit. Sir, on the books very nice. Very nice. Our English is without this efforts. One minute. ಚೇತನ್ ಬಿಟ್ಟು